ಆಕಾಶವಾಣಿ ಎನ್ನುವಂತಹ ಒಂದು ಮಾಧ್ಯಮ ತುಂಬ ಪ್ರಚಲಿತದಲ್ಲಿದ್ದಾಗ ಅವರ ಧ್ವನಿಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ. ನಾನು ಸಾಮಾಜಿಕ ವಿಡಂಬನೆಯ ಮತ್ತು ರಾಜಕೀಯ ವಿಡಂಬನೆಯ ಕವನಗಳನ್ನು ಹೆಚ್ಚಾಗಿ ಬರೆದಿದ್ದೇನೆ. ಈ ಹೊಸ ತಲೆಮಾರಿನ ಬರಹಗಾರರಿಗೆ, ಕವಿಗಳಿಗೆ ಸ್ವಲ್ಪ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಹೇಳಿ ಅನಿಸ್ತದೆ. ತಮ್ಮ ಒಂದು ಸಾಹಿತ್ಯ ಅಭಿರುಚಿ ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ತಮಗೆ ಯಾವಾಗ ಬಂತು? ಕೌಟುಂಬಿಕವಾಗಿಯೂ ಕೂಡ ಒಂದು ಸಾಹಿತ್ಯದ ಮತ್ತು ಒಂದು ಸಾಂಸ್ಕೃತಿಕ ಪ್ರವೇಶ ಇದ್ದಂತಹ ಕುಟುಂಬ ನಮ್ಮದು. ಪತ್ರಕರ್ತನಾಗಿಯೂ ಕೂಡ ಸಾಮಾಜಿಕ ಸೇವೆ ಮಾಡಬೇಕು ಅಂತ ಬಯಸಿದವರು. ಪತ್ರಕರ್ತನಾಗಿದ್ದಾಗ ನಾನು ನನ್ನ ಸಾಹಸ ವರದಿಗಳಿಗಾಗಿ ನಾನು ಹೆಸರಾಗಿದ್ದೆ. ತುಮಕೂರು ಜಿಲ್ಲೆಯ ಪಾವಗಡ ಅಂತನ್ನುವ ಪ್ರದೇಶದಲ್ಲಿ ನಿಗೂಢವಾಗಿ ಮಕ್ಕಳ ಕಣ್ಮರೆ ಆರಂಭವಾಯಿತು. ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಹಳೆಯ ಕೋಟೆ ಇದೆ. ಬೆಟ್ಟದ ಮೇಲೆ ಮಾಂತ್ರಿಕರು ಇದ್ದಾರೆ. ಆ ಮಾಂತ್ರಿಕರು ಈ ಮಕ್ಕಳನ್ನು ನರಬಲಿ ಕೊಡಲಿಕ್ಕೆ ಕದೀತಾರೆ ಅಂತನ್ನುವ ವದಂತಿಯೂ ಇದೆ ಅಂತಂದರು. 3-4 ಭೇಟಿಯ ಬಳಿಕ ನನಗೆ ಪ್ರಾಣ ಬೆದರಿಕೆ ಬಂತು. ಆಧುನಿಕ ಈ ಕಾಲದಲ್ಲಿ ಒಂದು ಮಾಧ್ಯಮ ಕ್ಷೇತ್ರ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು. ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ನಿಯಂತ್ರಣದ ವ್ಯವಸ್ಥೆ ಬೇಕಾಗ್ತದೆ. ತುಳುನಾಡಿನ ಒಂದು ಸಂಸ್ಕೃತಿಯ ಬಗ್ಗೆ ತಾವು ಏನು ಹೇಳ್ತೀರಿ? ತುಳುನಾಡಿನಲ್ಲಿ ನೀವು ಅತ್ಯಧಿಕ ಅಮ್ಮನವರ ದೇವಸ್ಥಾನಗಳನ್ನು ಕಾಣ್ತೀರಿ. ಈ ಶಕ್ತಿ ಆರಾಧನೆ ಮತ್ತು ದೈವಾರಾಧನೆ ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವುದು. ಸ್ಥಳನಾಮಗಳು ಬರುವುದು ಹೇಗೆ ಅಂತಂದರೆ ಪ್ರಾಕೃತಿಕವಾದ ಕಾರಣಗಳಿಗಾಗಿ. ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಎಲ್ಲ ಸ್ಥಳನಾಮಗಳು ಕೂಡ ತುಳು ಮೂಲದವು. ಅಡ್ಕ ಅಂತ ಅನ್ನೋದು ಎತ್ತರದ ಪ್ರದೇಶ, ಕಜೆ ಅಂತನ್ನುವಂಥದ್ದು ಹೊಜರು ಪ್ರದೇಶ ಅಥವಾ ನೀರು ತುಂಬಿಕೊಂಡಿರುವಂತಹ ಪ್ರದೇಶ. ನಾನು ಹೋದಲ್ಲೆಲ್ಲ ಸಾಹಿತ್ಯ ಸಂಘಟನೆಗಳನ್ನು ಹುಟ್ಟು ಹಾಕಿದ್ದೇನೆ. ಸುಮಾರು 25 ವರ್ಷಗಳ ಹಿಂದೆ ನಾನು ಮನೆ ಕವಿಗೋಷ್ಠಿ ಅಂತನ್ನುವ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದೆ. 28 ವರ್ಷಗಳಾದವು. ಇನ್ನೂ ಕೂಡ ಆ ತಿಂಗಳ ಕಾರ್ಯಕ್ರಮ ಚಾಚು ತಪ್ಪದೆ ನಡ್ಕೊಂಡು ಬರ್ತಾ ಇದೆ. ನಾನು ಮಾತ್ರ ಸಾಹಿತ್ಯ ರಚನೆಯನ್ನು ಮಾಡ್ತಾ 4 ಗೋಡೆಯ ಮಧ್ಯೆ ಕೂತುಕೊಳ್ಳಿಲ್ಲ. ಸಮಾಜಕ್ಕೆ ಇಳಿದು ಜನರ ನಡುವೆ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾನು ಮಾಡಿದೆ. ನಮ್ಮ ಯುವ ತಲೆಮಾರಿಗೆ ನಮ್ಮ ಕನ್ನಡ ಮಾಧ್ಯಮದ ಮೂಲಕ ಈ ಪ್ರದೇಶದಲ್ಲಿ ಆಯಾಯ ರಾಜ್ಯದಲ್ಲಿ ಆಯಾಯ ಭಾಷೆಗಳಲ್ಲಿ ಪ್ರಾದೇಶಿಕ ಭಾಷೆಯ ಮೂಲಕ ಅವರಿಗೆ ಜ್ಞಾನವನ್ನು ನೀಡುವ ಕೆಲಸ ಆದರೆ ಮಾತ್ರ ಅವರಿಗೆ ನಮ್ಮದರ ಬಗ್ಗೆ ಪ್ರೀತಿ ಉಳಿಲಿಕ್ಕೆ ಸಾಧ್ಯ. ಬೇರೆ ಬೇರೆ ಭಾಷೆಗಳ ಪಾಂಡಿತ್ಯ ನಮ್ಮ ಮಾತೃಭಾಷೆಯ ಪಾಂಡಿತ್ಯಕ್ಕೆ ಅಡ್ಡಗಾಲ ಅಲ್ಲ. ಅವೆಲ್ಲವೂ ಕೂಡ ಜ್ಞಾನ ಸಂಪಾದನೆಯ ಹಾದಿಗಳು. ಆಕಾಶವಾಣಿಯ ಸೇವೆಯನ್ನು ಸ್ಮರಿಸುವಾಗ ನಾನು ರೋಮಾಂಚಿತನಾಗ್ತೇನೆ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮ ವಿಭಾಗಗಳಲ್ಲಿ ಸುಮಾರು 8,000ದಷ್ಟು ಕಾರ್ಯಕ್ರಮಗಳನ್ನು ನಾನೇ ಸ್ವತಃ ಮಾಡಿದ್ದೇನೆ. ಬೇರೆಯವರಿಂದ ಮಾಡಿಸಿದ ಕಾರ್ಯಕ್ರಮಗಳ ಸಂಖ್ಯೆ ಅದರ 4-5 ಪಟ್ಟು. 90ರ ದಶಕದಲ್ಲಿ ಆಕಾಶವಾಣಿಯ ಸೇವೆ ಅನುಪಮವಾದದ್ದು. ನೀವು ಆಶ್ಚರ್ಯಪಡ್ತೀರಿ, ರೇಡಿಯೋ ರೈಸ್ ಅಂತ ಒಂದು ಅಕ್ಕಿಯ ತಳಿ ಪ್ರಸಿದ್ಧವಾಗಿದೆ. ಸುಮಾರು 108 ಕೋಟಿ ಜನರನ್ನು ಏಕಕಾಲಕ್ಕೆ ತಲುಪ್ತಾ ಇದ್ದಂತಹ ಒಂದು ಮಾಧ್ಯಮವಾಗಿತ್ತು ಆಕಾಶವಾಣಿ. ಮಾಧ್ಯಮಗಳು ನಮಗೆ ಇವತ್ತು ಸ್ಪರ್ಧೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಬಹುದು, ಆದರೆ ಅದು ಆಂತರಂಗಿಕವಾಗಿ ನೀವು ನೋಡಿದರೆ ಪರಸ್ಪರ ಸ್ಪರ್ಧೆಯ ಮೂಲಕ, ಪರಸ್ಪರ ಆರೋಗ್ಯಕರವಾದ ತುರುಸಿನ ಸ್ಪರ್ಧೆಯ ಮೂಲಕ ಬೆಳವಣಿಗೆಯ ಕಡೆಗೆ ದಾಪುಗಾಲೇ ಆಗಿದೆ. ನಮಸ್ತೆ ವೀಕ್ಷಕರೇ. ಒಂದು ಕಾಲದ ಸಂಸ್ಕೃತಿ ಮತ್ತು ಪರಂಪರೆ ಎನ್ನುವಂಥದ್ದು ಇನ್ನೊಂದು ಕಾಲಕ್ಕೆ ಅದು ಪಸರಿಸಬೇಕಾದ್ರೆ ಬಹಳ ಪ್ರಧಾನವಾದಂತಹ ಒಂದು ಪಾತ್ರವನ್ನು ವಹಿಸುವಂಥದ್ದು ಸಾಹಿತ್ಯ ಕ್ಷೇತ್ರ. ಇವತ್ತು ನಾವು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಗತಕಾಲದ ವೈಭವ, ಗತಕಾಲದ ಸಂಸ್ಕೃತಿ ಎನ್ನುವಂಥದ್ದು ಮತ್ತೊಂದು ಯಾವುದೋ ಒಂದು ಭವಿಷ್ಯದ ಕಾಲಕ್ಕೆ ಅದು ದೊರಕಬೇಕಾದ್ರೆ ಆ ಕಾಲದ ಸಾಹಿತ್ಯಾಭಿಮಾನಿಗಳು, ಸಾಹಿತಿಗಳು, ಕವಿಗಳು, ಲೇಖಕರು ಇವರೆಲ್ಲರ ಚಿಂತನಗಾಥೆಗಳು, ಚಿಂತನಗಾಥೆಯ ಸರಮಾಲೆಗಳೆಲ್ಲವೂ ಕೂಡ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು ಮತ್ತು ಆ ಕಾಲದ ಒಂದು ಸಂಸ್ಕೃತಿಯ ಅನಾವರಣ ಎನ್ನುವಂಥದ್ದು ಭವಿಷ್ಯತ್ ಕಾಲದಲ್ಲಿ ಆಗುವಂಥದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಅನೇಕ ಸಾಹಿತಿಗಳು ಕೂಡ ಇವತ್ತು ಅತ್ಯಂತ ದೊಡ್ಡ ನಮನಗಳನ್ನು ಕೂಡ ನಾವು ಸಲ್ಲಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಓರ್ವ ಸಾಹಿತಿ, ಓರ್ವ ಪತ್ರಕರ್ತರು, ಓರ್ವ ಸಾಮಾಜಿಕ ಅನೇಕ ಕಾರ್ಯಕ್ರಮಗಳ ಸಂಘಟನಾಕಾರರು ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿರುವವರು ತಮಗೆಲ್ಲ ಅವರ ಧ್ವನಿ ಮಾತ್ರ ಗೊತ್ತಿದೆ, ಅನೇಕರು ನೋಡಿರ್ಬೋದು. ಅವರ ಧ್ವನಿಯಂತೂ ನಾವು ಬಹಳ ವರ್ಷಗಳ ಹಿಂದಿನಿಂದಲೇ ಏನು ಆಕಾಶವಾಣಿ ಎನ್ನುವಂತಹ ಒಂದು ಮಾಧ್ಯಮ
ತುಂಬ ಪ್ರಚಲಿತದಲ್ಲಿದ್ದಾಗ ಅವರ ಧ್ವನಿಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ. ಡಾಕ್ಟರ್ ವಸಂತಕುಮಾರ್ ಪೆರ್ಲ ಒಂದು ಸಾಹಿತ್ಯ ಕುಟುಂಬದಲ್ಲಿ ಬೆಳೆದು ಸಾಹಿತ್ಯಾಭಿಮಾನಿಯಾಗಿದ್ದುಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಕೆಲಸವನ್ನು ಮಾಡಿದವರು, ದುಡಿಮೆಯನ್ನು ಮಾಡಿದವರು. ಅದರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಳಬೇಕಾದ್ರೆ ಓರ್ವ ಮಾಧ್ಯಮ ತಜ್ಞನಾಗಿ ಪತ್ರಕರ್ತನಾಗಿದ್ದುಕೊಂಡು ಕೂಡ ಅನೇಕ ಕೆಲಸವನ್ನು ಕೂಡ ಮಾಡಿದವರು. ಅನೇಕ ಸಾಹಸಮಯವಾದಂತಹ ಘಟನೆಗಳನ್ನು ಪತ್ರಕರ್ತನ ತನ್ನ ಜೀವನದಲ್ಲಿ ಅವರು ಅನುಭವಿಸಿದವರು ಮತ್ತು ಅದನ್ನು ಸವಾಲಾಗಿ ಸ್ವೀಕರಿಸಿ ಮುನ್ನಡೆಸಿದವರು ಡಾಕ್ಟರ್ ವಸಂತಕುಮಾರ್ ಪೆರ್ಲ. ಬಹುಶಃ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರನ್ನು ಒಂದಷ್ಟು ಅವರ ಮನದ ಮಾತುಗಳನ್ನು ಕೇಳುವಂತಹ ಮತ್ತು ಅವರ ಜೀವನದಲ್ಲಿ ಆದಂತಹ ಘಟನೆಗಳನ್ನಾಗಿರ್ಬೋದು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಏನು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ಅವೆಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಕಿವಿಯಾಗೋಣ. ನಾವು ಬನ್ನಿ ಕಾರ್ಯಕ್ರಮಕ್ಕೆ ಬದಲಾಗಿ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ವಸಂತಕುಮಾರ್ ಪೆರ್ಲ ಸರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರಿಗೂ ನಮಸ್ಕಾರ. ಓಕೆ, ತಾವು ಬರುವ ಕವಿಯಾಗಿ ಕೂಡ ಹೆಸರನ್ನು ಪಡ್ಕೊಂಡವರು ಡಾಕ್ಟರ್ ವಸಂತಕುಮಾರ್ ಪೆರ್ಲ. ಪೆರ್ಲ ಅಂತ ಹೇಳಿದರೆ ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಆ ಹೆಸರು ಪ್ರಚಲಿತದಲ್ಲಿರುವಂಥದ್ದು. ಅದರಲ್ಲಿ ತಾವು ಕೂಡ ಒಬ್ಬರು ಅಂತ ಪರಿಗಣಿಸಲ್ಪಟ್ಟವರು. ನಮ್ಮ ಕಾರ್ಯಕ್ರಮವನ್ನು ಮೊದಲಾಗಿ ತಮ್ಮ ಒಂದು ಕವನ ವಾಚನದ ಮೂಲಕ ಆರಂಭಿಸುವ ಅಂತ ನಾನು ಭಾವಿಸಿದ್ದೇನೆ. ತಾವು ಒಂದು ಕವನವನ್ನು ವಾಚಿಸಬೇಕು ಅಂತ ಕೇಳ್ತೇನೆ. ತುಂಬ ಸಂತೋಷ. ಭೋಜರಾಜನ ಸಿಂಹಾಸನ ಅಂತನ್ನುವ ಶೀರ್ಷಿಕೆಯ ಈ ಕವನವನ್ನು ವಾಚಿಸ್ತೇನೆ. ಭೋಜರಾಜನ ಸಿಂಹಾಸನ ಅಂತ. ಸಿದ್ಧವಾಗಿದೆ ಭೋಜರಾಜನ ಸಿಂಹಾಸನ, ಸಿದ್ಧವಾಗಿದೆ ಭೋಜರಾಜನ ಸಿಂಹಾಸನ, ಹಸ್ತಕ್ಕೆ ಪೂಸಿದ ಅತ್ತರು ಮೂಸುತ್ತ ಮಹಾರಾಜ ಒಂದೊಂದೇ ಮೆಟ್ಟಿಲು ಹತ್ತಬೇಕು. ಹಸ್ತಕ್ಕೆ ಪೂಸಿದ ಅತ್ತರು ಮೂಸುತ್ತ ಮಹಾರಾಜ ಒಂದೊಂದೇ ಮೆಟ್ಟಿಲು ಹತ್ತಬೇಕು. ಸಾಲಂಕೃತ ಸಾಲಭಂಜಿಕೆಗಳು, ಬೆಳ್ಳಿ ಸತ್ತಿಗೆಯ ಹಿಂದೆ ಇಂದ್ರ ಸೂರ್ಯ ಚಂದ್ರರು ಜೀವಂತ ಇರುವ ಹಾಗೆ. ಬೆಳ್ಳಿ ಸತ್ತಿಗೆಯ ಹಿಂದೆ ಇಂದ್ರ ಸೂರ್ಯ ಚಂದ್ರರು ಜೀವಂತ ಇರುವ ಹಾಗೆ. ವಜ್ರ ವೈಢೂರ್ಯದ ಸಿಂಹ ಶರಭಗಳು, ಕಾಂಚನ ಮಿಣಿಮಿಣಿ ಕಣ್ಣು, ಕಾಂಚನ ಮಿಣಿಮಿಣಿ ಕಣ್ಣು ಕೋರೈಸುವ ಹಾಗೆ, ಕೋರೈಸುವ ಹಾಗೆ ಬೆಳಕು. ಇವತ್ತೇ ಪ್ರತಿಜ್ಞಾವಿಧಿ, ಇವತ್ತೇ ಪ್ರತಿಜ್ಞಾವಿಧಿ. ಕುಳಿತಿದ್ದಾರೆ ಮಂತ್ರಿ ಮಾನ್ಯರು, ಪುರೋಹಿತರು, ಜ್ಯೋತಿಷಿಗಳು, ಮಾಟಜ್ಞರು, ತಂತ್ರಜ್ಞರು, ವಾಸ್ತುತಜ್ಞರು, ಖಾಸ ಅಂತರಂಗದ ದೋಸ್ತಿಗಳು, ಯಥೋಚಿತ ಸಭಾಸದರು, ಯಥೋಚಿತ ಸಭಾಸದರು, ಚಾಮರ ಸೇವೆಗೆ ಕಂಚುಕಿಯರು, ಉಘೆ ಉಘೆ ಎಂಬಂಥ ಹೊಗಳು ಭಟರು. ಕಣ್ಣು ತೆರೆದಲ್ಲೆಲ್ಲ ವೈಭವದ ಭೋಗ, ಹಂಸ ತೂಲಿಕಾ ತಲ್ಪದ ಕೆಂಪಾದ ಜಾಗ. ಸಿದ್ಧವಾಗಿದೆ ಸಿಂಹಾಸನ, ಸಿಂಹಾಸನ ಸಿದ್ಧವಾಗಿದೆ. ಆದರೆ ಏರುವುದು ಅಷ್ಟು ಸುಲಭವೇ? ಸಿಂಹಾಸನ ಏರುವುದು ಅಷ್ಟು ಸುಲಭವೇ? ಸಜ್ಜುಗೊಳಿಸಬೇಕು ಸೇನಾಬಲ, ಘೋಷಿಸಬೇಕು ಯುದ್ಧ, ದಂಗೆ ಎದ್ದವರ ವಿರುದ್ಧ. ಹೊರಡಬೇಕು ಚೈತ್ರ ಯಾತ್ರೆ ಸಾಮ್ರಾಜ್ಯಗಳ ಗೆಲ್ಲುತ್ತ, ಹೊರಡಬೇಕು ಜೈತ್ರ ಯಾತ್ರೆ ಸಾಮ್ರಾಜ್ಯಗಳ ಗೆಲ್ಲುತ್ತ. ಗೆಲ್ಲುವುದು ಹೇಗೆ? ಗೆಲ್ಲುವುದು ಹೇಗೆ? ಹೊಗೆಯಾಡುವ ಭಿನ್ನಮತ, ಹೊಗೆಯಾಡುವ ಭಿನ್ನಮತ, ಅರಮನೆಯೊಳಗೆ ವಿದ್ರೋಹ ಅನನುಭವಿ ಎಂಬ ಗುಲ್ಲು. ವಿರೋಧಿಗಳು ಎತ್ತುತ್ತಾರೆ ವಿವಾದ, ವಿರೋಧಿಗಳು ಎತ್ತುತ್ತಾರೆ ವಿವಾದ, ತರುತ್ತಾರೆ ನಿಯೋಗ ಆಗಾಗ. ಆಂತರಿಕ ಗಲಭೆ, ಅಲ್ಲಲ್ಲಿ ಸ್ಫೋಟ, ಅಲ್ಲಲ್ಲಿ ಸ್ಫೋಟಕಾರಕ ಪರಿಸ್ಥಿತಿ, ಮಧ್ಯೆ ಮಧ್ಯೆ ಸೈನಿಕರ ತಂಟೆ, ರೈತರ ಆತ್ಮಹತ್ಯೆ, ಜ್ಯೋತಿಷಿಗಳ ಭವಿಷ್ಯ ಗೃಹಿಣಿಯರಿಗೂ ತೊಂದರೆ, ಜ್ಯೋತಿಷಿಗಳ ಭವಿಷ್ಯ ಗೃಹಿಣಿಯರಿಗೂ ತೊಂದರೆ. ಮಳೆ ಇಲ್ಲ, ಹಾಗಾಗಿ ಬೆಳೆ ಇಲ್ಲ, ಹಣದುಬ್ಬರ, ಬೆಲೆ ಏರಿಕೆಯ ತಲೆಬಿಸಿ. ಇಂಥ ಪ್ರಸಂಗದಲ್ಲೇ ಇಂಧನ ಕ್ಷಾಮ, ಕುಲೋತ್ತುಂಗನಿಗೆ ಚಿತ್ತಭಂಗ. ಎಲ್ಲವನ್ನೂ ನಿಭಾಯಿಸುತ್ತಾ, ವಿರೋಧಗಳ ಸಹಿಸುತ್ತಾ ಪ್ರಭುವಾಗುವ ಕಲೆ ಕರಗತವಾಗಬೇಕು. ಎಲ್ಲವನ್ನೂ ನಿಭಾಯಿಸುತ್ತಾ, ವಿರೋಧಗಳ ಸಹಿಸುತ್ತಾ ಪ್ರಭುವಾಗುವ ಕಲೆ ಕರಗತವಾಗಬೇಕು. ಪ್ರಜೆಗಳ ಕಷ್ಟ ಸುಖ ನೋಡುತ್ತಾ
ಸಿಂಹಾಸನ ಏರಿದರೆ ಮಹಾರಾಜ. ಪ್ರಜೆಗಳ ಕಷ್ಟ ಸುಖ ನೋಡುತ್ತಾ ಸಿಂಹಾಸನ ಏರಿದರೆ ಮಹಾರಾಜ. ಹೃದಯ ಗೆದ್ದ ವಿಕ್ರಮಾದಿತ್ಯ. ರಾಜ ಎಲ್ಲ ಗೆದ್ದ. ರಾಜ ಎಲ್ಲ ಗೆದ್ದ ಗಜದಂತೆ ಸಿಂಹಾಸನದ ಬಳಿಗೆ ಬಂದ. ಆಹಾ, ಎಂಥ ಸುಗುಣ ಗಂಭೀರ ಸಿಂಹಾಸನ! ಐತಿಹಾಸಿಕ ಪರಂಪರೆಯ ತಾಣ. ಪರಮ ಪಾವನ ಪಾವಟಿಕೆಗಳ ತುಟ್ಟ ತುದಿಯಲ್ಲಿ ಕೆಂಪು ಮಕಮಲ್ಲ ಪುಟ್ಟ ಗಾದಿ. ಕಟಕಟೆಗೆ ಪುಟವಿಟ್ಟಂತೆ ಬಂಗಾರ. ಕಟಕಟೆಗೆ ಪುಟವಿಟ್ಟಂತೆ ಬಂಗಾರ ಬಂಜಿಕೆಗಳ ಸಾಲು. ತೊಳೆದ ಪಾದವ ಆಹಾ, ತೊಳೆದ ಪಾದವ ಆಹಾ, ಹಾಗೆ ಹಾಗೆ ಒಂದೊಂದೇ ನಿಧಾನ ಎತ್ತಿಟ್ಟರೆ ಮೇಲೆ ಎತ್ತರದಲ್ಲಿ ಕಿರೀಟಪ್ರಾಯ ರಾಜಪೀಠದಲ್ಲಿ ವಿರಾಜಮಾನ. ರಾಜ ಒಂದೇ ಒಂದು ಹೆಜ್ಜೆ, ರಾಜ ಒಂದೇ ಒಂದು ಹೆಜ್ಜೆ ಇನ್ನೇನು ಎತ್ತಿಡಬೇಕು, ಅಷ್ಟರಲ್ಲಿ ಶತ್ರುಗಳು ದಾಳಿ ಇಟ್ಟ ಸುದ್ದಿ ಬಂತು. ರಾಜ ಇನ್ನೇನು ಸಿಂಹಾಸನ ಏರಲು ಒಂದೇ ಒಂದು ಹೆಜ್ಜೆ ಎತ್ತಿಡಬೇಕು, ಅಷ್ಟರಲ್ಲಿ ಶತ್ರುಗಳು ದಾಳಿ ಇಟ್ಟ ಸುದ್ದಿ ಬಂತು. ಇದು ಭೋಜರಾಜನ ಸಿಂಹಾಸನ ಅನ್ನುವ ಒಂದು ಕವಿತೆ. ಅಂದರೆ ಯಾವೊಂದು ಇಲ್ಲಿ ರಾಜ ಅಂತ ಹೇಳಿದ್ರೆ ತಾವು ಪ್ರಸ್ತುತ ಕಾಲಕ್ಕೂ ಇದು ಅನ್ವಯ ಅಂತ ಆಗ್ತದೆ. ಒಬ್ಬ ನಾಯಕನಾದವನು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥದ್ದು ಈ ಒಂದು ಕವಿತೆಯ ಮೂಲಕ ತಾವು ಪ್ರಕಟಿಸಿದ್ದೀರಿ ಅಂತ. ಒಂದು ಕವಿತೆ ಅಂತಂದರೆ ಹಾಗೆ ಅಲ್ವಾ, ಅದು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಬೇಕು, ಮತ್ತು ಸಮಾಜದ ಮತ್ತು ಪ್ರಚಲಿತ ವಿದ್ಯಮಾನಗಳ ಒಂದು ಮುಖಾಮುಖಿ ಅಲ್ಲಿ ಆಗಬೇಕು. ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗುವಂಥದ್ದೇ ಬಹುಶಃ ಒಂದು ಒಳ್ಳೆಯ ಕವಿತೆಯ ಲಕ್ಷಣ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ತಮ್ಮ ಒಂದು ಅನೇಕ ಕವನ ಸಂಕಲನ ಕೂಡ ಇದೆ, ಅನೇಕ ಕವಿತೆಗಳನ್ನು ತಾವು ಬರೆದಿದ್ದೀರಿ. ಪ್ರಮುಖವಾಗಿ ನಿಮ್ಮ ಸಮಾಜದ ಹಿತದೃಷ್ಟಿಯಿಂದ ನಿಮ್ಮ ಆಶಯ ಯಾವ ರೀತಿಯಾಗಿರುವಂಥದ್ದು ಅಂತ? ನಾನು ಸಾಮಾಜಿಕ ವಿಡಂಬನೆಯ ಮತ್ತು ರಾಜಕೀಯ ವಿಡಂಬನೆಯ ಕವನಗಳನ್ನು ಹೆಚ್ಚಾಗಿ ಬರೆದಿದ್ದೇನೆ. ಮತ್ತು ಚಾರಿತ್ರಿಕ ಸಂಗತಿಗಳು, ಐತಿಹಾಸಿಕ ಸಂಗತಿಗಳು, ಪೌರಾಣಿಕ ಸಂಗತಿಗಳು ಇವುಗಳನ್ನು ಸಮಕಾಲೀನ ಸಮಾಜದ ಸಂಗತಿಗಳಿಗೆ ಮುಖಾಮುಖಿಯಾಗಿಸಿ ಆ ಮೂಲಕ ಅಲ್ಲಿಗೆ ಉತ್ತರವನ್ನು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ನನ್ನ ಕವಿತೆಗಳ ಮೂಲಕ ನಾನು ಮಾಡಿದ್ದೇನೆ. ಬಹುಶಃ ಇವತ್ತು ಒಂದಷ್ಟು ಈಗಿನ ಕಾಲದಲ್ಲಿ ಕನ್ನಡದಲ್ಲಿ ಕೂಡ ಅನೇಕ ಕವಿತೆ ಕವನಗಾರರು ಇದ್ದಾರೆ. ಬಹುಶಃ ಈ ಒಂದು ಬೆಳವಣಿಗೆಯಲ್ಲಿ ಈ ಹಂತದಲ್ಲಿ ಯಾವ ರೀತಿಯಾಗಿ ಕನ್ನಡದ ಕವಿತೆಗಳು ಮೂಡಿ ಬರ್ತಾ ಇವೆ ಅಂತ? ಕನ್ನಡದ ಕವಿತೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ರಚನೆ ಆಗ್ತಾ ಇವೆ. ಆದರೂ ಕೂಡ ಈ ಹೊಸ ತಲೆಮಾರಿನ ಬರಹಗಾರರಿಗೆ, ಹೊಸ ತಲೆಮಾರಿನ ಕವಿಗಳಿಗೆ ಸ್ವಲ್ಪ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ನಿಸ್ತದೆ. ಅದನ್ನು ಕಮ್ಮಟಗಳ ಮೂಲಕ ನಿರ್ವಹಿಸಬಹುದು. ನಮ್ಮ ಅಕಾಡೆಮಿಗಳಿವೆ, ಅಥವಾ ಕೆಲವು ಸಾಹಿತ್ಯಿಕ ಸಂಘ ಸಂಸ್ಥೆಗಳಿವೆ, ಅಥವಾ ಸಾಹಿತ್ಯ ಪರಿಷತ್ತಿದೆ. ಇಂತಹ ಸಂಘ ಸಂಸ್ಥೆಗಳು ಕಾಲಕಾಲಕ್ಕೆ ಕಮ್ಮಟಗಳನ್ನು ಏರ್ಪಡಿಸಿ, ಅಂದರೆ ಶಿಬಿರಗಳನ್ನು ಏರ್ಪಡಿಸಿ ಈ ಹೊಸ ತಲೆಮಾರಿನ ಯುವಕರಿಗೆ ಸಾಹಿತ್ಯದ ಒಂದು ಪರಿಮಳವನ್ನು ನೀಡುವುದರ ಜೊತೆಗೆ ಒಂದು ನಿರ್ದಿಷ್ಟವಾದ ಶಿಸ್ತನ್ನು, ಆಮೇಲೆ ಒಂದು ಚೌಕಟ್ಟನ್ನು ಒದಗಿಸಿಕೊಡ್ಬೋದು ಅಂತೇಳಿ ನನಗೆ ಅನ್ನಿಸ್ತದೆ. ಇಲ್ಲದೆ ಹೋದರೆ ಏನಾಗ್ತದೆ ಅಂತಂದರೆ ಹೊಸ ತಲೆಮಾರಿನ ಲೇಖಕರಿಗೆ ಮಾರ್ಗದರ್ಶನದ ಕೊರತೆ ಕಾಡ್ತದೆ. ತಾವು ಬರೆದದ್ದೇ ಸಾಹಿತ್ಯ, ಆಮೇಲೆ ಅದು ಒಂದು ಕಡೆ ಎರಡು ಕಡೆ ಮುದ್ರಣ ಆಯಿತು ಅಂತಂದರೆ ಇದುವೇ ಶ್ರೇಷ್ಠ ಸಾಹಿತ್ಯ, ಇದುವೇ ಹೋಗಬೇಕಾದ ಹಾದಿ ಏನು ಅಂತ ಹೇಳಿ ಅವರಿಗೆ ಅನ್ನಿಸ್ತದೆ. ಆದರೆ ಅವರಿಗೆ ಸರಿಯಾದ ಒಂದು ತಿಳುವಳಿಕೆ, ಒಂದು ಮಾರ್ಗದರ್ಶನ ಶಿಬಿರಗಳ ಮೂಲಕ ಕೊಡುವ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅಂದರೆ ಸಾಹಿತ್ಯ ಕ್ಷೇತ್ರದ ಇಂಥದ್ದೇ ಒಂದು ಚೌಕಟ್ಟು ಅಂತ ಇದೆ ಅಂತ ಅವರಿಗೊಂದು ಮನವರಿಕೆ ಆಗಬೇಕು. ಹೌದು, ಅಂದರೆ ಪರಂಪರೆಯ ಸಾತತ್ಯ ಕೊಡಬೇಕಾಗಿರೋದು ಬಹಳ ಮುಖ್ಯ. ಪರಂಪರೆಯ ಒಂದು ಕಂಟಿನ್ಯೂಟಿ, ಪರಂಪರೆಯ ಒಂದು ಸಾತತ್ಯ ಇಲ್ಲದೆ ಹೋದರೆ ಬರವಣಿಗೆಗೆ ಒಂದು ಆಳ ಮತ್ತು ಅದಕ್ಕೊಂದು ಪರಿಮಳ ದಕ್ಕಲಿಕ್ಕೆ ಸಾಧ್ಯ ಆಗಲಾರದು. ಎಲ್ಲ ತಲೆಮಾರಿನವರಲ್ಲಿಯೂ ಕೂಡ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ಅಂತನ್ನುವುದು ಅದು ಸ್ವಯಂ ಪ್ರಕಾಶ ಅದು. ಆದರೆ ಆ ಪ್ರತಿಭೆಯನ್ನು ಪ್ರಕಟಪಡಿಸುವಾಗ ಕೆಲವೊಂದು ಶಿಸ್ತುಗಳಿಗೆ, ಕೆಲವೊಂದು ಚೌಕಟ್ಟುಗಳಿಗೆ ಒಳಪಡಬೇಕಾಗ್ತದೆ. ಆ ಚೌಕಟ್ಟನ್ನು ಒದಗಿಸಿಕೊಟ್ಟಾಗ, ಆ ಶಿಸ್ತನ್ನು ಒದಗಿಸಿಕೊಟ್ಟಾಗ ಬಹುಶಃ ಅತ್ಯಪೂರ್ವವಾದ ಕೃತಿ ನಿರ್ಮಾಣ ಆಗ್ತದೆ. ಹೀಗೆ ಹೊಸ ತಲೆಮಾರಿನವರಿಗೆ ತಮ್ಮ ಪ್ರತಿಭೆಯನ್ನು ಕಾಲಕಾಲಕ್ಕೆ ಪ್ರಕರ್ಷ ಸ್ಥಿತಿಗೆ ತರಲಿಕ್ಕೆ ಈ ತರಹದ ಶಿಬಿರಗಳು, ಕಮ್ಮಟಗಳು ಅವಶ್ಯ ಅಂತ ಹೇಳಿ ನನಗಾದರೂ ಅನ್ನಿಸ್ತದೆ. ಸರ್, ತಮ್ಮ ಒಂದು ಸಾಹಿತ್ಯ ಅಭಿರುಚಿ ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ತಮಗೆ ಯಾವಾಗ ಬಂತು? ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲೇ ಬಂದಿತ್ತ, ಅದರ ನಂತರ ಬಂತ, ಅಲ್ಲ ಕೌಟುಂಬಿಕವಾಗಿ ನಿಮಗೆ ಹಿನ್ನೆಲೆ ಇದೆಯಾ? ಕೌಟುಂಬಿಕವಾಗಿಯೂ ಕೂಡ ಒಂದು ಸಾಹಿತ್ಯದ ಮತ್ತು ಒಂದು ಸಾಂಸ್ಕೃತಿಕ ಪ್ರವೇಶ ಇದ್ದಂತಹ ಕುಟುಂಬ ನಮ್ಮದು. ನನ್ನ ಅಜ್ಜ
ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ಸುಮಾರು 18 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿದ್ದವರು. ಅದು ಸ್ವಾತಂತ್ರ್ಯ ಪೂರ್ವದ ಅವಧಿ. ಅವರು ವ್ಯಾಕರಣ ಮಹಾಮಹೋಪಾಧ್ಯಾಯ ಅಂತ ಹೇಳಿ ಬಿರುದು ಪಡ್ಕೊಂಡವರು. ಅರಮನಡ್ಕ ಶಂಕರಶಾಸ್ತ್ರಿ ಅಂತ ಹೇಳಿ ಅವರ ಹೆಸರು. ಹೌದು. ಅವರು ಸಂಸ್ಕೃತದಲ್ಲಿ ಸುಮಾರು 8-10 ಉದ್ಗ್ರಂಥಗಳನ್ನು, ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ಅಜ್ಜದ್ದಿರು ಅವರು 5 ಮಂದಿ ಅಣ್ಣ ತಮ್ಮಂದಿರು. ಎರಡನೆಯ ಅಜ್ಜ ಅವರು ವೈದ್ಯಕೀಯದಲ್ಲಿ ಬಹಳ ಪ್ರಸಿದ್ಧರಾದವರು. ವೈದ್ಯಕೀಯ ಪದವಿಯನ್ನು ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಆಯುರ್ವೇದ. ಆಮೇಲೆ ಇನ್ನೊಬ್ಬ ತಮ್ಮ ಅಂದರೆ ಅಜ್ಜನ ಎರಡನೆಯ ತಮ್ಮ ಅವರು ಜ್ಯೋತಿಷದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡ್ಕೊಂಡವರು. ಎಲ್ಲರೂ ಕೂಡ ಈ 5 ಮಂದಿ ಅಣ್ಣ ತಮ್ಮಂದಿರಲ್ಲಿ 4 ಮಂದಿಯು ತಿರುವನಂತಪುರಕ್ಕೆ ಆ ಕಾಲಕ್ಕೆ ತಿರುವಾಂಕೂರು ಸಂಸ್ಥಾನ ಅಂತ ಇತ್ತು. ಮಹಾರಾಜರ ತಿರುವಾಂಕೂರು ಸಂಸ್ಥಾನಕ್ಕೆ ಹೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪದವಿಯನ್ನು ಪಡ್ಕೊಂಡು ಬಂದು ಈ ಊರಿನಲ್ಲಿ ತಮ್ಮ ಸಾಧನೆಯನ್ನು ಮೆರೆದವರು. ಆಮೇಲೆ ಇನ್ನೊಬ್ಬರು ಜ್ಯೋತಿಷಿಯಾದವರು, ಮತ್ತೊಬ್ಬರು ಚತುರ್ವೇದಗಳಲ್ಲಿ ಪಾರಂಗತರಾಗಿ ಅವರು ಬಹಳ ದೊಡ್ಡ ವೈದಿಕರಾಗಿ ಹೆಸರು ಗಳಿಸಿದರು. ಕೊನೆಯವರು ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು. ಹೀಗೆ ಒಬ್ಬೊಬ್ಬರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪರಿಣತಿಯನ್ನು ಸಾಧಿಸಿದವರು. ಹಾಗಾಗಿ ಒಂದು ಪರಂಪರೆ ನನಗೆ ನಮ್ಮ ಪೂರ್ವಜರಿಂದಲೇ ಬಂದಿತ್ತು. ಮತ್ತು ನಾನು, ನೀವು ಪ್ರಶ್ನೆ ಕೇಳಿದ ಹಾಗೆ, ಚಿಕ್ಕಂದಿನಿಂದಲೇ ಸಾಹಿತ್ಯ ರಚನೆಯನ್ನು ಶುರು ಮಾಡಿದೆ. ಹೈಸ್ಕೂಲಿಗೆ ಹೋಗ್ತಾ ಇದ್ದಾಗಲೇ ನಾನು ಸಾಹಿತ್ಯ ರಚನೆಯನ್ನು ಆರಂಭ ಮಾಡಿದೆ. ಹೈಸ್ಕೂಲ್ನಲ್ಲಿ ನಾನು ಪ್ರಬಂಧಗಳನ್ನು, ಕವಿತೆಗಳನ್ನು ಬರೆದು ಎಕ್ಸರ್ಸೈಸ್ ಪುಸ್ತಕದಲ್ಲಿ ಸಂಗ್ರಹಿಸಿಡ್ತಾ ಇದ್ದೆ. ಆಗ ನಮ್ಮ ಮನೆಯ ಸಮೀಪದವರೊಬ್ಬರು, ಈ ಎಕ್ಸರ್ಸೈಸ್ ಪುಸ್ತಕದಲ್ಲಿ ಯಾತಕ್ಕೆ ಈ ರೀತಿ ಬರೀತಾ ಇದೆಯಾ, ಅದನ್ನು ಯಾತಕ್ಕೆ ಪತ್ರಿಕೆಗಳಿಗೆ ಪ್ರಕಟಣೆಗೆ ಕಳಿಸಬಾರದು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟರು. ಹಾಗೆ ನಾನು ಅವುಗಳಲ್ಲಿ ಆಯ್ದ ಕೆಲವನ್ನು ಪತ್ರಿಕೆಗಳಿಗೆ ಕಳಿಸಿದೆ. ಅವು ಮುದ್ರಣವಾದವು ಕೂಡ. ಹಾಗೆ ನನಗೆ ಹೈಸ್ಕೂಲಿನ ಹಂತದಲ್ಲಿಯೇ ಸಾಹಿತ್ಯ ರಂಗಕ್ಕೆ ಪ್ರವೇಶ ಆಯಿತು. ಆಮೇಲೆ ನಾನು ಕಾಲೇಜಿಗೆ ಸೇರಿದ ಮೇಲೆ ಪ್ರಕಟಣೆಗಳು ಇನ್ನೂ ಹೆಚ್ಚಾದವು. ಆಮೇಲೆ ನಾನು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಒಂದು ಹುಮ್ಮಸ್ಸು ಬಂತು, ಒಂದು ಹುರುಪು ಬಂತು. ಹಾಗಾಗಿ ಕವಿತೆಗಳನ್ನು, ಕತೆಗಳನ್ನು, ಕಾದಂಬರಿಗಳನ್ನು ಬರೀತಾ ಹೋದೆ. ಮತ್ತು ನಾನು ವಿಮರ್ಶೆಗಳನ್ನು ಬರೆದಿದ್ದೇನೆ. ಸಂಶೋಧನೆ, ಸಂಪಾದನೆ, ವ್ಯಕ್ತಿಚಿತ್ರ, ಪ್ರಬಂಧ ಸಾಹಿತ್ಯ, ಅನುವಾದ, ಚಾರಣ ಸಾಹಿತ್ಯ, ಹೀಗೆ ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ಸುಮಾರು 50ಕ್ಕಿಂತ ಹೆಚ್ಚಿನ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದ್ದೇನೆ. ಕೌಟುಂಬಿಕವಾಗಿ ತಮ್ಮ ಮನೆಯವರು ಕೂಡ, ಈಗಲೂ ಕೂಡ ತಮ್ಮ ಪತ್ನಿ ಆಗಿರ್ಬೋದು, ಮಕ್ಕಳು ಕೂಡ ಒಂದಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಅವರು ಯಾವ ಕ್ಷೇತ್ರದಲ್ಲೆಲ್ಲ ಇದ್ದಾರೆ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರು. ನಮ್ಮ ಇಡೀ ಮನೆಯೇ ಒಂದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಒಂದು ಸನ್ನಿವೇಶದಲ್ಲಿ ಇರುವಂಥ ಒಂದು ಕುಟುಂಬ. ಭೂಮಿ ಗೀತ ಅಂತ ಹೇಳಿ ಅದಕ್ಕೆ ನಾನು ಹೆಸರಿಟ್ಟಿದ್ದೇನೆ. ಸುಮಾರು ಕಳೆದ 20-25 ವರ್ಷಗಳಿಂದ ಸಾಹಿತ್ಯಿಕವಾದ, ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಭರತನಾಟ್ಯ ಇರಬಹುದು. ನನ್ನ ಮಕ್ಕಳಿಬ್ಬರೂ ಕೂಡ ಭರತನಾಟ್ಯದಲ್ಲಿ ವಿದುಷಿಯರು, ರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ಬೆಳೆದಿದ್ದಾರೆ. ದೂರದರ್ಶನದ ಗ್ರೇಡೆಡ್ ಕಲಾವಿದರಾಗಿದ್ದಾರೆ. ಹಲವಾರು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯವನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ. ಕಮ್ಮಟಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲೂ ಸಾಹಿತ್ಯ ರಚನೆ ಮಾಡ್ತಾ ಇದ್ದಾರೆ. ಮತ್ತು ಎರಡನೆಯ ಮಗಳು ಯೋಗಪಟು. ಅವಳು ಯೋಗದಲ್ಲಿ ಪರಿಣತಳಾಗಿದ್ದಾಳೆ. ಅಂತಾರಾಷ್ಟ್ರೀಯವಾದ ಹಲವು ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದಾಳೆ. ಆಮೇಲೆ 3ನೇವ ಮಗ, 2 ಹೆಣ್ಣುಮಕ್ಕಳಾದ ಮೇಲೆ 3ನೇವ ಮಗ, ಅವನು ಆಗಮ ಕೃಷ್ಣ ಅಂತ ಹೇಳಿ ಅವನ ಹೆಸರು. ಅವನು ಶಾಸ್ತ್ರೀಯ ಸಂಗೀತವನ್ನು ಮತ್ತು ಮೃದಂಗವನ್ನು ಕಲಿತಾ ಇದ್ದಾನೆ. ಅವನ ಕಾಲೇಜು ಕಲಿಕೆಯ ಜೊತೆಗೆ ಹಲವಾರು ಕಡೆ ಈಗಾಗಲೇ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾನೆ. ಮತ್ತು 2 ಹುಡುಗಿಯರು ಕೂಡ, ಅಂದರೆ ಅವನ ಅಕ್ಕಂದರು 2 ಮಕ್ಕಳು, ಹೆಣ್ಣುಮಕ್ಕಳು ಕೂಡ ಸಂಗೀತ ಕಚೇರಿ ನಡೆಸಿಕೊಟ್ಟಿದ್ದಾರೆ. ಆಮೇಲೆ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೂಡ ಪರಿಣಿತರಾಗಿದ್ದಾರೆ. ಬಹುಶಃ ಇವತ್ತು ಅವರು ಆ ಕ್ಷೇತ್ರದಲ್ಲಿ ಮುಂದುವರಿಬೇಕಾದ್ರೆ ಅದು ನಿಮ್ಮ ಮಾರ್ಗದರ್ಶನ ಇದೇ ಥರ ಹೋಗಬೇಕು ಅಂತ ಇತ್ತ, ಅಲ್ಲವರ ಒಂದು ಅಭಿರುಚಿಯ ತಕ್ಕಂತೆ ಹೋಗ್ತಾ ಇದ್ದಾರೆ ಅಂತ? ಆರಂಭದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆಮೇಲೆ ಅವರು ಅವರ ಸ್ವಂತ ಆಸಕ್ತಿಯನ್ನು, ಅಭಿರುಚಿಯನ್ನು ಬೆಳೆಸಿಕೊಂಡು ಆ ದಿಕ್ಕಿನಲ್ಲಿ ಮುಂದುವರಿತಾ ಇದ್ದಾರೆ. ನನ್ನ ಶ್ರೀಮತಿ ಕೂಡ ಓರ್ವ ಲೇಖಕಿಯಾಗಿ, ಕವಯಿತ್ರಿಯಾಗಿ ಹೆಸರಾಗಿದ್ದಾಳೆ. ಅವಳು ಕೂಡ 2-3 ಕೃತಿಗಳನ್ನು ಪ್ರಕಟಿಸಿದ್ದಾಳೆ. ಆಮೇಲೆ ಪತ್ರಿಕೆಗಳಲ್ಲಿ ಅಂಕಣಗಾರ್ತಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾಳೆ. ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಕಲಿತಿದ್ದಾಳೆ.
ಸರ್, ತಾವು ಸಾಹಿತ್ಯದ ಜೊತೆಗೆ ಸಮಾಜದಲ್ಲಿ ಒಂದು ಉದ್ಯೋಗವನ್ನು ಅರಸ್ತಾ ಹೋದಾಗ ಬಹುಶಃ ಒಬ್ಬ ಪತ್ರಕರ್ತನಾಗಿಯೂ ಕೂಡ ಸಾಮಾಜಿಕ ಸೇವೆ ಮಾಡಬೇಕು ಅಂತ ಬಯಸಿದವರು. ಹಾಗಾಗಿ ಪತ್ರಕರ್ತನಾಗಿ ಉದ್ಯೋಗವನ್ನು ಆರಂಭಿಸಿದವರು. ತಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತು ಮಾಧ್ಯಮ ತಜ್ಞರಾಗಿ ಕೂಡ, ಆಕಾಶವಾಣಿ ಆಗಿರ್ಬೋದು, ಇತರ ಕಡೆಯೂ ಕೂಡ ಮಾಧ್ಯಮ ತಜ್ಞರಾಗಿ ಕೂಡ ತಾವು ಹೆಸರನ್ನು ಪಡ್ಕೊಂಡವರು. ತಮ್ಮ ಒಂದು ಪತ್ರಕರ್ತ ಆ ಉದ್ಯೋಗದ ಅವಧಿಯಲ್ಲಿ ಆಗಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿರುವಾಗ ಆಗಿರುವಂತಹ ಒಂದಷ್ಟು ಘಟನೆಗಳು, ಅನೇಕ ಘಟನೆಗಳಿವೆ. ನಾವು ಕೇಳಿ ತಿಳ್ಕೊಂಡಿರುವಂಥ ಅನೇಕ ಘಟನೆಗಳಿವೆ. ಒಂದಷ್ಟು ನಮ್ಮ ವೀಕ್ಷಕರಿಗೆ ಆ ಘಟನೆಗಳು ನೆನಪಿಸೋದಾದರೆ. ತುಂಬ ಸಂತೋಷ, ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಮಾಧ್ಯಮದಲ್ಲಿ ನಾನು ಕೆಲಸ ಮಾಡುವುದು ಸುಮಾರು ಹೆಚ್ಚು ಕಡಿಮೆ 45 ವರ್ಷಗಳೇ ಆದವು. ಆರಂಭದಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ, ಪತ್ರಕರ್ತನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದೆ. ಆ ನಂತರ ಆಕಾಶವಾಣಿ ಮಾಧ್ಯಮಕ್ಕೆ, ಶ್ರಾವ್ಯ ಮಾಧ್ಯಮಕ್ಕೆ ಸೇರಿಕೊಂಡೆ. ಜೊತೆಗೆ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾನು ಕೆಲಸವನ್ನು ಮಾಡಿದೆ. ಟಿ ವಿ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಿರಬಹುದು, ಅಥವಾ ಟಿ ವಿ ಸೀರಿಯಲಿಗೆ ಸ್ಕ್ರಿಪ್ಟ್ ಬರೆದದಿರಬಹುದು, ಅಥವಾ ಸಿನಿಮಾದಲ್ಲಿ ಅಭಿನಯಿಸಿದ್ದಿರಬಹುದು, ಅಥವಾ ಸಂಭಾಷಣೆಯನ್ನು ಬರೆದದ್ದಿರಬಹುದು, ಮತ್ತು ಅಭಿನಯವನ್ನು ಮಾಡಿದ್ದು ಕೂಡ ಇರಬಹುದು. ಹೀಗೆ ನಾನು ಮುದ್ರಣ ಮಾಧ್ಯಮ ಮತ್ತು ಶ್ರಾವ್ಯ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ, ಈ 3 ಮಾಧ್ಯಮಗಳಲ್ಲೂ ಕೂಡ ಸ್ವಲ್ಪ ಪರಿಶ್ರಮವನ್ನು ಪಟ್ಟಿದ್ದೇನೆ. ಮುದ್ರಣ ಮಾಧ್ಯಮದ ವಿಚಾರದಲ್ಲಿ ಹೇಳುವುದಾದರೆ, ಅಂದರೆ ಆರಂಭದಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿದೆ. ಪತ್ರಕರ್ತನಾಗಿದ್ದಾಗ ನಾನು ನನ್ನ ಸಾಹಸ ವರದಿಗಳಿಗಾಗಿ ನಾನು ಹೆಸರಾಗಿದ್ದೆ. 1984ನೇ ಇಸವಿಯಲ್ಲಿ ನನಗೆ ಪತ್ರಕರ್ತರ ಪರಿಷತ್ತಿನ ಪ್ರಶಸ್ತಿ ಕೂಡ ಸಿಕ್ಕಿತು ಸಂಶೋಧನಾ ವರದಿಗಾಗಿ. ಆ ಕಾಲದಲ್ಲಿ ಪಾವಗಡದ ತೋಳ ಪ್ರಕರಣ ಅಂತ ಒಂದು ವಿಚಿತ್ರವಾದ ಘಟನೆ ನಡೆಯಿತು. 1983ರ ಕೊನೆ ಮತ್ತು 1984ರ ಆರಂಭದ ಕಾಲಘಟ್ಟ. ಆಗ ಪತ್ರಕರ್ತನಾಗಿ ಸೇರುವಂತಹ ಸಮಯದಲ್ಲಿ ನಾನು ಪತ್ರಕರ್ತನಾಗಿ ಆಗ ಉದ್ಯೋಗವನ್ನು ಆರಂಭಿಸಿ 1 ವರ್ಷ ಆಗಿತ್ತು. ಆಗ ತುಮಕೂರು ಜಿಲ್ಲೆಯ ಪಾವಗಡ ಅಂತನ್ನುವ ಪ್ರದೇಶದಲ್ಲಿ ನಿಗೂಢವಾಗಿ ಮಕ್ಕಳ ಕಣ್ಮರೆ ಆರಂಭವಾಯಿತು. ಈ ಮಕ್ಕಳು ಕೂಡ 5 ವರ್ಷಕ್ಕಿಂತ ಕೆಳಗಿನ ಗಂಡು ಮಕ್ಕಳು. ಆಗ ಒಟ್ಟು 13 ಮಕ್ಕಳು, ಒಂದು 5 ತಿಂಗಳ ಅಂತರದಲ್ಲಿ 13 ಮಕ್ಕಳ ಕಣ್ಮರೆ ಆಯಿತು. ಸರಣಿ ಕಣ್ಮರೆ. ಅದು ತೋಳಗಳಿಂದ ಆ ಕಣ್ಮರೆ ಆಗ್ತಾ ಇದೆ ಅಂತನ್ನೋದು ಆರಂಭ ಕಾಲದಲ್ಲಿ ಗುಲ್ಲೆದ್ದಿತು. ತೋಳಗಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೂಲಿ ಕಾರ್ಮಿಕರ ಮಕ್ಕಳನ್ನು ಬಂದು ಎತ್ತುಕೊಂಡು ಹೋಗಿ ತಿಂದು ಹಾಕ್ತವೆ ಅಂತನ್ನುವ ಒಂದು ವದಂತಿ ಹಬ್ಬಿತು. ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಕಡೆ ಈ ಮಕ್ಕಳ ಅಸ್ಥಿಪಂಜರ ಮತ್ತು ಕೆಲವು ದೇಹದ ಭಾಗಗಳು ಕಾಣಲಿಕ್ಕೆ ಸಿಕ್ಕಿತು. ಸುಮಾರು 4-5 ಮಕ್ಕಳ ಕಣ್ಮರೆ ಆಗುವವರೆಗೆ ಅದು ಒಂದು ಜಿಲ್ಲಾ ಮಟ್ಟದ ಅಥವಾ ಆ ಪ್ರಾಂತದ ಒಂದು ಸುದ್ದಿಯಾಗಿ ಮಾತ್ರ ಇತ್ತು. ಅದು ನನ್ನ ಕಿವಿಗೆ ಬಿತ್ತು. ಅಲ್ಲಿನ ಸ್ಥಳೀಯ ಪತ್ರಕರ್ತರು ನನ್ನ ಕಿವಿಗೆ ಹಾಕಿದರು ಈ ಒಂದು ವಿಷಯವನ್ನು. ಇದು ಏನು ನೋಡಿಯೇ ಬಿಡೋಣ ಅಂತ ಹೇಳಿ ಒಂದು ದಿನ ನಾನು ಪಾವಗಡಕ್ಕೆ ಹೋದೆ. ಪಾವಗಡದ ಒಂದು ಪ್ರಾಕೃತಿಕ ಪರಿಸರದ ಬಗ್ಗೆ ನಿಮಗೆ ಒಂದು ಮಾತನ್ನು ಹೇಳಬೇಕು. ಪಾವಗಡ ಅಂತನ್ನುವುದು ಬೆಟ್ಟ ಗುಡ್ಡಗಳಿಂದ ಮತ್ತು ಕುರುಚಲು ಕಾಡಿನಿಂದ ತುಂಬಿಕೊಂಡಿರುವಂತಹ ಒಂದು ಪ್ರದೇಶ. ರಸ್ತೆ ಸೌಕರ್ಯ ಅಷ್ಟಾಗಿ ಇಲ್ಲ. ತೋಳಗಳು ಇದ್ದುದೇನೋ ನಿಜವೇ. ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಹಳೆಯ ಕೋಟೆ ಇದೆ. ಪೆನುಕೊಂಡೆಯ ರಾಜರು ಕಟ್ಟಿಸಿದಂತಹ ಕೋಟೆ ಅದು. ವಿಜಯನಗರದ ಅರಸರ ಪತನವಾದ ಮೇಲೆ ಅವರು ಪೆನುಕೊಂಡೆಗೆ ಸ್ಥಾನಾಂತರಗೊಳ್ತಾರೆ. ಪೆನುಕೊಂಡೆಗೆ ಲಗತ್ತಾಗಿರುವಂತಹ ಪ್ರದೇಶ ಈ ಪಾವಗಡ. ಪಾವಗಡದಲ್ಲಿಯೂ ಕೂಡ ಒಂದು ಕೋಟೆಯನ್ನು ಅವರು ಕಟ್ಟಿರ್ತಾರೆ. ಅದು ಸುಮಾರು 500-600 ವರ್ಷಗಳ ಹಿಂದಿನ ಒಂದು ಕೋಟೆ. ಆ ಕೋಟೆ ಈಗ ಜನವಸತಿ ಇಲ್ಲ ಮತ್ತು ಪಾಳು ಬಿದ್ದಂತಹ ಕೋಟೆ. ಆ ಬೆಟ್ಟದ ಮೇಲಕ್ಕೆ ಯಾರೂ ಹೋಗ್ತಿರಲಿಲ್ಲ, ಯಾಕೆಂದರೆ ಪಾಳು ಬಿದ್ದ ಗುಹೆಗಳು ಮತ್ತು ಕುರುಚಲು ಕಾಡು ಬೆಳೆದಿದ್ದಂತಹ ಒಂದು ಪ್ರದೇಶ. ನಾನು ಪಾವಗಡಕ್ಕೆ ಹೋಗ್ತಿದ್ದ ಹಾಗೇನೆ ಅಲ್ಲಿನ ಸ್ಥಳೀಯರು ಹೇಳಿದರು, ತೋಳಗಳು ಮಕ್ಕಳನ್ನು ಅಪಹರಿಸ್ತವೆ ಅಂತನ್ನುವ ವದಂತಿ ಇದೆ, ಆದರೆ ಪಾವಗಡದ ಬೆಟ್ಟದ ಮೇಲೆ ಮಾಂತ್ರಿಕರು ಇದ್ದಾರೆ, ಆ ಮಾಂತ್ರಿಕರು ಈ ಮಕ್ಕಳನ್ನು ನರಬಲಿ ಕೊಡಲಿಕ್ಕೆ ಕದೀತಾರೆ ಅಂತನ್ನುವ ವದಂತಿಯೂ ಇದೆ ಅಂತಂದರು. ಅಂದರೆ ಪಾವಗಡದ ಬೆಟ್ಟದ ಮೇಲಕ್ಕೆ ಆ ಗುಹೆ ಇರತಕ್ಕಂಥ ಪ್ರದೇಶಕ್ಕೆ ಯಾರೂ ಹೋಗ್ತಿರಲಿಲ್ಲ. ನಾನು ಇಡೀ ಪ್ರದೇಶವನ್ನು ಓಡಾಡಿದ ಬಳಿಕ ಈ ಬೆಟ್ಟವನ್ನು ಯಾಕೆ ಪರಿಶೀಲಿಸಬಾರದು, ಅಲ್ಲಿಗೆ ಯಾಕೆ ಹೋಗಬಾರದು ಅಂತ ಹೇಳಿ ನಾನು ಅಂದ್ಕೊಂಡೆ, ಸಾಹಸಕ್ಕೆ ಮುಂದಾದೆ. ಆದರೆ ಬೆಟ್ಟದ ಮೇಲಕ್ಕೆ ನನ್ನ ಜೊತೆಗೆ ಬರಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಎಲ್ಲರೂ ನನ್ನನ್ನು ಹೆದರಿಸಿದರು, ಅಲ್ಲಿಗೆ ಹೋಗಬೇಡಿ, ಅಲ್ಲಿ ಅಪಾಯಕಾರಿಯಾದ ಸ್ಥಳ ಅಂತ. ಆದರೆ ನಾನು ಹೆದರಲಿಲ್ಲ. ನಾನು ಸ್ಥಳೀಯ ವರದಿಗಾರನ ಸಹಾಯ ತೆಗೆದುಕೊಂಡು ಧೈರ್ಯಸ್ಥರಾದ ಒಂದು 2 ಕರ್ಕೊಂಡು ಒಂದು 4-5 ಜನರ ಒಂದು ಗುಂಪು ಮಾಡಿ
ಸಂಜೆಯ ಹೊತ್ತು ನಾನು ಆ ಬೆಟ್ಟ ಪ್ರದೇಶವನ್ನು ಏರಿದೆ. ಸಂಜೆಯ ಹೊತ್ತು ಯಾತಕ್ಕೆ ಅಂತಂದರೆ ಹಗಲಿಡೀ ನಾನು ಊರಲ್ಲಿ ಓಡಾಡಿದೆ, ಹಾಗಾಗಿ ಬೆಟ್ಟ ಏರುವಾಗ ಸಂಜೆ ಹೊತ್ತು ಅನಿವಾರ್ಯವಾಯಿತು. ಆದರೆ ನಾನು ಅದೇ ರಾತ್ರಿ ನಾನು ಬೆಂಗಳೂರಿಗೆ ಅಥವಾ ಮರುದಿವಸ ಮುಂಜಾನೆ ಬೆಂಗಳೂರಿಗೆ ಹಿಂತೆರಳಬೇಕಾಗಿದ್ದರಿಂದ ಸಂಜೆ ಆದರೂ ಪರವಾಗಿಲ್ಲ ಧೈರ್ಯ ಮಾಡಿ ಹೋಗೋಣ ಅಂತೇಳಿ ಹೋದ್ವಿ. ಹೋಗಿ ಅಲ್ಲಿ ಬೆಟ್ಟದ ಮೇಲಕ್ಕೆ ಹೋಗುವಾಗಲೇ ಕತ್ತಲೆ ಆಯಿತು. ಅಲ್ಲಿ ಬೆಳಕಿರಲಿಲ್ಲ, ನಮ್ಮ ಹತ್ತಿರ ಬೆಳಕಿನ ಆಶ್ರಯಕ್ಕೆ ಏನೂ ಇರಲಿಲ್ಲ. ಕೊನೆಗೆ ಬಂಡೆಯ ಮೇಲೆ ಇದ್ದಂತಹ, ಬೆಟ್ಟದ ಮೇಲೆ ಇದ್ದಂತಹ ಒಂದು ಗುಹೆಯ ಒಳಗಡೆ ಪ್ರವೇಶ ಮಾಡಬೇಕು ಅಂತನ್ನುವ ಒಂದು ಇರಾದೆ ಬಂತು. ಅಲ್ಲಿ ಮಾಟ ಮಂತ್ರಗಳು ಜರುಗುತ್ತವೆ ಅಂತನ್ನುವ ವದಂತಿ ಇತ್ತು. ಹಾಗೆ ಅಲ್ಲಿ ಒಂದಷ್ಟು ತರಗಲೆಗಳನ್ನು ಮತ್ತು ಒಣ ಹುಲ್ಲುಗಳನ್ನೆಲ್ಲ ರಾಶಿ ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚಿ, ಅಂದರೆ ಬೆಂಕಿ ಪೆಟ್ಟಿಗೆ ಕೈಯಲ್ಲಿತ್ತು. ಆ ಬೆಂಕಿ ಪೆಟ್ಟಿಗೆಯಿಂದ ಈ ಹುಲ್ಲಿನ ರಾಶಿಗೆ, ಹುಲ್ಲಿನ ಮೆದೆಗೆ ಬೆಂಕಿ ಹಚ್ಚಿ ಅದನ್ನು ನೆಲಮಾಳಿಗೆಯ ಒಳಗಡೆ ತಳ್ಳಿ ಬೆಳಕು ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಕ್ಯಾಮರಾ ಇದ್ದದರಿಂದ ಒಂದಷ್ಟು ಫೋಟೋಗ್ರಫಿಗಳನ್ನು ಮಾಡಿಕೊಂಡೆ. ಮತ್ತು ಆ ನೆಲಮಾಳಿಗೆಯನ್ನು ಪರಿಶೀಲಿಸಿದಾಗ ಒಂದು ದಿಕ್ಕಿಗೆ 4 ಗುಹೆಗಳು, ಇನ್ನೊಂದು ದಿಕ್ಕಿಗೆ 4 ಸುರಂಗ ಮಾರ್ಗಗಳು ಹೋಗ್ತಾ ಇದ್ದವು. ಅದೆಲ್ಲ ಆ ಕಾಲದಲ್ಲಿ ರಾಜರು, ಶತ್ರುಗಳು ಆಕ್ರಮಿಸಿದಾಗ ತಪ್ಪಿಸಿಕೊಳ್ಳಲಿಕ್ಕೆ ಮಾಡಿದಂತಹ ಸುರಂಗ ಮಾರ್ಗಗಳು. ಅಲ್ಲಿ ಒಂದಷ್ಟು ಮಾಟ ಮಂತ್ರಗಳ ಅವಶೇಷ ಇದ್ದದ್ದು ನಿಜವೇ. ಅದನ್ನು ಎಲ್ಲ ಫೋಟೋ ತೆಗೆದುಕೊಂಡು ಲಘು ಬಗೆಯಿಂದ ನಾವು ಒಂದು ಅರ್ಧ ತಾಸಿನಲ್ಲಿ ಮೇಲೆ ಬಂದ್ವಿ. ಮೇಲೆ ಬಂದು ಕೆಳಗಡೆ ಬರ್ತಾ ಇರಬೇಕಾದ್ರೆ ಈ ಮೇಲಕ್ಕೆ ಹೋದ 4-5 ಜನ ಇನ್ನೂ ಕಾಣಿಸ್ತಾ ಇಲ್ವಲ್ಲ, ಏನೋ ಅಪಾಯಕ್ಕೆ ಸಿಕ್ಕ ಹಾಕ್ಕೊಂಡಿರಬೇಕು ಅಂತ ಹೇಳಿ ಊರಿನಿಂದ ಕೆಳಗಡೆ ಬಯಲಿನಿಂದ ಸುಮಾರು 30-40 ಮಂದಿ ಯುವಕರು, ತರುಣರು ಒಟ್ಟಾಗಿ ಗುಂಪು ಸೇರಿ ದೊಣ್ಣೆ, ಬಡಿಗೆ ಮತ್ತು ದೊಂದಿಗಳನ್ನು ತಗೊಂಡು ಬೆಟ್ಟ ಹತ್ತಲಿಕ್ಕೆ ಸಜ್ಜಾಗಿತ್ತು. ಏನೋ ಅಪಾಯ ಆಗಿರಬೇಕು ಇವರಿಗೆ ಅಂತ. ಆಗ ನಾವು ಮೇಲಿನಿಂದ ಕೆಳಗಡೆ ಇಳಿದು ಬಂದ್ವಿ. ಎಲ್ಲವೂ ಸುಖಾಂತವಾಯಿತು. ಅದನ್ನು ನಾನು ಮರುದಿವಸ ಬೆಂಗಳೂರಿಗೆ ಬಂದು ಒಂದು ಮುಖಪುಟದ ವರದಿಯನ್ನಾಗಿ ಪ್ರಕಟಿಸಿದೆ. ಅದು ಇಡೀ ಕರ್ನಾಟಕದಲ್ಲಿ ಆ ವಿದ್ಯಮಾನ ಹೊತ್ತಿ ಉರಿಯಿತು. ಅಂದ್ರೆ ಈ ಪ್ರಕರಣಕ್ಕೆ ಒಂದು ನೈಜವಾದಂತ ತಿರುವು ನಿಮ್ಗೆ ಗೊತ್ತಾಯ್ತು. ಆ ಪ್ರಕರಣಕ್ಕೆ ಒಂದು ನೈಜವಾದ ತಿರುವು ಸಿಕ್ಕಿ ದಕ್ಷಿಣ ಭಾರತದ ಪತ್ರಕರ್ತರೆಲ್ಲರೂ ಅಲ್ಲಿಗೆ ದೌಡಾಯಿಸಿದರು. ಮತ್ತು ಎಲ್ರಿಗೂ ಕೂಡ ನಾನು ಒಂದು ನ್ಯೂಸ್ ಸೋರ್ಸ್ ಆಗಿಬಿಟ್ಟೆ. ಎಲ್ರಿಗೂ ಕೂಡ ಆ ಸುದ್ದಿಯ ಮೂಲವನ್ನು ಹೇಳುವಂತಹ ಓರ್ವ ವ್ಯಕ್ತಿ ಆಗಿಬಿಟ್ಟೆ. ಮತ್ತು ಆ ಪತ್ರಿಕೆಯ, ನಾನು ಕೆಲಸ ಮಾಡ್ತಾ ಇದ್ದಂತಹ ಪತ್ರಿಕೆಯಲ್ಲಿ ಇದ್ದ ಇತರೆ ಪತ್ರಿಕೆಗಳು ಕೂಡ, ಒಂದು ಇಂಗ್ಲಿಷ್ ಪತ್ರಿಕೆ ಮತ್ತು ಇನ್ನೊಂದು ಕನ್ನಡ ಪತ್ರಿಕೆ, ಒಂದು ವಾರ ಪತ್ರಿಕೆ ಇತ್ತು. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನಾನು ಮಾಡಿದಂತಹ ವರದಿ ಪ್ರಕಟವಾಯಿತು. ಆ ನಂತರ 7 ವಾರಗಳ ಕಾಲ ಸತತವಾಗಿ ನಾನು ಅಲ್ಲಿಗೆ ಹೋದೆ. ಈ 7 ವಾರಗಳ ಕಾಲವೂ ಕೂಡ ಆ ಒಂದು ಪ್ರಕರಣ ನಿಲ್ಲಿಲ್ಲ. ಆ 5 ಮಗು ಕಾಣೆ ಆದಲ್ಲಿಂದ ಪ್ರತಿ ವಾರವೂ ಕಾಣೆ ಆಗ್ತಾ ಆಗ್ತಾ ಒಟ್ಟು 13 ಮಗುವಿನ ಕಾಣೆಯ ಆಗುವಲ್ಲಿವರೆಗೆ ಪ್ರಕರಣ ಬಂದು ನಿಂತಿತು. ಕರ್ನಾಟಕ ಆಗ ಹೊತ್ತಿ ಉರಿಯಿತು. ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಕೊನೆಗೆ ಹೆಲಿಕಾಪ್ಟರ್ನಲ್ಲಿ ಶಾರ್ಪ್ ಶೂಟರ್ಸನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಇದ್ದಂತಹ ಎಲ್ಲ ತೋಳಗಳನ್ನು ಸಾಯಿಸುವಲ್ಲಿಗೆ ಪ್ರಕರಣ ಸುಖಾಂತವಾಯಿತು. ಕೊನೆಗೂ ಅದು ಮಾಟಮಂತ್ರದಿಂದ ಸಂಭವಿಸಿತೆ, ತೋಳಗಳಿಂದ ಸಂಭವಿಸಿತೆ ಅನ್ನೋದು ಕೊನೆಗೂ ನಿಗೂಢವಾಗಿಯೇ ಉಳಿಯಿತು. ಆದರೂ 13 ಮಕ್ಕಳು ಪ್ರಾಣವನ್ನು ಕಳ್ಕೊಂಡ್ರು. ಅಂದ್ರೆ ನೀವು ಅಷ್ಟು ಸಮಯ ಹೋದಾಗಲೂ ಕೂಡ ಅಲ್ಲಿ ಯಾರು ಕೂಡ ಅವರು ಆ ಮಾಂತ್ರಿಕರು ಯಾರು ಸಿಗ್ಲಿಲ್ಲ, ನಿಮ್ಮ ಎದುರು ಸಿಗಲಿಲ್ಲ. ಆದರೆ ನನಗೆ ಪ್ರಾಣ ಬೆದರಿಕೆ ಬಂದಿತ್ತು. 3-4 ಭೇಟಿಯ ಬಳಿಕ ನನಗೆ ಪ್ರಾಣ ಬೆದರಿಕೆ ಬಂತು. ನಾನು ಬೆಳಿಗ್ಗೆ ಹೋಗಿ ಸಂಜೆಯವರೆಗೂ ವರದಿಗಳನ್ನು, ಸುದ್ದಿಗಳನ್ನು ಸಂಗ್ರಹಿಸಿ ರಾತ್ರಿ ಪಾವಗಡದಲ್ಲಿ ಉಳಿಯಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವುದೇ ವಸತಿ ಗೃಹದವರು ನನಗೆ ರೂಮುಗಳನ್ನು ಕೊಡ್ತಾ ಇರಲಿಲ್ಲ. ಮತ್ತು ಯಾವ ಮನೆಯವರು ಕೂಡ ನನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ. ಅಂದರೆ ಏನಾದರೂ ಅಪಾಯ ಆಗಬಹುದು ಮತ್ತು ಆ ಅಪಾಯಕ್ಕೆ ತಾವು ಕಾರಣಕರ್ತರಾಗಬೇಕಾಗಬಹುದು ಅಂತನ್ನುವ ಭಯದಿಂದ ನನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಪಾವಗಡದ ಜನರು ಯಾರೂ ಸಿದ್ಧರಿರಲಿಲ್ಲ. ಕೊನೆಗೆ ನಮ್ಮ ಪತ್ರಿಕಾ ವರದಿಗಾರರನ್ನೇ ಮನವೊಲಿಸಿ 4-5 ಜನರ ರಕ್ಷಣೆಯೊಂದಿಗೆ ನಾನು ರಾತ್ರಿ ನಿದ್ದೆ ಇಲ್ಲದೆ ರಾತ್ರಿ ಬೆಳಗು ಮಾಡುವಂತಹ ಸನ್ನಿವೇಶವೂ ಕೂಡ ನಿರ್ಮಾಣ ಆಯಿತು. ಕೊನೆಗೆ 7 ವಾರಗಳ ಬಳಿಕ ಸಂಪಾದಕರು ನನ್ನನ್ನು ಹೋಗಲಿಕ್ಕೆ ಬಿಡಲಿಲ್ಲ. ಬೇಡ, ಇನ್ನು ಹೋಗಬೇಡ, ಪ್ರಾಣಕ್ಕೆ ಅಪಾಯ ಇದೆ ಅಂತನ್ನುವ ಕಾರಣಕ್ಕೆ ಆಮೇಲೆ ನಾನು ಪಾವಗಡಕ್ಕೆ ಹೋಗುವುದನ್ನು ನಿಲ್ಲಿಸಿದೆ. ಮತ್ತು ಆ ಸಂದರ್ಭಕ್ಕೆ ಸರಿಯಾಗಿ ಆ ಪ್ರಕರಣವೂ ಒಂದು ಸುಖಾಂತವಾಯಿತು. ಬಹುಶಃ ನಿಮ್ಮ ಒಂದು ಪತ್ರಕರ್ತನಾಗಿ ಸೇರುವಂಥ ಆರಂಭದಲ್ಲಿ ನಿಮಗೆ ಇದೊಂದು ಸತ್ವ ಪರೀಕ್ಷೆಯಾಗಿ ಸಿಕ್ಕಿದೆ ಏನೋ ಗೊತ್ತಿಲ್ಲ. ಪತ್ರಕರ್ತನ ಜೀವನದಲ್ಲಿ ನನಗೆ ಅದೊಂದು ಮರೆಯಲಾರದ ಘಟನೆ. ಇಂತಹ ಸಾಹಸ ವರದಿಗಳನ್ನು ನಾನು ಸುಮಾರು 8-10 ನನ್ನ 6-7 ವರ್ಷಗಳ ಪತ್ರಕರ್ತನ ಜೀವನದ ಅವಧಿಯಲ್ಲಿ ಮಾಡಿದ್ದಿದೆ.
ಆಮೇಲೆ ನಾನು ಆಕಾಶವಾಣಿ ಮಾಧ್ಯಮವನ್ನು ಸೇರಿಕೊಂಡೆ. ಬಹುಶಃ ತಾವು ಹೇಳಿದ ಹಾಗೆ ಒಂದು ನೈಜವಾದಂತಹ ವರದಿಯನ್ನು ಬಿತ್ತರಿಸುವುದರ ಮುಖಾಂತರವಾಗಿ ವಾಸ್ತವಿಕವಾಗಿ ಏನು ಘಟನೆ ನಡೆದಿದೆ ಅನ್ನೋದರ ಬಗ್ಗೆ ಪತ್ರಕರ್ತನಾದವನು ಕೂಡ ಹೇಳಬೇಕಾಗ್ತದೆ. ಪತ್ರಕರ್ತನಾದವನು ಈ ತರಹದ ಜೀವವನ್ನು ಪಣಕ್ಕಿಟ್ಟಾದರೂ ಸ್ಥಳಕ್ಕೆ ಹೋಗಿ ಸಾಕ್ಷಾತ್ ವರದಿ ಮಾಡಿದರೆ ಅದಕ್ಕೆ ನೈಜತೆ ಜಾಸ್ತಿ ಮತ್ತು ಜನ ಅದನ್ನು ವಿಶ್ವಾಸಕ್ಕೆ ತಗೊಳ್ತಾರೆ, ಜನ ನಂಬ್ತಾರೆ. ನಾವು ಎಲ್ಲಿಯೋ ಕೂತು ಕಪೋಲಕಲ್ಪಿತವಾದ ವರದಿಗಳನ್ನು ಬರೆಯುವ ಬದಲು ಸ್ಥಳಕ್ಕೆ ಹೋಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷಾತ್ ವರದಿಗಳನ್ನು ಮಾಡಿದಾಗ ಅದಕ್ಕೆ ಮೌಲ್ಯ ಜಾಸ್ತಿ, ಬೆಲೆ ಜಾಸ್ತಿ ಮತ್ತು ನೈಜತೆ ಜಾಸ್ತಿ. ನಿಮ್ಮ ಒಂದು ಆ ಕಾಲದ ಘಟನೆಗಳನ್ನು ಅಥವಾ ಆ ಕಾಲದ ಒಂದು ಮಾಧ್ಯಮ ಇದನ್ನು ಪರಿಗಣಿಸಿದರೆ ಈ ಕಾಲದ ಆಧುನಿಕ ಈ ಕಾಲದಲ್ಲಿ ಒಂದು ಮಾಧ್ಯಮ ಕ್ಷೇತ್ರ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು ತಾವು ಈ ಕಳೆದ 40 ವರ್ಷಗಳಲ್ಲಿ ಮಾಧ್ಯಮ ಸಿಕ್ಕಾಪಟ್ಟೆ ಬೆಳೆದಿದೆ, ತುಂಬ ಬೆಳೆದಿದೆ, ತಾಂತ್ರಿಕ ಪ್ರಗತಿಯಾಗಿದೆ. ಅವತ್ತಿನ ಪತ್ರಿಕೋದ್ಯಮ ಅಥವಾ ಅವತ್ತಿನ ಮಾಧ್ಯಮ ಬದುಕನ್ನು ನೋಡಿದರೆ ಇವತ್ತಿನ ಮಾಧ್ಯಮದಲ್ಲಿ ದುಡಿತಾ ಇರುವವರಿಗೆ ಸವಾಲುಗಳು ಹೆಚ್ಚು, ಅಂದರೆ ಔದ್ಯೋಗಿಕವಾದ ಸವಾಲುಗಳು ಹೆಚ್ಚು, ಅಂದರೆ ಸ್ಪರ್ಧಾತ್ಮಕವಾದ ಯುಗ ಇದು. ಮತ್ತು ತಾಂತ್ರಿಕ ಪ್ರಗತಿ ತುಂಬ ಆಗಿದೆ. ಅದು ಮುದ್ರಣ ಮಾಧ್ಯಮದಲ್ಲಿ ಇರಬಹುದು, ಶ್ರಾವ್ಯ ಮಾಧ್ಯಮದಲ್ಲಿ ಇರಬಹುದು ಮತ್ತು ದೃಶ್ಯ ಮಾಧ್ಯಮದಲ್ಲೇ ಇರಬಹುದು. ತುಂಬ ತಾಂತ್ರಿಕ ಪ್ರಗತಿ ಆಗಿದೆ ಮತ್ತು ಕಾಲಕ್ಕೆ ತಕ್ಕುದಾದ ಔದ್ಯೋಗಿಕವಾದ ಸ್ಪರ್ಧೆ ಏರ್ಪಟ್ಟು ಒಂದು ಸ್ಪರ್ಧಾತ್ಮಕ ಯುಗ ಏರ್ಪಟ್ಟಿದೆ. ಮತ್ತು ಸಾಮಾಜಿಕವಾದ ಬೇಡಿಕೆಗಳು, ಸಾಮಾಜಿಕವಾದ ಅಗತ್ಯಗಳು ಇವು ಬದಲಿದೆ. ಹಾಗಾಗಿ ಅವತ್ತಿನ ಪತ್ರಿಕೋದ್ಯಮ ಅಥವಾ ಅವತ್ತಿನ ಮಾಧ್ಯಮದ ಒಂದು ಜಗತ್ತೇ ಬೇರೆ, ಇವತ್ತಿನ ಮಾಧ್ಯಮದ ಜಗತ್ತೇ ಬೇರೆ. ಜನಜೀವನವೇ ತುಂಬ ಬದಲಾವಣೆಗೊಳಪಟ್ಟಿದೆ. ಹೊಸ ಸಹಸ್ರಮಾನದಲ್ಲಿ ಈ ಕ್ರಿಸ್ತಶಕ 2000ನೇ ಇಸವಿಯ ನಂತರ ಏನಾಗಿದೆ ಅಂತಂದರೆ ತುಂಬ ಬೆಳವಣಿಗೆ ಸಾಧಿಸಿದೆ ಜಗತ್ತು. ಹಾಗಾಗಿ ತುಂಬ ರೀತಿಯಲ್ಲಿ ಬದಲಾವಣೆಗಳು ಆಗಿದೆ. ತಾವು ಹೇಳಿದ ಹಾಗೆ ಒಂದಷ್ಟು ಈಗ ಸ್ಪರ್ಧಾತ್ಮಕದ ಅದು ಮಾಧ್ಯಮದ ಸಂಸ್ಥೆಗಳ ಮಧ್ಯೆ ಇದ್ದರೆ ಅದು ಚೆನ್ನಾಗಿತ್ತು, ಎಲ್ಲೋ ಒಂದು ರೀತಿಯ ವ್ಯವಸ್ಥಿತವಾಗಿ ಹೋಗ್ಬೋದಿತ್ತು. ಅದರ ಜೊತೆಗೆ ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದು ಈ ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚು ವಿಜೃಂಭಣೆ ಆಗ್ತಾ ಇದೆಯಾ? ಸತ್ಯ ಮತ್ತು ಸುಳ್ಳುಗಳ ಮಧ್ಯೆ ಸುಳ್ಳು ಎನ್ನುವಂಥದ್ದು ಹೆಚ್ಚು ವಿಜೃಂಭಣೆ ಆಗಲಿಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ ಆಗ್ತಾ ಇದೆಯಾ ಅಂತ. ಇದೊಂದು ತುಂಬ ಕುತೂಹಲದ ಮತ್ತು ಒಂದು ಬಹಳ ಕಷ್ಟಕರವಾದ ಪ್ರಶ್ನೆ. ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿದೆ. ಕಳೆದ 6-7 ವರ್ಷಗಳಿಂದ ಅದು ದಾಪುಗಾಲಿನ ಬೆಳವಣಿಗೆಯನ್ನು ಸಾಧಿಸಿದೆ. ಈ ಸೋಷಿಯಲ್ ಮೀಡಿಯಾ ಒಂದು ರೀತಿಯಲ್ಲಿ ನಮ್ಮ ಉಳಿದ ಸಾಮೂಹಿಕ ಮಾಧ್ಯಮವನ್ನು, ಅಂದರೆ ನಾವು ಸಾಮೂಹಿಕ ಮಾಧ್ಯಮ ಅಂತ ಕರೆಯೋದು ಸೋಷಿಯಲ್ ಮೀಡಿಯಾ ಅಂತಂದರೆ ಅದು ಖಾಸಗಿ ಮೀಡಿಯಾ, ಮತ್ತು ಇದು ಸಮೂಹ ಮಾಧ್ಯಮ. ನಮ್ಮ ಪತ್ರಿಕೆಗಳಿರಬಹುದು, ಶ್ರಾವ್ಯ ಮಾಧ್ಯಮ ಇರ್ಬೋದು, ಅಥವಾ ನಮ್ಮ ದೃಶ್ಯ ಮಾಧ್ಯಮ ಇರ್ಬೋದು, ಇವು ಸಮೂಹ ಮಾಧ್ಯಮಗಳು. ಮೊಟ್ಟ ಮೊದಲನೇದಾಗಿ ನಾವು ಸಮೂಹ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ನಡುವಣ ವ್ಯತ್ಯಾಸವನ್ನು ತಿಳಿಯೋಣ. ಸಾಮೂಹಿಕ ಮಾಧ್ಯಮ ಅಥವಾ ಈ ಸಮೂಹ ಮಾಧ್ಯಮ ಅನ್ನೋದು ಅದು ಸಮಾಜಕ್ಕೆ ಉತ್ತರದಾಯಿಯಾಗಿರುವಂಥದ್ದು. ಒಂದೇ ಸಲಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದು ಸುದ್ದಿಯನ್ನು, ಮಾಹಿತಿಯನ್ನು ನೀಡತಕ್ಕಂಥದ್ದು ಮತ್ತು ಅಲ್ಲಿ ಒಂದು ಉತ್ತರದಾಯಿತ್ವ ಅಂತ ಇರ್ತದೆ. ಸಾಮಾಜಿಕ ಮಾಧ್ಯಮಗಳಿಗೆ ಅಥವಾ ಈ ಸೋಷಿಯಲ್ ಮೀಡಿಯಾಕ್ಕೆ ಉತ್ತರದಾಯಿತ್ವ ಆಯಾ ವ್ಯಕ್ತಿಗಳು ಮಾತ್ರ, ಅವರದೇ ಆದ ದೃಷ್ಟಿಕೋನದಲ್ಲಿ ಅವರು ಬರೀತಾರೆ ಮತ್ತು ಅದಕ್ಕೆ ಯಾವುದೇ ಬದ್ಧತೆಗಳಿಲ್ಲ. ನಾನು ಹೇಳ್ಬೋದು ನನಗೆ ಹಾಗೆ ಕಂಡಿತು, ನನ್ನ ಅಭಿಪ್ರಾಯ ಹಾಗೆ ಅಂತ. ಅದರ ಜೊತೆಗೆ ಈ ಸಾಮಾಜಿಕ ಮಾಧ್ಯಮದಲ್ಲಿ ಬಂದದ್ದನ್ನು, ಅದರ ಸೋರ್ಸನ್ನು ಹೊರಗಡೆಗೆ ಹೇಳತಕ್ಕದ್ದಲ್ಲ ಅಂತನ್ನುವ ಒಂದು ಕಾಯ್ದೆಯೂ ಇದೆ. ಈ ಎರಡು ಕಾರಣವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ರೀತಿಯಲ್ಲಿ ಉತ್ತರದಾಯಿತ್ವವಿಲ್ಲದ ವೈಯಕ್ತಿಕ ಅನಿಸಿಕೆಗಳ ಒಂದು ಹಾರಾಟ ಅದೇ ನಡೀತಾ ಇರ್ತದೆ ಅವರವರ ಗ್ರೂಪಿನಲ್ಲಿ, ಅವರವರ ಬಳಗದಲ್ಲಿ. ಹಾಗಾಗಿ ಸುಳ್ಳು ಹೆಚ್ಚು ಅಥವಾ ಒಂದು ರೀತಿಯ ವದಂತಿ ಹೆಚ್ಚು ವಿಜೃಂಭಿಸ್ತಾ ಇದೆ. ಜನರು ಅದನ್ನು ಹೌದೋ ಅಲ್ವಾ ಅನ್ನುವ ಪ್ರಶ್ನಾರ್ಥಕವಾದ ಚಿಹ್ನೆ ಇರ್ತದೆ. ವಾಸ್ತವವಾಗಿ ಈ ಸಾಮಾಜಿಕ ಮಾಧ್ಯಮಗಳ ಅಥವಾ ಈ ಸೋಷಿಯಲ್ ಮೀಡಿಯಾದ ಉದ್ದೇಶ ಏನಿತ್ತು ಅಂತಂದರೆ ನಮ್ಮಲ್ಲಿರುವ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳೋದು, ಸುದ್ದಿಯನ್ನು ವಿನಿಮಯ ಮಾಡಿಕೊಳ್ಳೋದಲ್ಲ. ಮಾಹಿತಿಯನ್ನು, ನಮ್ಮಲ್ಲಿರುವಂತಹ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳೋದು. ಎಷ್ಟು ಫಾಸ್ಟ್ ಆಗಿ ವಿನಿಮಯ ಮಾಡಿಕೊಳ್ಳಿಕ್ಕೆ ಆಗ್ತದೆ ಸಮಾಜೋಪಯೋಗಿಯಾದಂತಹ ಮಾಹಿತಿ ಮತ್ತು ಸಮಾಜೋಪಯೋಗಿಯಾದಂತಹ ಜ್ಞಾನ, ಸಮಾಜೋಪಯೋಗಿಯಾದಂತಹ ತಿಳುವಳಿಕೆ. ಒಂದು ಉದಾಹರಣೆ ಹೇಳ್ಬೋದು ಅಂತಾದರೆ,
ನಾನು ಭತ್ತದ ಕೃಷಿ ಮಾಡಿದ್ದೀನಿ. ನನ್ನ ಊರಿನಲ್ಲಿ ಆ ಭತ್ತದ ಕೃಷಿಗೆ ಕೀಟಬಾಧೆ ಶುರುವಾಗಿದೆ. ನಾನು ಯಾವ ರೀತಿಯ ಔಷಧಿಯನ್ನು ಸಿಂಪರಣೆ ಮಾಡಿ ಆ ಕೀಟವನ್ನು ಹತೋಟಿಗೆ ತಂದಿದ್ದೇನೆ ಮತ್ತು ಹೇಗೆ ರಸಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದೇನೆ ಅಥವಾ ಹೇಗೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿ ಹೆಚ್ಚು ಬೆಳೆಯನ್ನು ತೆಗಿತಾ ಇದ್ದೇನೆ ಅಂತ ಅನ್ನುವ ಮಾಹಿತಿಯನ್ನು, ನಿಮ್ಮ ಅನುಭವದ ಮಾಹಿತಿಯನ್ನು, ಅನುಭವದ ತಳಹದಿಯ ಮಾಹಿತಿಯನ್ನು ಉಳಿದ ರೈತಾಪಿ ಜನರಿಗೆ ಹಂಚತಕ್ಕಂತಹ ಒಂದು ಮಾಹಿತಿ, ತಿಳುವಳಿಕೆ ಮತ್ತು ವೈಯಕ್ತಿಕ ಜ್ಞಾನದ ಒಂದು ಹಂಚೋಣ. ಅಲ್ಲಿ ಅದು ಸುದ್ದಿಯ ಮಾಧ್ಯಮವಲ್ಲ. ನಮ್ಮ ಊರಿನಲ್ಲಿ ಒಂದು ಅಪಘಾತ ಸಂಭವಿಸಿತು, 10 ಜನರಿಗೆ ಏಟಾಯಿತು ಅಥವಾ 2 ಸತ್ತು ಹೋದರು ಅಂತನ್ನುವ ಸುದ್ದಿಯನ್ನು ಕೊಡ್ತಕ್ಕಂಥ ಮಾಧ್ಯಮವಲ್ಲ ಅದು. ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಮಾಧ್ಯಮಕ್ಕೂ ಸಮೂಹ ಮಾಧ್ಯಮಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಬೇಕು. ಸಮೂಹ ಮಾಧ್ಯಮ ಇರುವುದು ಸುದ್ದಿಗೆ, ಅದರ ಜೊತೆಗೆ ಮಾಹಿತಿ, ಜ್ಞಾನ, ಉಳಿದಿದ್ದೆಲ್ಲವೂ ಬರ್ತದೆ. ಆದರೆ ಸಾಮಾಜಿಕ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾ ಇರುವುದು ಸುದ್ದಿ ವಿನಿಮಯಕ್ಕೆ ಅಲ್ಲ. ಈಗ ಏನಾಗಿದೆ ಅಂತಂದರೆ, ಜನರಿಗೆ ಈ ಒಂದು ಮೂಲಭೂತವಾದ ತಿಳುವಳಿಕೆಯೇ ಇಲ್ಲದೆ ಸುದ್ದಿಯನ್ನು ಮತ್ತು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಎಲ್ಲವನ್ನೂ ಸಾರಾ ಸಗಟಾಗಿ ಹರಿಯ ಬಿಡುವಂತಹ ಒಂದು ಮನೋಭಾವ ಬಂದುಬಿಟ್ಟಿದೆ. ಇಲ್ಲಿ ತೊಂದರೆ ಇರುವಂಥದ್ದು. ಈ ಸಾಮಾಜಿಕ ಮಾಧ್ಯಮವೂ ಕೂಡ ಯಾವಾಗ ತನ್ನ ಮಿತಿಯನ್ನು ತಿಳ್ಕೊಳ್ಳದೆ ಸುದ್ದಿ ಕ್ಷೇತ್ರಕ್ಕೆ ಕೈ ಹಾಕಿತು, ಆಗ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಇದರಿಂದಾಗಿ ಅನಾವಶ್ಯಕವಾಗಿ ಸಮೂಹ ಮಾಧ್ಯಮಗಳಿಗೆ ಒಂದು ರೀತಿಯ ಸ್ಪರ್ಧೆ ಮತ್ತು ಸಮೂಹ ಮಾಧ್ಯಮಗಳನ್ನು ಕೂಡ ನಿಯಂತ್ರಿಸ್ತಕ್ಕಂತಹ ಒಂದು ಬೆಳವಣಿಗೆ ಬಂತು. ಇದು ಆಗಬಾರ್ದಾಗಿತ್ತು. ಸಮೂಹ ಮಾಧ್ಯಮಗಳು ಅಂತಂದರೆ ಅದು ಇಡೀ ಸೊಸೈಟಿಗೆ ಇರುವಂಥದ್ದು, ಸಾಮೂಹಿಕವಾಗಿ ಒಂದು ದೊಡ್ಡ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಪತ್ರಿಕೆ ಒಂದು ಜಿಲ್ಲೆಗೆ 2-3 ಜಿಲ್ಲೆಗೆ ಇರುವಂಥದ್ದು, ಆ ಜಿಲ್ಲೆಯ ಅಥವಾ ಒಂದು ರಾಜ್ಯಕ್ಕೆ ಇರುವಂಥದ್ದು, ಆ ರಾಜ್ಯದ ಆ ಜಿಲ್ಲೆಗಳ ಸುದ್ದಿಯನ್ನು ಅದು ಜನರಿಗೆ ಕೊಡಬೇಕು. ಈ ಸಾಮಾಜಿಕ ಮಾಧ್ಯಮ ಇರುವಂಥದ್ದು ವ್ಯಕ್ತಿಗಳ ನಡುವೆ, ವ್ಯಕ್ತಿ ಅಥವಾ ಒಂದು ಸಣ್ಣ ಸಮೂಹದ ನಡುವೆ ಮಾಹಿತಿ ವಿನಿಮಯಕ್ಕೆ, ತಂತ್ರಜ್ಞಾನ ತಿಳುವಳಿಕೆ ವಿನಿಮಯಕ್ಕೋಸ್ಕರ ಇರುವಂಥದ್ದು. ಅವು ಸುದ್ದಿಯನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಸುದ್ದಿ ಮಾಧ್ಯಮಗಳು ಏನು ಮಾಡಬೇಕು ಅಲ್ವೇ? ಸುದ್ದಿ ಮಾಧ್ಯಮಗಳಿಗೆ ಒಂದು ವ್ಯವಸ್ಥೆ ಇದೆ. ಬೇರೆ ಬೇರೆ ಮೂಲಗಳಿಂದ ಅವು ನೈಜ ಸುದ್ದಿಯನ್ನು ಸಂಪಾದಿಸ್ತವೆ. ತಮ್ಮ ವರದಿಗಾರರ ಮೂಲಕ ಇರಬಹುದು, ಅಥವಾ UNI, PTI ಮುಂತಾದ ಸುದ್ದಿ ಸಂಸ್ಥೆಗಳ ಮೂಲಕ ಇರಬಹುದು, ಅಥವಾ ತಮ್ಮ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಇರಬಹುದು. ನೈಜವಾದ ತಾಜಾ ಸುದ್ದಿಗಳನ್ನು, ಸತ್ಯವಾದ ಸುದ್ದಿಗಳನ್ನು ಅವು ಸಂಗ್ರಹಿಸಿ ಅವು ಸಮಾಜಕ್ಕೆ ನೀಡ್ತವೆ. ಹಾಗಾಗಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಅದಕ್ಕೆ ಕರೆಸಿಕೊಂಡಿದೆ. ಈ ವ್ಯಕ್ತಿಗಳಿಗೆ ಈಗ ಉದಾಹರಣೆಗೆ ನನಗೆ ಈ ತರಹದ ಸಾಮಾಜಿಕ ಮಾಧ್ಯಮದಲ್ಲಿ ಸುದ್ದಿಯನ್ನು ಹರಿಯಬಿಡಲಿಕ್ಕೆ ಅಂತಹ ವ್ಯವಸ್ಥೆ ನನ್ನ ಹತ್ರ ಇದೆಯಾ? ನನ್ನ ಹತ್ರ ಒಂದು PTI ಅಥವಾ UNI ಅಂತ ಸುದ್ದಿ ಸಂಸ್ಥೆ ಇದೆಯಾ? ಒಂದು ಪತ್ರಿಕಾಲಯ ಇದೆಯಾ? ಇಲ್ಲ. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನು ಹರಿಯಬಿಡತಕ್ಕದ್ದಲ್ಲ, ಮಾಹಿತಿಯನ್ನು, ತಿಳುವಳಿಕೆಯನ್ನು ಹರಿಯಬಿಡಬೇಕು, ಹಂಚಿಕೊಳ್ಬೇಕು. ಹಾಗಾಗಿ ಸಮೂಹ ಮಾಧ್ಯಮಗಳಿಗೆ ಏನಾಗಿದೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾಗಳಿಂದ ಒಂದು ಅನಿಯಂತ್ರಿತವಾದ ಸ್ಪರ್ಧೆ, ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ. ಇದು ಆಗಬಾರ್ದಾಗಿತ್ತು. ಯಾವಾಗ ಈ ಸಮೂಹ ಮಾಧ್ಯಮಗಳು ಈ ಸೋಷಿಯಲ್ ಮೀಡಿಯಾವನ್ನು ತಮ್ಮ ಸ್ಪರ್ಧಿಗಳು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದಾವೋ, ಆಗ ಇನ್ನಷ್ಟು ಒತ್ತಡ ನಿರ್ಮಾಣ ಆಗಿ ಒಂದು ರೀತಿಯಲ್ಲಿ ಇವತ್ತು ಮಾಧ್ಯಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಸೋಷಿಯಲ್ ಮೀಡಿಯಾವೇ ಬೇರೆ, ಸಮೂಹ ಮಾಧ್ಯಮಗಳು, ಮಾಸ್ ಮೀಡಿಯಾವೇ ಬೇರೆ. ಈ ಮುದ್ರಣ ಇರ್ಬೋದು, ಶ್ರಾವ್ಯ ಇರ್ಬೋದು. ಶ್ರಾವ್ಯ ಅಂದರೆ ರೇಡಿಯೋ, ಅದು ಖಾಸಗಿ ಇರ್ಬೋದು, ಸರ್ಕಾರದ್ದಿರ್ಬೋದು. ಮತ್ತು ದೃಶ್ಯ ಮಾಧ್ಯಮ, ಮತ್ತು ಅದು ಖಾಸಗಿದ್ದಿರ್ಬೋದು, ಸರ್ಕಾರದ್ದಿರ್ಬೋದು. ಈ ಸಮೂಹ ಮಾಧ್ಯಮಗಳೇ ಬೇರೆ, ಸಾಮಾಜಿಕ ಮಾಧ್ಯಮಗಳೇ ಬೇರೆ. ಈ ಡಿಫರೆನ್ಷಿಯೇಷನ್, ಈ ವ್ಯತ್ಯಾಸ, ಈ ಮೂಲಭೂತವಾದ ವ್ಯತ್ಯಾಸ ನಮಗೆ ಗೊತ್ತಾದರೆ ಖಂಡಿತವಾಗಿ ಈ ಅನಿಯಂತ್ರಿತವಾದ ಟೆನ್ಷನ್, ಅನಿಯಂತ್ರಿತವಾದ ಸ್ಪರ್ಧೆ ನಿಲ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ತಾವು ಹೇಳಿದಾಗೆ ಈ ಬಗ್ಗೆ ಜನರಲ್ಲಿ ಒಂದು ರೀತಿಯ ಜಾಗೃತಿ ಮೂಡಬೇಕು. ಜನರಲ್ಲಿ ಜಾಗೃತಿ ಮೂಡಿದಾಗ ಅವರೇ ಆ ರೀತಿ ಕೊಡಬೇಕಷ್ಟೇ. ಇಲ್ಲದ್ರೆ ಇಷ್ಟು ದೊಡ್ಡದಾದಂಥ ಒಂದು ವ್ಯವಸ್ಥೆ ಬೆಳೆದಾಗಿದೆ, ಸೋಷಿಯಲ್ ಮೀಡಿಯಾ ಕೂಡ ಬೆಳೀತಾ ಇದೆ. ಇದನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಜನರೇ ಒಂದಷ್ಟು ಜಾಗೃತಿಯನ್ನು ಮಾಡಿಕೊಳ್ಬೇಕು ಅಂತ ತಾವು ಹೇಳೋದು. ಇಲ್ಲ, ಇದಕ್ಕೆ ಒಂದು ನಿಯಂತ್ರಣದ ವ್ಯವಸ್ಥೆ ಬೇಕು. ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಸ್ವನಿಯಂತ್ರಣ ಜನರೇ ಹಾಕ್ಕೊಳ್ಬೇಕು. ಆದರೆ ಅದು ಜನರ ಕೈಗೆ ಕೊಟ್ಟಿರುವ ಒಂದು ಶಸ್ತ್ರವಾಗಿರುವುದರಿಂದ ನೀವು ಪ್ರತಿಯೊಬ್ಬನನ್ನು ಹೇಗೆ ನಿಯಂತ್ರಿಸಬಲ್ಲಿರಿ?
ಜನರೇ ಸ್ವನಿಯಂತ್ರಣವನ್ನು ಮಾಡಿಕೊಳ್ಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಸ್ವನಿಯಂತ್ರಣ ಅಂದರೆ ಏನು ಅನ್ನುವ ಪ್ರಶ್ನೆ ಬರ್ತದೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ನಿಯಂತ್ರಣದ ವ್ಯವಸ್ಥೆ ಬೇಕಾಗ್ತದೆ. ನಿಯಂತ್ರಣದ ವ್ಯವಸ್ಥೆ ಇಲ್ಲದೆ ಹೋದರೆ ಮೂಗುದಾರ ಹರಿಯಬಿಟ್ಟ ಹೋರಿಯ ಹಾಗೆ ಬಹುಶಃ ಈ ಸೋಷಿಯಲ್ ಮೀಡಿಯಾ ಒಳಿತಿಗಿಂತ ಹೆಚ್ಚು ಅದು ಕೆಡುಕನ್ನೇ ತಂದು ಹಾಕಬಹುದು ಅಂತ ಹೇಳಿ ವೈಯಕ್ತಿಕವಾಗಿ ನನಗೆ ಅನ್ನಿಸ್ತದೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ನಿಯಂತ್ರಣದ ವ್ಯವಸ್ಥೆ ಬೇಕಾಗಬಹುದು. ತಾವು ಒಂದಷ್ಟು ಅನುವಾದ ಕಾರ್ಯದಲ್ಲೂ ಕೂಡ ಒಂದಷ್ಟು ಕೃಷಿಯನ್ನು ಮಾಡಿದವರು ತಾವು. ಆ ಬಗ್ಗೆ ಹೇಳುವುದಾದರೆ ನಮ್ಮ ವೀಕ್ಷಕರಿಗೆ. ಅನುವಾದದ ಕ್ಷೇತ್ರದಲ್ಲಿ ನಾನು ನನ್ನ ಪತ್ರಿಕೋದ್ಯಮದ ಪ್ರವೇಶದ ಸಮಯದಿಂದಲೂ ಅನುವಾದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಅನುವಾದ ಅಂತಂದಾಗ ನಾನು ಕನ್ನಡಕ್ಕೆ ಮತ್ತು ತುಳುವಿಗೆ ಎರಡೂ ಭಾಷೆಗೂ ಅನುವಾದ ಮಾಡಿದ್ದೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಗೋಸ್ಕರ ಮಹಲಿನೊಳಗೆ ಅಂತನ್ನುವ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬೃಹತ್ ಕಾದಂಬರಿಯನ್ನು ರಮಾ ಮೆಹ್ತಾ ಅಂತನ್ನುವರು ಬರೆದಂತಹ ಒಂದು ಕಾದಂಬರಿ ಅದು. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಆಮೇಲೆ ತುಳುವಿನಲ್ಲಿ ರವೀಂದ್ರನಾಥ ಠಾಗೂರ್ ಅವರ ನೊಬೆಲ್ ಪ್ರಶಸ್ತಿ ಪಡೆದಂತಹ ರವೀಂದ್ರ ಕವಿತೆಗಳು ಅಂತನ್ನುವ ಕೃತಿಯ ಆಯ್ದ ಕವಿತೆಗಳನ್ನು 65 ಕವನಗಳನ್ನು ತುಳುವಿಗೆ ಅನುವಾದ ಮಾಡಿದ್ದೇನೆ. ಇವು ಕೃತಿರೂಪದಲ್ಲಿ ಬಂದಂಥವು. ಇನ್ನು ಬಿಡಿ ಲೇಖನಗಳು, ಆಮೇಲೆ ಬಿಡಿ ಕವಿತೆಗಳು ಮತ್ತು ಬಿಡಿ ಕಥೆಗಳು, ಇವು ಸಾಕಷ್ಟು ನಾನು ಅನುವಾದಗಳನ್ನು ಮಾಡಿದ್ದೇನೆ. ಮತ್ತು ಲೇಖನ ವ್ಯವಸಾಯ ತುಂಬ ಅನುವಾದಗಳನ್ನು ಇಂಗ್ಲೀಷ್ ಭಾಷೆಯಿಂದ ಅನುವಾದ ಮಾಡಿದ್ದೇನೆ. ಹೀಗಾಗಿ ಅನುವಾದ ಕ್ಷೇತ್ರದಲ್ಲಿಯೂ ಕೂಡ ನನ್ನ ಸಾಕಷ್ಟು ಪರಿಶ್ರಮ ಇದೆ. ಸರ್, ತಾವೊಂದಷ್ಟು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿಮೆ ಮಾಡಿದ ರೀತಿಯಲ್ಲಿ ತುಳುನಾಡಿನ ಒಂದು ಸಂಸ್ಕೃತಿಯ ಬಗ್ಗೆಯೂ ಕೂಡ ಅನೇಕ ಸಂಶೋಧನಾತ್ಮಕವಾದಂತಹ ಲೇಖನಗಳಾಗಿರ್ಬೋದು, ಅಧ್ಯಯನವನ್ನು ಕೂಡ ತಾವು ಮಾಡಿದವರು. ಬಹುಶಃ ತಮ್ಮ ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ತುಳುನಾಡಿನ ಒಂದು ಸಂಸ್ಕೃತಿಯ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ನನ್ನ ಬರವಣಿಗೆಯ ಆರಂಭದಿಂದಲೂ ನಾನು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಆಸಕ್ತನಾದವನು. ಕನ್ನಡದಲ್ಲಿ ಬರೆದದಿರಬಹುದು ಅಥವಾ ತುಳುವಿನಲ್ಲಿ ಬರೆದದಿರಬಹುದು. ತುಳುನಾಡಿನ ಸಂಸ್ಕೃತಿ ಶೋಧ ನನ್ನ ಆಸಕ್ತಿಯ ಕ್ಷೇತ್ರವಾಗಿತ್ತು. ತುಳುನಾಡಿನ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಇರುವ ಭೂತಾರಾಧನೆ, ದೈವಾರಾಧನೆ ಮತ್ತು ಶಕ್ತಿ ಆರಾಧನೆ. ಶಕ್ತಿ ಆರಾಧನೆ ಅಂತಂದರೆ ದೇವಿಯ ಆರಾಧನೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ತುಳುನಾಡಿನಲ್ಲಿ ನೀವು ಅತ್ಯಧಿಕ ಅಮ್ಮನವರ ದೇವಸ್ಥಾನಗಳನ್ನು ಕಾಣ್ತೀರಿ. ಅದು ಶೃಂಗೇರಿಯಿಂದ ಶುರು ಮಾಡಿ ನಮ್ಮ ಕಾಸರಗೋಡಿನ ಪ್ರದೇಶದವರೆಗೂ ಕೂಡ ಸುಮಾರು 350ರಷ್ಟು ಅಮ್ಮನವರ ದೇವಸ್ಥಾನಗಳಿವೆ. ಕಟೀಲ್ ಇರಬಹುದು, ಕೊಲ್ಲೂರು ಇರಬಹುದು, ಅಥವಾ ಪೊಳಲಿ ಇರಬಹುದು. ಹೀಗೆ ಅಮ್ಮನವರ ದೇವಸ್ಥಾನ ಅಥವಾ ದೇವಿಯ ಆರಾಧನೆಯನ್ನು ನೀವು ವಿಶೇಷವಾಗಿ ಕಾಣಬಹುದು. ಮತ್ತು ದೈವಾರಾಧನೆ ಮತ್ತು ಭೂತಾರಾಧನೆ ತುಳುನಾಡಿನ ವಿಶೇಷವಾದ ಆರಾಧನೆ ಅಂತನ್ನುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿ. ಇದಕ್ಕೆ ಏನು ಕಾರಣ ಅಂತನ್ನುವ ಒಂದು ಆಸಕ್ತಿ ನನಗೆ ಚಿಕ್ಕಂದಿನಿಂದಲೂ ಇತ್ತು. ಹಾಗಾಗಿ ನಾನು ಆ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಕೈಗೊಂಡು ನೂರಾರು ಲೇಖನಗಳನ್ನು ಮತ್ತು ಕೃತಿಗಳನ್ನು ಬರೆದಿದ್ದೇನೆ. ನನ್ನ ಸಂಶೋಧನೆಯ ಮೂಲ ಏನು ಅಂತಂದರೆ, ಈ ಶಕ್ತಿ ಆರಾಧನೆ ಮತ್ತು ದೈವಾರಾಧನೆ ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದು. ಅಂದರೆ ಶಿಷ್ಟ ರೀತಿಯಲ್ಲಿ ದೇವಿಯ ಆರಾಧನೆ ಮತ್ತು ಬುಡಕಟ್ಟು ಮತ್ತು ಒಂದು ರೀತಿಯಲ್ಲಿ ಸ್ಥಳೀಯ ಆರಾಧನೆಯಾಗಿ ಈ ದೈವಾರಾಧನೆ ಮತ್ತು ಭೂತಾರಾಧನೆಗಳು ಬಂದುವು. ಅಂದರೆ ಒಂದೇ ನಾಣ್ಯದ ಒಂದೇ ಥೀಮಿನ ಎರಡು ಮುಖಗಳು ಅಂತನ್ನುವುದನ್ನು ನಾನು ಶೋಧನೆ ಮಾಡಿದೆ. ಜೊತೆಯಾಗಿಯೇ ಸಾಗುವಂಥದ್ದು. ಒಂದು ಶಿಷ್ಟ ಪರಿಕಲ್ಪನೆಯಲ್ಲಿ, ಇನ್ನೊಂದು ಬುಡಕಟ್ಟಿನ ಪರಿಕಲ್ಪನೆಯಲ್ಲಿ ಇವು ಸಾಗ್ತವೆ ಅಂತನ್ನುವುದು ನನ್ನ ಶೋಧ. ಈ ಶಕ್ತಿ ಆರಾಧನೆ ಅಂತನ್ನುವುದು ದೇವಿಯ ಸ್ವರೂಪ. ಅದೇ ರೀತಿಯಲ್ಲಿ ಭೂತಾರಾಧನೆ, ದೈವಾರಾಧನೆಯಲ್ಲಿಯೂ ಕೂಡ ಶಕ್ತಿಯ ಆರಾಧನೆಯೇ. ಅದು ದೈವದ ಆರಾಧನೆ ಇರಬಹುದು. ಈ ಭೂತಾರಾಧನೆ ಅಥವಾ ದೈವಾರಾಧನೆಯಲ್ಲಿ ನಿಮಗೆ ಮೂಲವಾಗಿ ಕಾಣುವಂಥದ್ದು 3 ರೀತಿಯ ಆರಾಧನೆಗಳು. ಒಂದು ದೈವ ಮೂಲವಾದದ್ದು, ದೇವರು ಮೂಲವಾದದ್ದು. ಇನ್ನೊಂದು ಮಾನುಷ ಮೂಲವಾದದ್ದು. ಇನ್ನೊಂದು ಪ್ರಾಣಿ ಮೂಲವಾದದ್ದು. ಈ ರಕ್ತೇಶ್ವರಿ ಮತ್ತು ಈ ತರಹದ ದೈವಗಳೆಲ್ಲ ದೇವ ಮೂಲವಾದದ್ದು. ಇನ್ನು ಕೋಟಿ ಚೆನ್ನಯ್ಯ ಮತ್ತು ಕಾಣದ ಕಾಟದ ಮುಂತಾದವು ಮಾನುಷ ಮೂಲವಾದದ್ದು. ಇನ್ನು ಪಂಜುರ್ಲಿ ಮತ್ತು ಈ ಥರದವು
ಪ್ರಾಣಿ ಮೂಲವಾದವು. ಹೀಗೆ ಒಂದು ದೇವರು ಮೂಲವಾದದ್ದು, ಇನ್ನೊಂದು ಮಾನುಷ ಮೂಲವಾದದ್ದು, ಇನ್ನೊಂದು ಪ್ರಾಣಿ ಮೂಲವಾದದ್ದು. ಇವುಗಳ ಎಲ್ಲವೂ ಥೀಮ್ ಏನು ಅಂತಂದರೆ ಶಕ್ತಿಯ ಆರಾಧನೆ. ಹೀಗೆ ದೈವಾರಾಧನೆ ಅಥವಾ ಭೂತಾರಾಧನೆ ಮತ್ತು ಈ ಶಕ್ತಿ ಆರಾಧನೆ ಇವು ಒಂದೇ ನಾಣ್ಯದ ಎರಡು ಮುಖಗಳು ಅಂತನ್ನುವ ಒಂದು ಶೋಧವನ್ನು ನಾನು ಮಂಡಿಸಿದೆ. ಅವೆಲ್ಲವೂ ಕೂಡ ನನ್ನ ಅಭ್ಯಾಸ ಅಂತನ್ನುವ ಒಂದು ಪುಸ್ತಕದಲ್ಲಿ ಆ ಲೇಖನಗಳು ಸಂಗ್ರಹಗೊಂಡಿವೆ. ಸುಮಾರು 10-12 ಸಂಶೋಧನಾ ಲೇಖನಗಳು ಅದರಲ್ಲಿ ಇವೆ. ಆಮೇಲೆ ತುಳುನಾಡಿನ ಸ್ಥಳನಾಮಗಳ ಬಗ್ಗೆ ನಾನು ವಿಶೇಷವಾಗಿ ಅಧ್ಯಯನವನ್ನು ಮಾಡಿದೆ. ತುಳುನಾಡಿನ ಎಲ್ಲ ಸ್ಥಳಗಳು ಕೂಡ, ಆ ಸ್ಥಳಗಳ ಹೆಸರುಗಳು ಕೂಡ ತುಳು ಮೂಲದಿಂದ ಹುಟ್ಟಿದ್ದಾಗಿದೆ. ಮತ್ತು ದೈವಾರಾಧನೆ ಮತ್ತು ಭೂತಾರಾಧನೆಯ ಪರಿಕಲ್ಪನೆಯಿಂದ ಹುಟ್ಟಿದವುಗಳಾಗಿವೆ. ಈಗ ಸ್ಥಳನಾಮಗಳು ಬರುವುದು ಹೇಗೆ ಅಂತಂದರೆ ಪ್ರಾಕೃತಿಕವಾದ ಕಾರಣಗಳಿಗಾಗಿ. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಫ್ಲೋರಾ ಆ್ಯಂಡ್ ಫೌನಾ ಅಂತ ಕರೀತೇವೆ. ಒಂದು ಸಸ್ಯ ಮೂಲವಾಗಿ, ಇನ್ನೊಂದು ಪ್ರಕೃತಿ ಮೂಲವಾಗಿ ಸ್ಥಳನಾಮಗಳು ಆ ಭಾಷೆಯ ಕಾರಣಕ್ಕಾಗಿ ಬರ್ತವೆ. ಈ ಈ ಫ್ಲೋರಾ ಮತ್ತು ಫೌನಾ ಅಂದರೆ ಸಸ್ಯ ಮೂಲವಾಗಿ ಮತ್ತು ಪ್ರಾಕೃತಿಕ ಮೂಲವಾಗಿ ಇರುವಂತಹ ವಿಶೇಷತೆಗಳು ಆಯಾ ಭಾಷೆಯ ಮೂಲಕವಾಗಿ, ಅಂದರೆ ಇಲ್ಲಿ ತುಳು ಪ್ರಾಬಲ್ಯದಲ್ಲಿರುವಂತಹ ಭಾಷೆ, ಆ ತುಳುವಿನ ಮೂಲಕ ಅದು ಪ್ರಕಟಗೊಳ್ಳುತ್ತದೆ. ಹೀಗೆ ನಮ್ಮ ಕರಾವಳಿಯಲ್ಲಿ ಇರುವ ಎಲ್ಲ ಹೆಸರುಗಳು ಕೂಡ ತುಳು ಮೂಲದವು. ಎಲ್ಲವೂ ಅಂತಂದರೆ 90% ಹೆಚ್ಚಿನವು ಕೂಡ ತುಳು ಮೂಲದವು. ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಎಲ್ಲ ಸ್ಥಳನಾಮಗಳು ಕೂಡ ತುಳು ಮೂಲದವು. ಈಗ ಹೊಸದಾಗಿ ಇಟ್ಟ ಹೆಸರುಗಳಲ್ಲ, ಈಗ ದೇವಿನಗರ ಈ ತರಹದ ಹೆಸರುಗಳಲ್ಲ, ಇತ್ತೀಚೆಗೆ ಮಾಡಿರುವಂತಹ ಹೆಸರುಗಳಲ್ಲ. ಪ್ರಾಚೀನವಾಗಿ ಬಂದಿರುವಂತಹ ಎಲ್ಲ ನಮ್ಮ ತುಳುನಾಡಿನ ಹೆಸರುಗಳು ಅಥವಾ ತುಳುನಾಡಿನ ಸ್ಥಳನಾಮಗಳು ತುಳು ಮೂಲದಿಂದ ಉತ್ಪನ್ನವಾದವು ಅಂತನ್ನುವುದನ್ನು ಶೋಧಿಸಿ ನಾನು 100 ಲೇಖನಗಳನ್ನು, ಟಿಪ್ಪಣಿಗಳನ್ನು ಬರೆದಿದ್ದೇನೆ. ಒಂದಷ್ಟು ತುಳು ಆ ಕ್ಷೇತ್ರದಲ್ಲಿ ಸ್ಥಳನಾಮಗಳ ಬಗ್ಗೆ ಉದಾಹರಣೆಗಳು ತಾವು ಹೇಳೋದಾದರೆ? ಉದಾಹರಣೆಗಳನ್ನು ಹೇಳುವುದಾದರೆ, ಈಗ ಅಡ್ಕತ್ತ ಬಯಲು ಅಂತನ್ನುವ ಒಂದು ಸ್ಥಳ ಇದೆ. ಒಂದು ಉದಾಹರಣೆಗೆ ಹೇಳಿದ್ದು ತಕ್ಷಣಕ್ಕೆ ನೆನಪಿಗೆ ಬರುವಂಥ ಅಡ್ಕತ್ತ ಬಯಲು. ಅಡ್ಕ ಅಂತಂದರೆ ನಮ್ಮ ತುಳುನಾಡಿನಲ್ಲಿ ನಾನು ಆಗಲೇ ಹೇಳಿದೆ ಫ್ಲೋರಾ ಆ್ಯಂಡ್ ಫೌನಾ ಅಂತ, ಅಂದರೆ ಭೂಭೌತಿಕವಾಗಿ ಬರತಕ್ಕಂಥದ್ದು. ಆಗ ಅಡ್ಕ ಅಂತನ್ನುವುದು ತುಳುವಿನ ಒಂದು ಶಬ್ದ. ಅದು ಈ ಬೆಟ್ಟದ ತಪ್ಪಲು ಪ್ರದೇಶವನ್ನು ನಾವು ಅಡ್ಕ ಅಂತ ಕರೀತೇವೆ. ಈ ಅಡ್ಕ ಅಂತ ಕೊನೆಯಾಗುವ ಹೆಸರುಗಳನ್ನು ನೀವು ಪಟ್ಟಿ ಮಾಡಿದರೆ ಸುಮಾರು 100ಕ್ಕೆ ಮೇಲೆ ಇದೆ. ಅಡ್ಕ ಅಂತನ್ನುವ ಹೆಸರಿನಿಂದ ಕೊನೆಯಾಗುವ ಅಥವಾ ಆರಂಭ ಆಗುವ 100 ಹೆಸರುಗಳು ತುಳುನಾಡಿನಲ್ಲಿವೆ. ಅಡ್ಕ ಅಂತಂದರೆ ಅರ್ಥ ಏನು ಅಂತಂದರೆ ಬೆಟ್ಟದ ಮೇಲೆ ಎತ್ತರ ಪ್ರದೇಶದಲ್ಲಿ ಇರುವಂತಹ ಒಂದು ತಪ್ಪಲು ಪ್ರದೇಶ, ಒಂದು ಬಯಲು ಪ್ರದೇಶ ಅಂತ. ಅದು ಇನ್ನು ಕಜೆ ಪ್ರದೇಶ ಅಲ್ಲ. ಕಜೆ ಅಂತಂದರೆ ಅಲ್ಲಿ ನೀರು ಸಮೃದ್ಧಿಯಾಗಿ ಇರುವಂತಹ ಪ್ರದೇಶ. ಹೀಗೆ ಕಜೆ ಅಂತಂದರೆ ನೀರು ತುಂಬ ಇರುವಂತಹ ಜೌಗು ಪ್ರದೇಶ. ಅಡ್ಕ ಅಂತಂದರೆ ನೀರಿನ ಆಶ್ರಯ ಇಲ್ಲದೇ ಇರುವ, ಮಳೆಗಾಲದಲ್ಲಿ ಮಾತ್ರ ಅಲ್ಲಿಗೆ ನೀರು ಸಿಗುವಂಥದ್ದು, ಮಳೆ ಬಿದ್ದಾಗ ಮಾತ್ರ. ಹೀಗೆ ಅಡ್ಕ ಅಂತನ್ನುವುದು ಎತ್ತರದ ಪ್ರದೇಶ, ಕಜೆ ಅಂತನ್ನುವಂಥದ್ದು ಕೊಜರು ಪ್ರದೇಶ ಅಥವಾ ನೀರು ತುಂಬಿಕೊಂಡಿರುವಂತಹ ಪ್ರದೇಶ. ಹೀಗೆ ಪ್ರತಿಯೊಂದು ಹೆಸರು ಕೂಡ ಭೂಭೌತಿಕವಾದ ವಿಶೇಷತೆಗಳಿಂದ ಇಲ್ಲಿ ನಿಷ್ಪನ್ನವಾಗಿರುವಂಥದ್ದು ಅಂತ ಅನ್ನೋದನ್ನು ನಾನು ನನ್ನ 100 ಟಿಪ್ಪಣಿಗಳಲ್ಲಿ, ಲೇಖನಗಳಲ್ಲಿ ಹೇಳಿದ್ದೇನೆ. ಬಹುಶಃ ತಾವೇ ಹೇಳಿದಾಗೆ ಅದು ಜನಪದ, ಅಂದರೆ ಜನರು ಆಡುತ್ತಾ ಅದನ್ನು ಅಲ್ಲಿಗೆ ಹೆಸರು ಕೊಟ್ಟಿರುವಂಥ. ಹೌದು, ಜನಬಳಕೆಯಿಂದಲೇ ಬಂದಿರುವಂಥದ್ದು. ತಾವು ಒಬ್ಬರು ಸಾಹಿತಿಗಳಾಗಿದ್ದುಕೊಂಡು ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಒಬ್ಬರು ಕೃತಿಕಾರರಾಗಿರ್ಬೋದು, ಲೇಖನಕಾರರಾಗಿರ್ಬೋದು, ಸಾಕಷ್ಟು ದುಡಿಮೆಯನ್ನು ಮಾಡಿದವರು. ಅದರ ಜೊತೆಗೆ ಸಾಹಿತ್ಯಾತ್ಮಕವಾದಂತಹ ಸಂಘಟನೆಯನ್ನು ಕೂಡ ತಾವು ಮಾಡಿದವರು. ಒಂದಷ್ಟು ಸಂಘಟನೆ ಮಾಡಿ ಸಮಾಜ ಕೂಡ ತನ್ನಂತೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಯಬೇಕೆನ್ನುವಂತಹ ಒಂದು ಇರಾದೆಯನ್ನು ತಾವು ಕೂಡ ವ್ಯಕ್ತಪಡಿಸಿಕೊಂಡು ಆ ಮೂಲಕ ಸಂಘಟನೆ ಮಾಡಿದವರು. ಆ ಒಂದು ಬಗ್ಗೆ ಹೇಳೋದಾದರೆ? ಇದೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ಇದಕ್ಕೆ ಉತ್ತರ ಕೊಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಹೋದಲ್ಲೆಲ್ಲ ಸಾಹಿತ್ಯ ಸಂಘಟನೆಗಳನ್ನು ಹುಟ್ಟು ಹಾಕಿದ್ದೇನೆ. ನಾನು ಬರೇ ಸಾಹಿತ್ಯ ರಚನೆ ಮಾಡಿದ್ದು ಮಾತ್ರ ಅಲ್ಲ, ಸಾವಿರಾರು ಮಂದಿ ಲೇಖಕರಿಗೆ ನಾನು ಸಾಹಿತ್ಯ ಬರೆಯುವಂತಹ ಒಂದು ಉತ್ತೇಜನವನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು, ವೇದಿಕೆಯನ್ನು ಕಲ್ಪಿಸಿ ಇವತ್ತು ಕರ್ನಾಟಕದಾದ್ಯಂತ ಸಾವಿರಾರು ಮಂದಿಯನ್ನು ತರಬೇತುಗೊಳಿಸಿದ್ದೇನೆ ಅಂತ ಭಾಳ ಸಂತೋಷದಿಂದ ಹೇಳಬಲ್ಲೆ. ಹೌದು, ಹಾಸನದಲ್ಲಿದ್ದಾಗ ಸುಮಾರು 25 ವರ್ಷಗಳ ಹಿಂದೆ ನಾನು ಮನೆ ಕವಿಗೋಷ್ಠಿ ಅಂತನ್ನುವ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದೆ. ಈ ಮನೆ ಕವಿಗೋಷ್ಠಿಯ
ಪರಿಕಲ್ಪನೆಯೇ ತುಂಬ ವಿಶೇಷವಾದದ್ದು. ಪ್ರತಿ ತಿಂಗಳು ಒಂದೊಂದು ಬಡಾವಣೆಯಲ್ಲಿ ಒಬ್ಬೊಬ್ಬ ಸಾಹಿತ್ಯಾಸಕ್ತರ ಮನೆಯಲ್ಲಿ ಅಥವಾ ಸಂಸ್ಕೃತಿ ಆಸಕ್ತರ ಮನೆಯಲ್ಲಿ ಒಂದು ಸಾಹಿತ್ಯ ಸಮಾವೇಶ. ಅಲ್ಲಿ ಸಾಹಿತಿಗಳನ್ನು, ಕವಿಗಳನ್ನು, ಕಲಾವಿದರನ್ನು, ಸಂಗೀತಗಾರರನ್ನು, ಗಮಕಿಗಳನ್ನು ಸಮಾವೇಶಗೊಳಿಸಿ ಅಲ್ಲಿ ಒಂದು 3 ಗಂಟೆಗಳ ಕಾಲ ಒಂದು ಸಾಹಿತ್ಯ ಸಾಂಸ್ಕೃತಿಕ ಹಬ್ಬವನ್ನು ಮಾಡುವಂಥದ್ದು. ಆ ಮನೆಯವರೇ ಅದನ್ನು ಆತಿಥ್ಯ ಮಾಡುವಂಥದ್ದು. ಆ ಖರ್ಚು ವೆಚ್ಚಗಳೆಲ್ಲ ಆ ಮನೆಯವರೇ ನಿರ್ವಹಿಸುವಂಥದ್ದು. ಇದರಲ್ಲಿ ಯಾವುದೇ ಹಣಕಾಸಿನ ವಿಷಯವೇ ಇಲ್ಲ. ಆ ಮನೆಯವರು ಆ ದಿವಸದ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾರೆ. ಸುಮಾರು 75-80 ಜನರಿಂದ ಆರಂಭಗೊಂಡಂತಹ ಒಂದು ಸಂಸ್ಥೆ, ನೀವು ಆಶ್ಚರ್ಯ ಪಡ್ತೀರಿ, ಹಾಸನದಂತಹ ಒಂದು ಕಡೆ 250-300 ಮಂದಿ ಆ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ರು. ತಿಂಗಳ ಒಂದು ದಿನ ಒಂದು ಅಪರಾಹ್ನ 3 ಗಂಟೆಗೆ ಆರಂಭ ಆದರೆ 7 ಗಂಟೆಯವರೆಗೂ ಕೂಡ ಆ ಕಾರ್ಯಕ್ರಮ ಹೋಗ್ತಾ ಇತ್ತು. ಅದರಲ್ಲಿ ಪುಸ್ತಕ ಬಿಡುಗಡೆ, ವಿಚಾರ ಸಂಕಿರಣ, ಚಿತ್ರ ಪ್ರದರ್ಶನ, ಫೋಟೋ ಎಕ್ಸಿಬಿಷನು, ಜನಪದ ಗೀತೆಗಳ ಗಾಯನ, ಭಾವಗೀತೆಗಳ ಗಾಯನ, ಆಮೇಲೆ ಕಾವ್ಯ ಕಮ್ಮಟಗಳನ್ನು ಕೂಡ ಮಾಡಿದ್ದುಂಟು. ಕಾವ್ಯ ಕಮ್ಮಟಗಳನ್ನು ಮಾಡಿ ಹೊಸ ಕವಿಗಳಿಗೆ, ಹೊಸ ಲೇಖಕರಿಗೆ ಅಲ್ಲಿ ತರಬೇತಿಯನ್ನು ಕೊಡುವಂಥದ್ದು ಮತ್ತು ಕವಿತೆಯನ್ನು ಓದಿದ ನಂತರ ಆ ಕವಿತೆಯನ್ನು ಅಲ್ಲೇ ವಿಮರ್ಶೆ ಮಾಡುವಂಥದ್ದು. ಒಬ್ಬ ಕವಿ ಕವಿತೆಯನ್ನು ಓದಿದ ಬಳಿಕ ಒಬ್ಬರು ವಿಮರ್ಶಕರು ಆ ಕವಿತೆಯನ್ನು ವಿಮರ್ಶೆ ಮಾಡೋರು. ಈ ಕವಿತೆಯ ಒಂದು ಸಹೃದಯ ವಿಮರ್ಶೆ, ಈ ಕವಿತೆ ಹೇಗಿರಬೇಕಾಗಿತ್ತು, ಇದನ್ನು ಹೇಗೆ ಉತ್ತಮಗೊಳಿಸಬಹುದು ಅಂತನ್ನುವ ಕವಿಗಳಿಗೆ ತರಬೇತಿ, ಇದನ್ನು ಕೂಡ ಮಾಡ್ತಾ ಇದ್ವಿ. ಆಮೇಲೆ ಹಳಗನ್ನಡದ ಉಪನ್ಯಾಸಗಳನ್ನು ಏರ್ಪಡಿಸಿ ಸಾಹಿತ್ಯದ ಒಂದು ಅಭಿರುಚಿಯನ್ನು ನಿರ್ಮಾಣ ಮಾಡಿದ್ವಿ. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಈ 3-4 ಗಂಟೆಗಳ ಅವಧಿಯಲ್ಲಿ ನಡೀತಾ ಇತ್ತು. ಅದರಿಂದಾಗಿ ಹಾಸನದಂತಹ ಒಂದು ಕಡೆ ಅದು ಎಷ್ಟು ಪ್ರಭಾವವನ್ನು ಉಂಟು ಮಾಡಿತು ಅಂತಂದರೆ, ಇದು ರಾಜಕೀಯಸ್ಥರಿಗೆ, ಆಮೇಲೆ ಗಮಕಿಗಳಿಗೆ, ಸಂಗೀತಗಾರರಿಗೆ ಮನೆ ಮನೆ ಸಂಗೀತ, ಮನೆ ಮನೆ ಸಂವಾದ, ಮನೆ ಮನೆ ಗೋಷ್ಠಿ, ಮನೆ ಮನೆ ಗಮಕಗಳನ್ನು ಮಾಡಲಿಕ್ಕೆ ಅದು ಉತ್ತೇಜನ ಕೊಡ್ತು. ಬರೀ ಹಾಸನ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅದರ ಪ್ರಭಾವದಿಂದಾಗಿ ಬೇರೆ ಬೇರೆ ಸಂಘಟನೆಗಳು ಹುಟ್ಟಿಕೊಂಡವು. ಅದರ ಒಂದು ಶಕ್ತಿ ಎಷ್ಟಿತ್ತು ಅಂತಂದರೆ 1996ನೇ ಇಸವಿಯಲ್ಲಿ ನಾನು ಅದನ್ನು ಹುಟ್ಟುಹಾಕಿದೆ. ಈಗ 2024ನೇ ಇಸ್ವಿ, 28 ವರ್ಷಗಳಾದವು. ಇನ್ನೂ ಕೂಡ ಆ ತಿಂಗಳ ಕಾರ್ಯಕ್ರಮ ಚಾಚೂ ತಪ್ಪದೆ ನಡ್ಕೊಂಡು ಬರ್ತಾ ಇದೆ. ಸ್ಥಳೀಯರು, ನಾನು ಅಲ್ಲಿ ಇದ್ದ 4-4.5 ವರ್ಷಗಳ ಕಾಲ ನಾನೇ ಅದರ ಮುಂದಾಳತ್ವ ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಒಂದು ರೂಪುರೇಷೆಯನ್ನು ಹಾಕಿಕೊಟ್ಟೆ, ಆ ಕಾರ್ಯಕ್ರಮಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟೆ. ಅನಂತರ ತರಬೇತಿಗೊಂಡ ಸ್ಥಳೀಯರು ಇವತ್ತಿಗೂ ಕೂಡ ಆ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತನ್ನುವುದೇ ಅದರ ಯಶಸ್ಸನ್ನು ಬಿಂಬಿಸ್ತದೆ. ಆ ನಂತರ ಬೇರೆ ಬೇರೆ ಕಡೆ ಅದರ ಶಾಖೆಗಳು ಹುಟ್ಟಿಕೊಂಡವು. ಅದೇ ತರಹದ ಕಾರ್ಯಕ್ರಮಗಳು ಅಲ್ಲಿ ನಡೀಲಿಕ್ಕೆ ಶುರುವಾಯಿತು. ಇದು ಒಂದು ರೀತಿಯ ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ಹುಟ್ಟು ಹಾಕಿತು. ಆಮೇಲೆ ಕಾರವಾರಕ್ಕೆ ಹೋದಾಗ ಕಾರವಾರದಲ್ಲೂ ಕೂಡ ಸಾಹಿತ್ಯ ಸಂಜೆ ಅಂತನ್ನುವ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದೆ. ಆಮೇಲೆ ಅಲ್ಲಿಯೂ ಕೂಡ ತಿಂಗಳು ಸಾಹಿತ್ಯದ ಕಾರ್ಯಕ್ರಮಗಳು. ಹೀಗೆ ಒಂದು ಔದ್ಯೋಗಿಕ ಚೌಕಟ್ಟಿನಿಂದ ಹೊರಗೆ ಹೋಗಿ, ನಾನು ಕೇವಲ ಆಕಾಶವಾಣಿಯ ಚೌಕಟ್ಟಿನ ಒಳಗಡೆ ಸೀಮಿತಗೊಳ್ಳಲಿಲ್ಲ, ಆಕಾಶವಾಣಿಯ ಚೌಕಟ್ಟಿನಿಂದ ಹೊರಗಡೆ ಹೋಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿದೆ. ಅದರಿಂದಾಗಿ ಏನಾಯಿತು, ಪತ್ರಿಕೆಗಳಿಗೆ ಮತ್ತು ಆಕಾಶವಾಣಿಗೆ ಸಂಪನ್ಮೂಲ ವ್ಯಕ್ತಿಗಳು ಒದಗಿ ಬಂದರು. ಈ ಸಂಸ್ಥೆಯ ಮೂಲಕ, ಈ ಸಂಘಟನೆಯ ಮೂಲಕ ಆಕಾಶವಾಣಿಗೆ ಬೇಕಾದ ಚಿಂತನ ಬರಹಗಳನ್ನು ಬರೆಯೋದು ಹೇಗೆ, ಆಕಾಶವಾಣಿಗೆ ಬೇಕಾದಂತಹ ಭಾಷಣಗಳನ್ನು ತಯಾರು ಮಾಡೋದು ಹೇಗೆ, ಒಂದು 13 ನಿಮಿಷಕ್ಕೆ ಬೇಕಾದ ಅಥವಾ 12 ನಿಮಿಷಕ್ಕೆ ಬೇಕಾದ ಆಕಾಶವಾಣಿಯ ಒಂದು ಭಾಷಣವನ್ನು ಸ್ಕ್ರಿಪ್ಟ್ ತಯಾರು ಮಾಡುವುದು ಹೇಗೆ. ಎಷ್ಟೋ ಮಂದಿ ವಿಷಯ ಪರಿಣಿತರಿರ್ತಾರೆ, ಜ್ಞಾನಿಗಳಿರ್ತಾರೆ, ಪಂಡಿತರು ಇರ್ತಾರೆ, ಆದರೆ ಅವರಿಗೆ ಒಂದು ಮಾಧ್ಯಮಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ಬರೆದು ಪ್ರೆಸೆಂಟ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಹಾಗೆ ಅಂಥವರಿಗೂ ಕೂಡ ತರಬೇತಿಯನ್ನು ಕೊಟ್ಟೆವು. ಇದರಿಂದಾಗಿ ಏನಾಯಿತು ಅಂತಂದರೆ, ಮಾಧ್ಯಮಕ್ಕೆ ಬೇಕಾದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಒದಗಿ ಬಂದರು. ಅವರು ಮಾಧ್ಯಮದ ಮೂಲಕ ಕೂಡ ತಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹೀಗಾದಾಗ ಏನಾಗುತ್ತೆ, ಒಂದು ಪ್ರದೇಶ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಸಂಪನ್ನವಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಜ್ಞಾನ ನಮ್ಮಲ್ಲೇ ಅದು ನಶಿಸಿ ಹೋಗ್ತದೆ, ಹಾಗೆ ಅದು ಇಂಗಿ ಹೋಗ್ತದೆ. ಹಾಗಲ್ಲ, ನಮ್ಮಲ್ಲೂ ಒಂದು ಚೈತನ್ಯ ಇದೆ, ನಮ್ಮಲ್ಲೂ ಒಂದು ಅಭಿವ್ಯಕ್ತಿಯ ಸಾಮರ್ಥ್ಯ ಇದೆ ಅಂತನ್ನುವುದು ಜನರಿಗೆ ಗೊತ್ತಾಗಿ ಆ ಮೂಲಕ ಅಭಿವ್ಯಕ್ತಿಯ ಅವಕಾಶಗಳು ಒದಗಿ ಬಂದವು.
ಹಾಸನದಲ್ಲೂ ಇಂತಹ ಕೆಲಸಗಳನ್ನು ಮಾಡಿದೆ. ಮತ್ತು ಮಂಗಳೂರಿನಲ್ಲಿ ನಾನು ಭೂಮಿಗೀತ ಅಂತ ಅನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅಲ್ಲಿ ಇದೇ ರೀತಿ ತಿಂಗಳು ಸಾಹಿತ್ಯದ ಸಂಸ್ಕೃತಿಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದೆ. ಈಗಾಗಲೇ ಹೇಳಿದೆ, ಭೂಮಿಗೀತದ ವತಿಯಿಂದ ನಾಟ್ಯ ತರಬೇತಿಗಳು, ಆಮೇಲೆ ಸಾಹಿತ್ಯದ ತರಬೇತಿಗಳು, ಸಾಹಿತ್ಯದ ಕಾರ್ಯಕ್ರಮಗಳು, ಸಂಗೀತದ ಕಾರ್ಯಕ್ರಮಗಳು, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಸಂಘಟಿಸಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ, ಆ ಮೂಲಕ ಹೊಸಬರಿಗೆ ತರಬೇತಿ, ಹೊಸಬರಿಗೆ ಅವಕಾಶದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಕೂಡ ಮಾಡಿದೆ. ನಾನು ಮಾತ್ರ ಸಾಹಿತ್ಯ ರಚನೆಯನ್ನು ಮಾಡ್ತಾ 4 ಗೋಡೆಯ ಮಧ್ಯೆ ಕೂತುಕೊಳ್ಳಿಲ್ಲ. ಸಮಾಜಕ್ಕೆ ಇಳಿದು ಜನರ ನಡುವೆ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾನು ಮಾಡಿದೆ. ಸೊ ಆ ಥರ ಆದಾಗ ಒಂದಷ್ಟು ನಿಮ್ಮ ಹಾಗೆ ಸಾಹಿತ್ಯದಲ್ಲಿ ಮುಂದೆ ಬರಲಿಕ್ಕೆ ಅನೇಕರು ಕೂಡ ಬರ್ತಾರೆ ಅನ್ನುವಂಥದ್ದು. ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ನೋಡೋದಾದರೆ ಸಾಹಿತ್ಯ ಕ್ಷೇತ್ರದ ಆ ಕಡೆಗೆ ಅದು ಬೇರೆ ಬೇರೆ ಕಾರಣಗಳಿರ್ಬೋದು, ಭಾಷೆಯ ಪ್ರಭಾವಗಳಿರ್ಬೋದು, ಆಂಗ್ಲ ಮಾಧ್ಯಮದ ಪ್ರಭಾವ ಕೂಡ ಇರ್ಬೋದು. ಹಾಗಾಗಿ ಕನ್ನಡ ಭಾಷೆಯ ಒಂದಷ್ಟು ಹಿನ್ನಡೆಯು ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಬೆಳವಣಿಗೆ ಆಗುವಂಥದ್ದು ಸಾಕಷ್ಟು ಹಿನ್ನಡೆಯಾಗ್ತಾ ಇದೆ ಅಂತ. ಬಹುಶಃ ಅಂತಹ ಸಂದರ್ಭದಲ್ಲಿ ಈಗಿನ ಒಂದು ವಿದ್ಯಾರ್ಥಿ ದೆಸೆಯಿಂದಲೇ ಅಥವಾ ಯುವಜನತೆಯಿಂದಲೇ ಸಾಹಿತ್ಯ ಒಂದು ಅಭಿರುಚಿಯನ್ನು ಹೇಗೆ ಬೆಳೆಸಿಕೊಳ್ಬೋದು? ತುಂಬ ಒಳ್ಳೆಯ ಒಂದು ಪ್ರಶ್ನೆ ಇದು. ಇವತ್ತು ಏನಾಗಿದೆ ಅಂತಂದರೆ, ನಮ್ಮ ಸಮಾಜದಲ್ಲಿ ಈ ವರ್ನಾಕ್ಯುಲರ್ ಲ್ಯಾಂಗ್ವೇಜ್, ಅದು ನಾನು ನಮ್ಮ ಕರ್ನಾಟಕದ ಸಂದರ್ಭಕ್ಕೆ ಬಂದಾಗ ಕನ್ನಡ ಅಂತೀನಿ, ಇನ್ನು ಮಲಯಾಳ, ತಮಿಳು ಮತ್ತು ಮರಾಠಿ, ಹೀಗೆ ಆಯಾ ರಾಜ್ಯಗಳಲ್ಲಿಯೂ ಕೂಡ ಈ ಸಮಸ್ಯೆ ಇದೆ. ನಮ್ಮ ಸ್ಥಳೀಯ ಭಾಷೆಗಳಿಗೆ ಬಹಳ ದೊಡ್ಡ ಸವಾಲು ಎದುರಾಗಿದೆ. ಅಂದರೆ ಆಂಗ್ಲ ಮಾಧ್ಯಮದ ಒಂದು ಪ್ರಭಾವದಿಂದಾಗಿ ಏನಾಗಿದೆ, ಇವತ್ತು ಜಗತ್ತು ಅತ್ಯಂತ ಕಿರಿದಾಗಿದೆ. ಗ್ಲೋಬಲೈಸೇಷನ್ ಅಂತ ನಾವು ಕರಿತೀವಿ ಇದನ್ನು. ಗ್ಲೋಬಲೈಸೇಷನಿನ ಜೊತೆಗೆ ನಮಗೆ ಬಹಳ ದೊಡ್ಡ ಸವಾಲು ಕೂಡ ಎದುರಾಗಿದೆ. ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದು ಹೇಗೆ? ಇದು ಒಂದು $1 ಮಿಲಿಯನ್ ಪ್ರಶ್ನೆಯೂ ಕೂಡ ಹೌದು. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಾತತ್ಯ, ನಮ್ಮ ಪರಂಪರೆ ಉಳಿಯದೆ ಹೋದರೆ ನಾಳೆಯ ಜನಾಂಗಕ್ಕೆ ನಾವು ಏನನ್ನು ಕೊಡ್ತೀವಿ? ಹಾಗಾಗಿ ಭಾಷೆ ಉಳಿಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಆ ಮೂಲಕ ಸಂಸ್ಕೃತಿ, ಆ ಮೂಲಕ ನಮ್ಮ ಜನಪದ, ಆ ಮೂಲಕ ನಮ್ಮ ಬದುಕು, ಅಂದರೆ ನಮ್ಮ ನೆಲೆಯಲ್ಲಿ ಇದು ಗಟ್ಟಿಯಾಗಿ ಇರಬೇಕು. ನಾನು ಕೆಲವು ಕಡೆ ಮಾತಾಡುವಾಗ ಹೇಳುವುದಿದೆ, ನಾವು ಒಂದು ಮರದ ಹಾಗೆ ಇರಬೇಕು ಅಂತ. ಮರ ಹೇಗೆ ದೊಡ್ಡದಾಗಿ ಬೆಳೆದಾಗ ಅದರ ಬೇರುಗಳು ಅಷ್ಟೇ ಆಳವಾಗಿ ಹೋಗ್ತವೆ, ಇಲ್ಲದಿದ್ದರೆ ಆ ಮರ ಉಳಿಯುತ್ತದ? ಮರ ಹೆಚ್ಚು ದೊಡ್ಡದಾಗಿ ಬೆಳೆಯುವಾಗ ಅದರ ಬೇರುಗಳು ಕೂಡ ಆಳಕ್ಕೆ ಹೋಗ್ತವೆ. ಅಂದರೆ ಅದು 50% ಅನುಪಾತ. ಅದು ನೀವು ದೊಡ್ಡ ಒಂದು ವಿಶಾಲವಾದ ಆಲದ ಮರ ನೋಡಿ, ಬಹಳ ದೊಡ್ಡದಾಗಿ ಬೆಳೆದಿರ್ತದೆ, ಅಷ್ಟೇ ವಿಶಾಲವಾಗಿ ಅದರ ಬೇರುಗಳು ಕೆಳಗಡೆ ಹೋಗಿರ್ತವೆ. ನಾವು ಹಾಗೆ ಆಗಬೇಕು ಅಂತ ಹೇಳಿ ನಾನು ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೇನೆ. ನಾವು ಹಾಗೆ ಆಗ್ತಾ ಇದ್ದೀವಿ ಅಂತ ಆತ್ಮ ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಗ್ಲೋಬಲೈಸೇಷನಿನ ನಿಮಿತ್ತವಾಗಿ ವಿಶ್ವಮಟ್ಟಕ್ಕೆ ಬೆಳಿಬಹುದು, ಆದರೆ ಅಷ್ಟೇ ಆಳಕ್ಕೂ ಹೋಗಬೇಕಲ್ವಿ? ನಮ್ಮ ಪರಂಪರೆಯನ್ನು, ನಮ್ಮ ಏಕಿನ್ನೆಸ್ ಅಥವಾ ನಮ್ಮತನ, ನಮ್ಮ ದೇಸೀಯತೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನಪದ, ನಮ್ಮ ಪರಂಪರೆ, ಇದನ್ನು ಕೂಡ ನಾವು ಅಷ್ಟೇ ಗಟ್ಟಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ನಾವು ನಮ್ಮ ಕಿರಿಯ ತಲೆಮಾರಿನವರಿಗೆ ಹೇಳಬೇಕು. ಆ ಹೇಳುವ ಕೆಲಸ ಆಗಬೇಕು. ಅದು ಹೇಗೆ? ಇದು ಬಹಳ ಸವಾಲಿನ ಒಂದು ಕಾಲ ಪರಿಸ್ಥಿತಿ ಅಂತೇಳಿ ನನಗೆ ಅನ್ನಿಸ್ತದೆ. ನಾವು ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕೆ ನಿರ್ಲಕ್ಷ್ಯ ವಹಿಸೋದು ಬಹಳ ದೊಡ್ಡ ತೊಡಕು. ನಾವು ಮಾಧ್ಯಮದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಬಾರದು. ಕೊನೆಯ ಪಕ್ಷ SSLCಯವರೆಗೆ ನಾವು ಕನ್ನಡ ಮಾಧ್ಯಮಕ್ಕೆ ಪ್ರಾಮುಖ್ಯವನ್ನು ಕೊಡಲೇಬೇಕು. ಈಗ ಜಗತ್ತಿನ, ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಯಾವುದೇ ಒಂದು ನಿರ್ಣಾಯಕ ಸ್ಥಾನದಲ್ಲಿ ಇರುವವರು ಆಂಗ್ಲ ಮಾಧ್ಯಮದಲ್ಲಿ ಓದಿದವರಲ್ಲ. ನಮ್ಮ ಹಿಂದಿನ ತಲೆಮಾರಿನವರನ್ನು ನೀವು ನೋಡಿ, ಅವರೆಲ್ಲರೂ ಕೂಡ ಒಂದು ಹಂತದವರೆಗೆ, ಮಾಧ್ಯಮಿಕ ಹಂತದವರೆಗೆ ಅವರವರ ಮಾತೃಭಾಷೆಯಲ್ಲಿ, ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿಯೇ ತಮ್ಮ ಜ್ಞಾನವನ್ನು ಪಡ್ಕೊಂಡಂಥವರು. ಆಮೇಲೆ ನೀವು ನಿಮ್ಮ ಆಯ್ಕೆಯ ಕ್ಷೇತ್ರವನ್ನು ಪ್ರವೇಶ ಮಾಡಿ, ತಾಂತ್ರಿಕ ಕ್ಷೇತ್ರವನ್ನು ಕ್ಷೇತ್ರಕ್ಕೆ ಹೋಗಿ, ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಿ, ಅಥವಾ ಆಡಳಿತ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಬೇರೆ ಬೇರೆ ಭಾಷೆಯನ್ನು ಕಲಿಯಿರಿ, ಅಡ್ಡಿ ಇಲ್ಲ. ಆದರೆ ನಿಮ್ಮ ತಳ ಇದೆಯಲ್ಲ, ನಿಮ್ಮ ಫೌಂಡೇಶನ್ ಇದೆಯಲ್ಲ, ಅದು ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಗಟ್ಟಿಯಾಗಿರಬೇಕು. ಆಗ ಮಾತ್ರ ನಾವು ಈ ನೆಲಕ್ಕೆ, ನಮ್ಮ ಸಂಸ್ಕೃತಿಗೆ ಏನನ್ನಾದರೂ ಕೊಡಲಿಕ್ಕೆ ಸಾಧ್ಯ.
ಈ ಕೆಲಸ ಇವತ್ತು ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾ ಇದೆ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಜನ. ಸಮಾಜ ಇವತ್ತು ಆ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ತದೆ. ನಮ್ಮ ನಮ್ಮ ಯುವ ತಲೆಮಾರಿಗೆ ನಮ್ಮ ಕನ್ನಡ ಮಾಧ್ಯಮದ ಮೂಲಕ ಈ ಪ್ರದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಆಯಾಯ ರಾಜ್ಯದಲ್ಲಿ ಆಯಾಯ ಭಾಷೆಗಳಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಯ ಮೂಲಕ ಅವರಿಗೆ ಜ್ಞಾನವನ್ನು ನೀಡುವ ಕೆಲಸ ಆದರೆ ಮಾತ್ರ ಅವರಿಗೆ ನಮ್ಮದರ ಬಗ್ಗೆ ಪ್ರೀತಿ ಉಳಿಲಿಕ್ಕೆ ಸಾಧ್ಯ. ನಮ್ಮ ತಂದೆ ತಾಯಿಯ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಊರಿನ ಬಗ್ಗೆ ಯಾವಾಗ ಪ್ರೀತಿ ಉಳಿಯುತ್ತದೆ? ನಿಮ್ಮ ರುಚಿ ಅಭಿರುಚಿ ನಿರ್ಮಾಣ ಆಗುವ ಹಂತದವರೆಗೆ ನೀವು ನಿಮ್ಮ ಊರಿನಲ್ಲಿ ಇದ್ದಾಗಷ್ಟೇ ಅದು ಸಾಧ್ಯ. ನಿಮ್ಮ ಊರಿನಲ್ಲಿ ಒಂದು ಮಾಧ್ಯಮಿಕ ಹಂತದವರೆಗೆ ನೀವು ಇದ್ದಾಗ ನಿಮಗೆ ಆ ವ್ಯಾಮೋಹ ಇರ್ತದೆ. ಬೆಳೆದಾಗಲೂ ಕೂಡ ಇದು ನನ್ನ ಊರು, ಇವರು ನನ್ನ ಜನ, ಇದು ನನ್ನ ಕುಟುಂಬ, ಇವರು ನನ್ನ ಸಹೋದರ ಸಹೋದರಿಯರು ಅಂತನ್ನುವ ಪ್ರೀತಿ, ಆ ವ್ಯಾಮೋಹ, ಆ ಕರುಳ ಕುಡಿಯ ಸಂಬಂಧ ನಿಮಗೆ ಉಳಿಯುವುದು ಯಾವಾಗ ಅಂತಂದರೆ ನೀವು ನಿಮ್ಮ ಮಾಧ್ಯಮಿಕ ಹಂತದವರೆಗಿನ, ಅಂದರೆ ಕೊನೆಯ ಪಕ್ಷ ಒಂದು 16-18 ವಯಸ್ಸಿನವರೆಗಿನ ನಿಮ್ಮ ಜೀವಮಾನ ನಿಮ್ಮ ನೆಲದಲ್ಲಿ ಇದ್ದಾಗ ಮಾತ್ರ, ಅಥವಾ ನಿಮ್ಮ ಸಂಸ್ಕೃತಿಯಲ್ಲಿ, ನಿಮ್ಮ ಭಾಷೆಯಲ್ಲಿ, ನಿಮ್ಮ ಒಂದು ಪರಂಪರೆಯಲ್ಲಿ ಇದ್ದಾಗ ಮಾತ್ರ, ಅದು ಪರಿಸರದಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಆ ಪರಿಸರವನ್ನು ನಾವು ಹೊಸ ತಲೆಮಾರಿಗೆ ಕೊಡಬೇಕು. ಅದು ಭಾಷೆಯ ಮೂಲಕ ಸಾಧ್ಯ. ಯಾಕೆಂತಂದರೆ ಭಾಷೆ ಅನ್ನುವುದು ಸಂಸ್ಕೃತಿಯ ವಾಹಕ. ನೀವು ಭಾಷೆಯನ್ನು ಬಿಟ್ಟು ಸಂಸ್ಕೃತಿ ಇಲ್ಲ, ಭಾಷೆಯ ಮೂಲಕವೇ ಅದನ್ನು ಕೊಡಬೇಕಾಗಿದೆ. ಹಾಗಾಗಿ ನಾವು ನಮ್ಮ ಪ್ರಾದೇಶಿಕ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಗಳಿಬಾರದು. ನಾವು ದೊಡ್ಡದನ್ನು ಸಾಧಿಸಿದವರನ್ನು ನೋಡೋಣ. ಈಗ PV ನರಸಿಂಹರಾವ್ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದವರು, ಅವರು 13 ಭಾಷೆಗಳಲ್ಲಿ ಪಂಡಿತರು. ನಮ್ಮ ಮಂಜೇಶ್ವರ ಗೋವಿಂದ ಪೈಗಳು 18 ಭಾಷೆಗಳಲ್ಲಿ ಪಾಂಡಿತ್ಯವೂ ಇದ್ದವರಾಗಿದ್ದರು ಅವರು. ಆ ಬೇರೆ ಬೇರೆ ಭಾಷೆಗಳ ಪಾಂಡಿತ್ಯ ನಮ್ಮ ಮಾತೃಭಾಷೆಯ ಪಾಂಡಿತ್ಯಕ್ಕೆ ಅಡ್ಡಗಾಲಲ್ಲ. ಇಂಗ್ಲೀಷೂ ಇರಲಿ, ಮಲಯಾಳಮೂ ಇರಲಿ, ಯಾವುದೇ ಪ್ರಾದೇಶಿಕ ಭಾಷೆಗಳನ್ನು ನೀವು ಕಲಿಯಿರಿ, ಬೇಡ ಅನ್ನಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವೆಲ್ಲವೂ ಕೂಡ ಜ್ಞಾನ ಸಂಪಾದನೆಯ ಹಾದಿಗಳು. ನಾವು ಜ್ಞಾನವನ್ನು ಎಲ್ಲಿಂದ ಬೇಕಾದರೂ ಪಡ್ಕೊಳ್ಬೋದು, ಯಾವ ಭಾಷೆಯ ಮೂಲಕವಾದರೂ ಪಡ್ಕೊಳ್ಬೋದು. ಅದು ಇಂಗ್ಲೀಷೇ ಆಗಬೇಕಾಗಿಲ್ಲ. ನಮ್ಮ ಭಾರತ ದೇಶದಲ್ಲಿ ಸುಮಾರು 720 ಭಾಷೆಗಳಿದ್ದಾವಂತೆ. ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ 2600 ಭಾಷೆಗಳಿದ್ದಾವಂತೆ. ಭಾಷೆ ಕಲಿಕೆಗೆ ತೊಡಕು ಏನೂ ಇಲ್ಲ. ಯಾವ ಭಾಷೆಯನ್ನಾದರೂ ನೀವು ಕಲಿಬೋದು. ಅದು ಒಂದು ಜ್ಞಾನವನ್ನು ಗಳಿಸಲಿಕ್ಕಿರುವ ಒಂದು ಮಾಧ್ಯಮ. ಯಾವ ಭಾಷೆಯನ್ನು ನಾವು ದ್ವೇಷಿಸಬೇಕಾಗಿಲ್ಲ. ಅವೆಲ್ಲರೂ ಕೂಡ, ಆ ಎಲ್ಲ ಭಾಷೆಗಳು ಕೂಡ ಒಂದು ತೋಟದಲ್ಲಿ ಇರುವ ಹೂಗಿಡಗಳ ಹಾಗೆ. ಎಲ್ಲ ಹೂಗಿಡಗಳು ಚಂದವೇ ಹೂ ಬಿಟ್ಟಾಗ ಹಾಗೆ. ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಕಲಿಬಾರದು. ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ನಾವು ಸ್ಥಿತರಾಗಿದ್ದಾಗ, ನಮ್ಮ ಫೌಂಡೇಶನಲ್ಲಿ ಗಟ್ಟಿಯಾಗಿ ಇದ್ದಾಗ ನೀವು ಎಲ್ಲಿಂದ ಬೇಕಾದರೂ ಜ್ಞಾನವನ್ನು ಹೀರ್ಕೊಳ್ಬಹುದು. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆಯಲ್ವಾ, ಆನೋ ಭದ್ರಾಹ ಕ್ರತವೋ ಯಾಂತು ವಿಶ್ವತಃ ಅಂತ. ವಿಶ್ವದ ಎಲ್ಲೆಡೆಗಳಿಂದಲೂ ಜ್ಞಾನವು ನನ್ನೆಡೆಗೆ ಹರಿದು ಬರಲಿ, ನನ್ನ ವ್ಯಕ್ತಿತ್ವ ವಿಕಾಸಗೊಳ್ಳಲಿ ಅಂತನ್ನುವ ಒಂದು ಮಾತದು. ಅಂದರೆ ನೀವು ನಮ್ಮ ಭಾಷೆಗೆ ಮಾತ್ರ ರಿಸ್ಟ್ರಿಕ್ಟ್ ಆದಾಗ, ಸೀಮಿತಗೊಂಡಾಗ, ಅದು ಒಂದು ಸೀಮಿತತೆಯೇ. ಎಲ್ಲಿಂದ ಬೇಕಾದರೂ ಜ್ಞಾನ ಬರಲಿ, ಆ ಮೂಲಕ ನಾವು ಬೆಳೆಯೋಣ. ಆದರೆ ನಮ್ಮ ಕಾಲುಗಳು ನಮ್ಮ ನೆಲದ ಮೇಲಿರಲಿ. ಇದು ನನ್ನ ಒಂದು ತಿಳುವಳಿಕೆ. ಸಾಕಷ್ಟು ಅನುಭವವನ್ನು ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಪಡ್ಕೊಂಡು ಮತ್ತು ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಆದ ಕಾರಣ ಇವತ್ತು ತಮ್ಮ ಅನುಭವದ ಭವಿಷ್ಯದಲ್ಲಿ ಕೂಡ ಹೇಗಿರಬೇಕು ಅಂತ ತಾವು ಹೇಳ್ತಾ ಇದ್ದಾರೆ. ಒಂದಷ್ಟು ತಮ್ಮ ಕೃತಿಗಳ ಬಗ್ಗೆ ನೋಡೋದಾದರೆ ಸಾಕಷ್ಟು ಕೃತಿಗಳನ್ನು ಮಾಡಿದ್ದೀರಿ. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಕೃತಿಗಳಂತೂ ಕೂಡ ಅನುವಾದ ಕೂಡ ಆಗಿರ್ಬೋದು, ಬರವಣಿಗೆ ಕೂಡ ಆಗಿರ್ಬೋದು. ಅದರ ಜೊತೆಗೆ ಶಾರ್ಟ್ ಸ್ಟೋರೀಸ್ ಕೂಡ, ಸಣ್ಣ ಕಥೆಗಳನ್ನು ಕೂಡ, ಅದು ಕೂಡ ಆಂಗ್ಲ ಭಾಷೆಯಲ್ಲಿ ಕೂಡ ಮಾಡಿರುವಂಥದ್ದು. ಇದರ ಬಗ್ಗೆ ಒಂದಷ್ಟು ಹೇಳೋದಾದರೆ, ನನ್ನ ಸಾಹಿತ್ಯ ಕೃತಿಗಳು ತುಳು ಮತ್ತು ಕೊಂಕಣಿ, ಅದರ ಜೊತೆಗೆ ಮಲಯಾಳಂ, ತಮಿಳು, ತೆಲುಗು, ಪಂಜಾಬಿ, ಹಿಂದಿ, ಆಮೇಲೆ ನೇಪಾಳಿ ಮತ್ತು ಇಂಗ್ಲೀಷ್, ಈ ಮುಂತಾದ ಭಾಷೆಗಳಿಗೆ ಅನುವಾದ ಆಗಿವೆ. ಆಮೇಲೆ ಇಂಗ್ಲೀಷ್ ಭಾಷೆಗೆ ಕೂಡ ಸಾಹಿತ್ಯ ಕೃತಿಗಳು ಸಾಕಷ್ಟು ಅನುವಾದ ಆಗಿವೆ. ಇದು ಇತ್ತೀಚೆಗೆ, ಅಂದರೆ 1 ವರ್ಷ ಹಿಂದೆ ಬಂದಂತಹ ಒಂದು ಇಂಗ್ಲೀಷ್ ಕಥಾ ಸಂಕಲನ, ವಿಷ್ಣು ಮಂಗಲ ಅಂತನ್ನುವ ಕಥೆ. ಇದು ಕಥಾ ಸಂಕಲನ. ಈ ಕಥಾ ಸಂಕಲನದಲ್ಲಿ ಸುಮಾರು 20 ನನ್ನ ಕನ್ನಡದ ಸಣ್ಣ ಕಥೆಗಳು ಇಂಗ್ಲೀಷಿಗೆ ಅನುವಾದಗೊಂಡಿವೆ. ಆಮೇಲೆ ಕನ್ನಡದಲ್ಲಿಯೂ ನಾನು ಸಣ್ಣ ಕಥೆಗಳ ಮೂಲಕವೇ ಸಾಹಿತ್ಯ ರಂಗವನ್ನು ಪ್ರವೇಶ ಮಾಡಿದೆ. ಕವಿತೆಗಳ ಜೊತೆಗೆ ಸಣ್ಣ ಕಥೆಗಳನ್ನು ಕೂಡ ಸಾಕಷ್ಟು ಬರೆದೆ. ನನ್ನ ಸುಮಾರು 50ರಷ್ಟು ಸಣ್ಣ ಕಥೆಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮುದ್ರಣ ಆಗಿವೆ. 2 ಸಂಕಲನ ಬಂದಿದೆ. 10ರೊಡನೊಂದು ಅಂತನ್ನುವ ಒಂದು ಕಥಾ ಸಂಕಲನ, ಅದು 1979ರಲ್ಲಿ ಮುದ್ರಣ ಆಗಿ 1996ರಲ್ಲಿ ಮರುಮುದ್ರಣ ಆಯಿತು.
ಆಮೇಲೆ ನಾನು ಮತ್ತು ಗಣೇಶ ಅಂತನ್ನುವ ಇನ್ನೊಂದು ಕಥಾ ಸಂಕಲನ ಪ್ರಕಟವಾಯಿತು. ಅದರಲ್ಲಿಯೂ ಕೂಡ ಸುಮಾರು 15-16 ಸಣ್ಣ ಕಥೆಗಳು ಇವೆ, ಸಂಕಲನಗೊಂಡಿವೆ. ಹೀಗೆ ಸುಮಾರು ಒಂದು 50-60ರಷ್ಟು ಸಣ್ಣ ಕಥೆಗಳಲ್ಲಿ ಸುಮಾರು 35-36ರಷ್ಟು ಸಣ್ಣ ಕಥೆಗಳು ಪುಸ್ತಕ ರೂಪದಲ್ಲಿ ಬಂದಿವೆ. ಉಳಿದವು ಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ ಪ್ರಕಟವಾದವು ಹಾಗೆಯೇ ಉಳ್ಕೊಂಡಿವೆ. ಇಂಗ್ಲೀಷ್ನಲ್ಲಿಯೂ ಕೂಡ ಕೆಲವು ಸಣ್ಣ ಕಥೆಗಳು ಮುದ್ರಣ ಕಂಡಿವೆ. ಕವನಗಳು ಕೂಡ ಸಾಕಷ್ಟು ಕವನಗಳು ಕೂಡ ಈ ಇಂಗ್ಲೀಷ್ ಭಾಷೆಗೆ ಅನುವಾದವಾಗಿವೆ. ಇಂತಹ ಒಂದು ದುಡಿಮೆಯನ್ನು ತಾವು ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಪ್ರಶಸ್ತಿ ಸಮ್ಮಾನಗಳು ಕೂಡ ತಮ್ಮನ್ನು ಹೊರಸಿ ಬಂದಿವೆ ಅಂತ ಅದರ ಬಗ್ಗೆ ಒಂದಷ್ಟು ಹೇಳೋದಾದರೆ. ತುಂಬ ಸಂತೋಷ. ನಾನು ಪ್ರಶಸ್ತಿಗಳನ್ನು ಒಂದು ನನ್ನ ಕೆಲಸಕ್ಕೆ ಸಿಕ್ಕಿದ ಉತ್ತೇಜನ ಅಂತ ಹೇಳಿ ನಾನು ಭಾವಿಸಿದವನು. ಕಾಲಕಾಲಕ್ಕೆ ಆ ತರಹದ ಪ್ರಶಸ್ತಿಗಳು ಬಂದಾಗ ಒಂದು ಉತ್ಸಾಹದಿಂದ ಆ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ಕೃಷಿ ಮಾಡಲಿಕ್ಕೆ ನಮಗೆ ಒಂದು ಟಾನಿಕ್ ಸಿಕ್ಕಿದ ಹಾಗೆ ಆಗ್ತದೆ, ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅಂಥವುಗಳಲ್ಲಿ ಒಂದು. ಆಮೇಲೆ ಕಾವ್ಯಗಂಗಾ ಅನ್ನುವ ಒಂದು ಸಾಹಿತ್ಯ ಪ್ರಶಸ್ತಿ, ಕಯ್ಯಾರ ಸಾಹಿತ್ಯ ಪ್ರಶಸ್ತಿ, ಆಮೇಲೆ ಸಿದ್ದಯ್ಯ ಪುರಾಣಿಕ ಸಾಹಿತ್ಯ ಪ್ರಶಸ್ತಿ, ದೆಹಲಿ ಕನ್ನಡಿಗ ಪ್ರಶಸ್ತಿ, ಸ್ವರೂಪ ರಂಗ ಪ್ರಶಸ್ತಿ ಮತ್ತು ಈ ತರಹದ ಸುಮಾರು 20ರ ಮೇಲ್ಪಟ್ಟು ಪ್ರಶಸ್ತಿಗಳು, ಸಾಹಿತ್ಯ ಪ್ರಶಸ್ತಿಗಳು ಇರಬಹುದು ಅಥವಾ ಸಾಮಾಜಿಕ ಕೆಲಸಗಳಿಗಾಗಿ ಸಿಕ್ಕಿದಂತಹ ಪ್ರಶಸ್ತಿಗಳು ಇರಬಹುದು. ಅಂತಹ ಪ್ರಶಸ್ತಿಗಳು ಬಂದಿವೆ ಮತ್ತು ಅವು ಒಂದಷ್ಟು ಉತ್ತೇಜನವನ್ನು ನನಗೆ ಕಾಲಕಾಲಕ್ಕೆ ಕೊಟ್ಟಿದೆ ಅಂತನ್ನುವುದು ಒಪ್ಪತಕ್ಕ ಮಾತಿ. ತಾವು ಬಾನುಲಿ ಇದರಲ್ಲಿ ಕೆಲಸ ಮಾಡಿದವರು, ಅದರಲ್ಲಿ ಆರಂಭದಲ್ಲಿ ಕಾರ್ಯಕ್ರಮದ ನಿರ್ವಾಹಕರಾಗಿಯೂ ಕೆಲಸ ಮಾಡಿದ್ದೀರಿ, ಅದರ ನಂತರ ನಿರ್ದೇಶಕರಾಗಿ, ಆಡಳಿತ ನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನು ಸಾಕಷ್ಟು ಮಾಡಿದಿರಿ. ಅದರ ನಂತರ ನಿವೃತ್ತರಾಗಿರುವಂಥದ್ದು. ತಮ್ಮ ಒಂದು ಆಕಾಶವಾಣಿಯ ಆ ಒಂದು ಔದ್ಯೋಗಿಕವಾದಂತಹ ಪಯಣ ಹೇಗಿತ್ತು? ಆಕಾಶವಾಣಿಯ ಪಯಣದ ಬಗ್ಗೆ ಮಾತಾಡಲಿಕ್ಕೆ ನಾನು ರೋಮಾಂಚಿತನಾಗ್ತೇನೆ. ಯಾಕೆಂದರೆ ಆಕಾಶವಾಣಿಯ ಎಲ್ಲ ವಿಭಾಗಗಳಲ್ಲಿ ನಾನು ಸುಮಾರು 30 ವರ್ಷಗಳ ಕಾಲ ಕೆಲಸ ಮಾಡಿದೆ. ಎಲ್ಲ ವಿಭಾಗಗಳಲ್ಲಿ ಅಂತಂದರೆ ಕಾರ್ಯಕ್ರಮ ವಿಭಾಗಗಳಲ್ಲಿ ನಾನು ಸುಮಾರು 8,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಆಕಾಶವಾಣಿಯಲ್ಲಿ ಮಾಡಿದ್ದೇನೆ. ಅದರಲ್ಲಿ ಚಿಂತನ, ಭಾಷಣ ಮತ್ತು ರೂಪಕಗಳು, ಸ್ತಬ್ಧಚಿತ್ರಗಳು ಮತ್ತು ಶಬ್ದಚಿತ್ರಗಳು, ಆಮೇಲೆ ಕನ್ನಡ ಮತ್ತು ತುಳು 2 ಭಾಷೆಗಳಲ್ಲಿ ನಾಟಕಗಳು, ರಾಷ್ಟ್ರೀಯ ನಾಟಕಗಳು, ಸಂದರ್ಶನಗಳು, ಹೀಗೆ ಆಮೇಲೆ ಭಾವಗೀತೆಗಳನ್ನು ಸ್ವತಃ ನಾನು ಕವಿ ಆದದ್ದರಿಂದ ಸುಮಾರು 40-50ರಷ್ಟು ಭಾವಗೀತೆಗಳನ್ನು ರಚನೆ ಮಾಡಿದ್ದೇನೆ. ಆ ಭಾವಗೀತೆಗಳು ರಚನೆಗೊಂಡು ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಕಾಲಕಾಲಕ್ಕೆ ಈಗಲೂ ಪ್ರಸಾರ ಆಗ್ತಾ ಇದ್ದಾವೆ, ಮರುಪ್ರಸಾರ ಆಗ್ತಾ ಇವೆ. ಅವು CD ಆಗಿ ಆಮೇಲೆ ಈಗ ಡಿಜಿಟಲ್ ಮಾಧ್ಯಮಕ್ಕೆ ಅವು ರೂಪಾಂತರಗೊಂಡು ಕಾಲಕಾಲಕ್ಕೆ ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಈಗಲೂ ಪ್ರಸಾರ ಆಗ್ತಾ ಇವೆ. ಸುಮಾರು 40-50ರಷ್ಟು ಭಾವಗೀತೆಗಳನ್ನು ಆಕಾಶವಾಣಿಗೋಸ್ಕರ ಬರೆದುಕೊಟ್ಟೆ. ಅವು ರಾಗ ಸಂಯೋಜನೆಗೊಂಡು ಬೇರೆ ಬೇರೆ ಹಿರಿಯ ಕಲಾವಿದರಿಂದ ಹಾಡಲ್ಪಟ್ಟು ಮರುಪ್ರಸಾರ 100 ಬಾರಿ ಮರುಪ್ರಸಾರ ಆಗಿವೆ, ಆಗ್ತಾನೂ ಇವೆ. ಮತ್ತು ನಾಟಕಗಳು, ರಾಷ್ಟ್ರೀಯ ನಾಟಕಗಳು, ಸುಮಾರು 20ರಷ್ಟು ರಾಷ್ಟ್ರೀಯ ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದ್ದೇನೆ. ಹೀಗೆ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮ ವಿಭಾಗಗಳಲ್ಲಿ ಸುಮಾರು 8,000ದಷ್ಟು ಕಾರ್ಯಕ್ರಮಗಳನ್ನು ನಾನೇ ಸ್ವತಃ ಮಾಡಿದ್ದೇನೆ. ಬೇರೆಯವರಿಂದ ಮಾಡಿಸಿದ ಕಾರ್ಯಕ್ರಮಗಳ ಸಂಖ್ಯೆ ಅದರ 4-5 ಪಟ್ಟು ಅಸಂಖ್ಯಾತ. ಸುಮಾರು 30-40 ಸಾವಿರದಷ್ಟು ಕಾರ್ಯಕ್ರಮಗಳು ಬೇರೆಯವರಿಂದ ಮಾಡಿಸಿದ್ದಿರಬಹುದು. ಇದು ಮಂಗಳೂರು ಆಕಾಶವಾಣಿಯ ಮೂಲಕ ಇರಬಹುದು, ಹಾಸನ, ಆಮೇಲೆ ಮೈಸೂರು, ಕಾರವಾರ ಕೇಂದ್ರಗಳಿಂದ ಪ್ರಸಾರ ಆದಂತಹ ಕಾರ್ಯಕ್ರಮಗಳಿರಬಹುದು. ಈ 30 ವರ್ಷಗಳ ಕಾಲ ಕೇವಲ ಕಾರ್ಯಕ್ರಮಗಳ ವಿಭಾಗದಲ್ಲಿ ಮಾತ್ರವಲ್ಲ, ಇನ್ನು ಕ್ಷೇತ್ರ ಸಂದರ್ಶನ ಕಾರ್ಯಕ್ರಮಗಳು ಅಂತ ನಾವು ಕರೀತೇವೆ, ಲೈವ್ ಕಾರ್ಯಕ್ರಮಗಳು, ಮಹಾಮಸ್ತಕಾಭಿಷೇಕದ ನೇರ ಪ್ರಸಾರದ ಕಾರ್ಯಕ್ರಮಗಳನ್ನು ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಿಗೋಸ್ಕರ ರೂಪಿಸಿದವನು ನಾನು. ಆಮೇಲೆ ಕೇವಲ ವ್ಯಕ್ತಿ ಸಂದರ್ಶನಗಳು, ನೂರಾರು ಸಾಧಕರೊಂದಿಗೆ ಸಂದರ್ಶನಗಳು, ಹೀಗೆ ಆಕಾಶವಾಣಿಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ್ದೇ ಒಂದು ವಿಭಾಗ. ಇನ್ನು ಆಡಳಿತಕ್ಕೆ ಸಂಬಂಧಿಸಿದ ಹಾಗೆ ನಾನು ಒಬ್ಬ ಕಾರ್ಯಕ್ರಮ ನಿರ್ವಾಹಕನಾಗಿ, ಸಹ ನಿರ್ದೇಶಕನಾಗಿ, ಆಮೇಲೆ ನಿರ್ದೇಶಕನಾಗಿ ಕೆಲಸ ಮಾಡುವಂತಹ ಸಂದರ್ಭ ಬಂದದ್ದರಿಂದ ಆಡಳಿತಾತ್ಮಕವಾಗಿಯೂ ಕೂಡ ಈ ಕಾರ್ಯಕ್ರಮಗಳ ಜೊತೆಗೆ ಆಡಳಿತಾತ್ಮಕವಾದ ಜವಾಬ್ದಾರಿಗಳನ್ನು ನಿರ್ವಹಿಸಿದವನು ಮತ್ತು ಕ್ಷೇತ್ರದ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿದವನು. ಹೀಗೆ ಒಂದು ರೀತಿಯಲ್ಲಿ ಆಕಾಶವಾಣಿಯ
ಆಕಾಶವಾಣಿಯ ಸೇವೆಯನ್ನು ಸ್ಮರಿಸುವಾಗ ನಾನು ರೋಮಾಂಚಿತನಾಗ್ತೇನೆ. ನನಗೆ ಬಹಳ ಒಂದು ವ್ಯಕ್ತಿತ್ವವನ್ನು ಕೊಟ್ಟಂತಹ ಒಂದು ಸಂಸ್ಥೆ ಅದು, ಬಾನುಲಿ ಸಂಸ್ಥೆ. ಈಗ ಬೇರೆ ಬೇರೆ ಖಾಸಗಿ ರೇಡಿಯೋ ಕೇಂದ್ರಗಳು ಬಂದಿವೆ. ಆದರೆ 80ರ ದಶಕದಲ್ಲಿ 90ರ ದಶಕದಲ್ಲಿ ಆಕಾಶವಾಣಿಯ ಸೇವೆ ಅನುಪಮವಾದದ್ದು. 80ರ ದಶಕದಲ್ಲಂತೂ ಆಕಾಶವಾಣಿದು ಸುವರ್ಣ ಯುಗ. ನೀವು ಆಶ್ಚರ್ಯ ಪಡ್ತೀರಿ, ರೇಡಿಯೋ ರೈಸ್ ಅಂತ ಒಂದು ಅಕ್ಕಿಯ ತಳಿ ಪ್ರಸಿದ್ಧವಾಗಿದೆ. 1960ನೇ ಇಸವಿಯ ಹಸಿರು ಕ್ರಾಂತಿಗೆ, 1970ನೇ ಇಸವಿಯ ಕ್ಷೀರ ಕ್ರಾಂತಿಗೆ, 1980ನೇ ದಶಕದ ಅಕ್ಷರ ಕ್ರಾಂತಿಗೆ ಆಕಾಶವಾಣಿ ಅಥವಾ ಬಾನುಲಿ ಮಾಧ್ಯಮ ಕೊಟ್ಟ ಸೇವೆ ಅನುಪಮವಾದದ್ದು. ನಮ್ಮ ದೇಶದ ಜನಸಂಖ್ಯೆಯ 99.5% ಜನರನ್ನು ತಲುಪ್ತಾ ಇದ್ದಂತಹ ಮಾಧ್ಯಮ ಆಕಾಶವಾಣಿಯಾಗಿತ್ತು. 99.5% ಅಂತಂದರೆ ನಮ್ಮ ದೇಶದ ಜನಸಂಖ್ಯೆ ಆಗ ಸುಮಾರು 110 ಕೋಟಿ ಇದ್ದಿತ್ತು. ಈಗ 145 ಕೋಟಿಗೆ ಬಂದಿದೆ ನಮ್ಮ ದೇಶದ ಜನಸಂಖ್ಯೆ. 100 ಕೋಟಿ, 105 ಕೋಟಿ, 110 ಕೋಟಿ ಇದ್ದಂತಹ ಜನಸಂಖ್ಯೆ ಇದ್ದಂತಹ ಸಮಯದಲ್ಲಿ ಸುಮಾರು 108 ಕೋಟಿ ಜನರನ್ನು ಏಕಕಾಲಕ್ಕೆ ತಲುಪ್ತಾ ಇದ್ದಂತಹ ಒಂದು ಮಾಧ್ಯಮವಾಗಿತ್ತು ಆಕಾಶವಾಣಿ. ತನ್ನ 360 ಕೇಂದ್ರಗಳ ಮೂಲಕ, ಇವತ್ತಿಗೂ ಕೂಡ 360 ಕೇಂದ್ರಗಳು ಕಾರ್ಯಾಚರಿಸ್ತಾ ಇವೆ. ಆದರೆ ಆ ನಂತರ ಸರ್ಕಾರದ ಧೋರಣೆಯಲ್ಲಿ ಬದಲಾವಣೆ ಉಂಟಾಗಿ ಖಾಸಗಿ ರೇಡಿಯೋ ಕೇಂದ್ರಗಳಿಗೆ ಅನುಮತಿಯನ್ನು ನೀಡಲಾಯಿತು, ಖಾಸಗಿ FM ಕೇಂದ್ರಗಳಿಗೆ ಅನುಮತಿಯನ್ನು ನೀಡಲಾಯಿತು. ಆಮೇಲೆ ಸಮುದಾಯ ಬಾನುಲಿ ಕೇಂದ್ರಗಳು ಬಂದವು. ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ, ರೆಪ್ಯೂಟೆಡ್ ಆದಂತಹ ಅಂದರೆ ಸ್ಥಾಪಿತವಾದಂತಹ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿಗೆ ಸಮುದಾಯ ಬಾನುಲಿ ಕೇಂದ್ರಗಳನ್ನು ನೀಡಲಾಯಿತು. ಸಮುದಾಯ ಬಾನುಲಿ ಕೇಂದ್ರಗಳ ವ್ಯಾಪ್ತಿ ಅತ್ಯಂತ ಚಿಕ್ಕದು, ಕೇವಲ 5 ಕಿಲೋಮೀಟರ್ನ ಸುತ್ತಳತೆಗೆ ಸಮುದಾಯ ಬಾನುಲಿ ಕೇಂದ್ರಗಳು, ಸುಮಾರು 50ರಿಂದ 60 ಕಿಲೋಮೀಟರ್ಗಳ ಸುತ್ತಳತೆಗೆ ಖಾಸಗಿ FM ರೇಡಿಯೋ ಕೇಂದ್ರಗಳು. ಆದರೆ ಆಕಾಶವಾಣಿ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ತನ್ನ ಸೇವೆಯನ್ನು ಮೀಸಲಿಟ್ಟ ಕಾರಣ ಅದು ಕೇವಲ ಸುದ್ದಿ ಮಾಹಿತಿಯನ್ನು ಮಾತ್ರವಲ್ಲದೆ ಶಿಕ್ಷಣ ಹಾಗೂ ಮನರಂಜನೆ ಅನ್ನುವ 3 ವ್ಯಾಪ್ತಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟುಕೊಂಡಿತು. ಸಮುದಾಯ ಬಾನುಲಿ ಕೇಂದ್ರಕ್ಕೆ ಕೇವಲ ಶಿಕ್ಷಣದ ವ್ಯಾಪ್ತಿಯನ್ನು ಕೊಡಲಾಯಿತು. ಕೇವಲ ಶಿಕ್ಷಣದ ಪ್ರಸಾರ, ಶಿಕ್ಷಣದ ಪ್ರಚಾರ ಮಾತ್ರ ಅದರ ವ್ಯಾಪ್ತಿ. ಒಂದು ಶಿಕ್ಷಣ ಸಂಸ್ಥೆಗೆ ಕೊಡಮಾಡುವುದರಿಂದಾಗಿ ಮತ್ತು ಒಂದು ಸಂಘ ಸಂಸ್ಥೆಗೆ ಕೊಡಮಾಡುವುದರಿಂದಾಗಿ ಆಯಾ ಪ್ರದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭ್ಯುತ್ಥಾನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಮುದಾಯ ಬಾನುಲಿ ಕೇಂದ್ರಕ್ಕೆ ಕೇವಲ 5 ಕಿಲೋಮೀಟರ್ಗಳ ಸುತ್ತಳತೆಯ ವ್ಯಾಪ್ತಿಯನ್ನಷ್ಟೇ ಇಟ್ಟುಕೊಂಡು ಸಮುದಾಯ ಬಾನುಲಿ ಕೇಂದ್ರಕ್ಕೆ ಪರವಾನಗಿಯನ್ನು ನೀಡಲಾಯಿತು. ಖಾಸಗಿ FM ಕೇಂದ್ರಗಳು ಅಥವಾ ಪ್ರೈವೇಟ್ FM ಕೇಂದ್ರಗಳು ಅಂತ ನಾವು ಏನು ಕರೀತೇವೆ, ಅದು ಕೇವಲ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಹೆಚ್ಚು ಮಾಡಲಿಕ್ಕೆ, ಅದಕ್ಕೆ ಶೈಕ್ಷಣಿಕ ಜವಾಬ್ದಾರಿಗಳಿಲ್ಲ, ಮನರಂಜನೆಯ ಜವಾಬ್ದಾರಿಗಳು ಇಲ್ಲ. ಮನರಂಜನೆಯ ಕಾರ್ಯಕ್ರಮಗಳ ಮೂಲಕವೂ ಅದರ ಪರಮ ಉದ್ದೇಶ ಅಂತಂದರೆ ಕೈಗಾರಿಕಾ ಕ್ರಾಂತಿ, ವ್ಯಾಪಾರ ವಾಣಿಜ್ಯವನ್ನು ಕ್ಷಿಪ್ರಗೊಳಿಸಬೇಕು. ಯಾಕಂದರೆ ಹಣಕಾಸು ಕೂಡ ಬೇಕು. ನಮ್ಮ ಸಮಾಜಕ್ಕೆ ಕೇವಲ ಕೃಷಿ ಇದ್ದರೆ ಸಾಕಾಗುವುದಿಲ್ಲ, ಕೇವಲ ಶಿಕ್ಷಣ ಇದ್ದರೆ ಸಾಕಾಗುವುದಿಲ್ಲ. ನಮ್ಮ ವ್ಯಾಪಾರ ವಾಣಿಜ್ಯ ಕೂಡ ಬೆಳಿಬೇಕು, ನಮ್ಮ ಆರ್ಥಿಕತೆ ಬೆಳಿಬೇಕಲ್ಲ. ನಮ್ಮ ವ್ಯಾಪಾರ ವಾಣಿಜ್ಯ ಬೆಳೆದರೆ ಮಾತ್ರ ನಮ್ಮ ಆರ್ಥಿಕತೆ ಚೇತನಗೊಂಡು ನಮ್ಮ ಸಮಾಜ ಜೀವನ, ಜನರ ಜೀವನ ಮಟ್ಟ ಸುಧಾರಣೆ ಸಾಧ್ಯ. ಹಾಗಾಗಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕೂಡ ಪ್ರಗತಿಯನ್ನು ಸಾಧಿಸಬೇಕು. ಆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಂದು ವೇಗವರ್ಧಕವಾಗಿ ಈ ಖಾಸಗಿ FM ರೇಡಿಯೋ ಕೇಂದ್ರಗಳಿಗೆ ಅನುಮತಿಯನ್ನು ನೀಡಲಾಯಿತು. ಅವರ ಉದ್ದೇಶ ಏನು ಅಂತಂದರೆ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಹೆಚ್ಚು ಮಾಡಬೇಕು. ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳ ಮೂಲಕ ನಮ್ಮ ಸಮಾಜ ಜೀವನದ, ನಮ್ಮ ಜನರ ಆರ್ಥಿಕತೆ ಪುನಶ್ಚೇತನಗೊಳ್ಳಬೇಕು ಅಂತನ್ನುವ ಗುರಿ ಅವರಿಗೆ. ಸಮುದಾಯ ಬಾನುಲಿ ಕೇಂದ್ರಗಳಿಗೆ ಒಂದು ಶೈಕ್ಷಣಿಕ ಸಂಸ್ಥೆಗೆ ಅದನ್ನು ನೀಡಲಾಗಿ ಅಥವಾ ಒಂದು ರೆಪ್ಯೂಟೆಡ್ ಸಂಘ ಸಂಸ್ಥೆಗೆ ಅದನ್ನು ನೀಡಲಾಗಿ ಆಯಾ ಪ್ರದೇಶದ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು. ನೋಡಿ, ಒಂದು ದೇಶ, ನಮ್ಮ ಭಾರತದಂತಹ ಒಂದು ಪ್ರಜಾಪ್ರಭುತ್ವದ ದೇಶ ಪ್ರಗತಿ ಸಾಧಿಸಬೇಕು ಅಂತಂದರೆ ಸರ್ವಾಂಗೀಣವಾದ ನೋಟ ಬೇಕು, ಒಂದು ಸಮಗ್ರವಾದ ನೋಟ ಬೇಕು. ಕೇವಲ ಶಿಕ್ಷಣದ ಪ್ರಗತಿ ಮಾತ್ರ ಸಾಕಾಗುವುದಿಲ್ಲ, ಕೈಗಾರಿಕಾ ಪ್ರಗತಿಯೂ ಆಗಬೇಕು, ಕೃಷಿ ಪ್ರಗತಿಯೂ ಆಗಬೇಕು. ಈ ಕೃಷಿ ಪ್ರಗತಿ ಆಗಬೇಕು, ಶೈಕ್ಷಣಿಕ ಪ್ರಗತಿ ಆಗಬೇಕು ಅಂತ ಸಮುದಾಯ ಬಾನುಲಿ ಕೇಂದ್ರಗಳನ್ನು ಆರಂಭಿಸಿ ಆ ರಕ್ತನಾಳಗಳನ್ನು ಬಿಗಿಗೊಳಿಸಲಾಯಿತು, ಬಲಗೊಳಿಸಲಾಯಿತು. ಆರ್ಥಿಕ ಪುನಶ್ಚೇತನ, ವ್ಯಾಪಾರ ವಾಣಿಜ್ಯ
ಯಾಂತ್ರಿಕತೆ ಇವೆಲ್ಲ ಬೆಳಿಬೇಕು ಅಂತ ಖಾಸಗಿ ರೇಡಿಯೋ ಕೇಂದ್ರಗಳ ಮೂಲಕ ಆ ನರನಾಡಿಗಳನ್ನು ಅಭಿವೃದ್ಧಿಪಡಿಸಲಾಯಿತು, ಬಲಪಡಿಸಲಾಯಿತು. ಜನರಿಗೆ ಎಲ್ಲವೂ ಬೇಕು, ಮಾಹಿತಿ, ಸುದ್ದಿ ಮಾಹಿತಿ ಬೇಕು, ಜಗತ್ತಿನ ಆಗುಹೋಗುಗಳನ್ನು ತಿಳ್ಕೊಳ್ಬೇಕು, ಆಮೇಲೆ ಶೈಕ್ಷಣಿಕ ಪ್ರಗತಿ ಆಗಬೇಕು, ಸ್ವಲ್ಪ ಮಟ್ಟಿಗೆ ಮನರಂಜನೆಯೂ ಬೇಕು, ಆ ಮನರಂಜನೆಯ ಮೂಲಕವೂ ಕೂಡ ವಿಚಾರ ಕ್ರಾಂತಿ ಆಗಬೇಕು ಅಂತನ್ನುವ ಕಾರಣಕ್ಕೆ ಆಕಾಶವಾಣಿ ಅಥವಾ ದೂರದರ್ಶನ ಅನ್ನುವ ಸರ್ಕಾರಿ ಮಾಧ್ಯಮ ಈ ಮೂರೂ ಅಂಗಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಈ ವಿಶಾಲ ದೇಶದ ಸರ್ವಾಂಗೀಣವಾದ ಪ್ರಗತಿಗೆ ಅದು ಹೆಗಲು ಕೊಟ್ಟಿತು. ಅಂದರೆ ಒಂದು ಮನೆಯಲ್ಲಿ ಒಬ್ಬ ತಮ್ಮ, ಒಬ್ಬ ಅಣ್ಣ ಮತ್ತು ಒಬ್ಬ ತಂದೆ, ಹೇಗೆ 3 ಜನರು ಸೇರಿಕೊಂಡು ಈ 3 ವಿಭಾಗದವರು ಕೂಡ ಇಡೀ ಮನೆಯ ಸರ್ವಾಂಗೀಣ ಪ್ರಗತಿಗೆ ದುಡಿತಾರೆ, ಹಾಗೆ ಭಾರತದಂತಹ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಈ 3 ಅಂಗಗಳು ಕೂಡ ದುಡಿತಾ ನಮ್ಮ ದೇಶವನ್ನು ಈ ಕಳೆದ 2 ದಶಕಗಳಿಂದ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹೀಗೆ ಈ ಮಾಧ್ಯಮಗಳು ನಮಗೆ ಇವತ್ತು ಸ್ಪರ್ಧೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಬಹುದು, ಆದರೆ ಅದು ಆಂತರಂಗಿಕವಾಗಿ ನೀವು ನೋಡಿದರೆ ಪರಸ್ಪರ ಸ್ಪರ್ಧೆಯ ಮೂಲಕ, ಪರಸ್ಪರ ಆರೋಗ್ಯಕರವಾದ ತುರುಸಿನ ಸ್ಪರ್ಧೆಯ ಮೂಲಕ ಬೆಳವಣಿಗೆಯ ಕಡೆಗೆ ದಾಪುಗಾಲೇ ಆಗಿದೆ. ನೀವು ಕಳೆದ 60-70ರ ದಶಕದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ನಮ್ಮ ಭಾರತ ಎಂತಹ ಬಡ ದೇಶವಾಗಿತ್ತು, ತುತ್ತು ಅನ್ನಕ್ಕೆ ಗತಿ ಇರಲಿಲ್ಲ ನಮಗೆ. ಆದರೆ ಇವತ್ತು ಕೇವಲ 70 ವರ್ಷಗಳಲ್ಲಿ ನಾವು ಎಂತಹ ಪ್ರಗತಿಯನ್ನು ಸಾಧಿಸಿದ್ದೇವೆ. ಇವತ್ತು ನಮಗೆ ದಾರಿದ್ರ್ಯ ಇಲ್ಲ, ಇವತ್ತು ದುಡಿಯುವ ಕೈಗಳಿಗೆ ಕೆಲಸ ಇದೆ, ಇವತ್ತು ನಮಗೆ ದಾರಿದ್ರ್ಯ ಇಲ್ಲ, ಅಂತಹ ಬಡತನ ಇವತ್ತು ಇಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಇರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರಬಹುದು, ಆರ್ಥಿಕ ಕ್ಷೇತ್ರದಲ್ಲಿ ಇರಬಹುದು, ನಾವು ಇವತ್ತು ಬಲಾಢ್ಯರಾಗಿದ್ದೇವೆ, ಸ್ವಾಭಿಮಾನಿಗಳಾಗಿದ್ದೇವೆ, ಬಲಾಢ್ಯರಾಗಿದ್ದೇವೆ. ಇದಕ್ಕೆ ಎಲ್ಲರ ಯೋಗದಾನ ಇದೆ, ಎಲ್ಲರ ಕಾಣಿಕೆ ಇದೆ, ಮಾಧ್ಯಮಗಳದ್ದು ಕೂಡ ಬಹಳ ದೊಡ್ಡ ಪಾಲಿದೆ. ತಾವು ಈಗ ಔದ್ಯೋಗಿಕ ಇದರಿಂದ ನಿವೃತ್ತಿಯಾಗಿ ಎಷ್ಟು ವರ್ಷಗಳಾಯ್ತು? ನಾನು ಕಳೆದ 7 ವರ್ಷಗಳ ಹಿಂದೆ ಉದ್ಯೋಗದಿಂದ ನಿವೃತ್ತನಾದೆ. ಆದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ಇವತ್ತಿಗೂ ಕೂಡ ನನ್ನ ಸಾಹಿತ್ಯದ ಸಾಂಸ್ಕೃತಿಕ ದುಡಿಮೆಯನ್ನು ಮುಂದುವರಿಸ್ತಾ ಇದ್ದೇನೆ. ಯಾವೆಲ್ಲ ಸಂಘ ಸಂಸ್ಥೆಗಳ ಮುಖಾಂತರವಾಗಿದ್ದೀರಾ? ನಾನು ಮಂಗಳೂರಿನಲ್ಲಿ ಮಾತಾ ಅಮೃತಾನಂದಮಯಿ ಅಂತನ್ನುವ ಒಂದು ಸಂಸ್ಥೆ ಇದೆ, ಅದು ಒಂದು PU ಕಾಲೇಜನ್ನು ನಡೆಸ್ತಾ ಇದೆ. ಆಮೇಲೆ ಒಂದು ಮಠ ಇದೆ, ಆಮೇಲೆ ಸಾಮಾಜಿಕ ಚಟುವಟಿಕೆಗಳಿದೆ. ಮಾತಾ ಅಮೃತಾನಂದಮಯಿ ಸಂಸ್ಥೆಯ ಮೂಲಕ ಸಾಮಾಜಿಕ ಚಟುವಟಿಕೆಗಳಿವೆ, ದೀನ ದಲಿತರ ದುರ್ಬಲರ ಸೇವೆ ಮಾಡ್ತಾ ಇದೆ. ಆ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ನನ್ನ ಪರಿಶ್ರಮವನ್ನು ಹಾಕಿದ್ದೇನೆ. ಅದರ ಜೊತೆಗೆ ಮಂಗಳೂರಿನಲ್ಲಿರುವಂತಹ ಕೇಂದ್ರೀಯ ವಿದ್ಯಾಲಯ, 2 ಕೇಂದ್ರೀಯ ವಿದ್ಯಾಲಯಗಳಿವೆ, ಆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ಸದಸ್ಯನಾಗಿಯೂ ಕೂಡ ನನ್ನ ಯೋಗದಾನವನ್ನು, ನನ್ನ ಪರಿಶ್ರಮವನ್ನು ಅಲ್ಲಿಯೂ ಕೂಡ ಹಾಕ್ತಾ ಇದ್ದೇನೆ. ಹೀಗೆ ಬೇರೆ ಬೇರೆ ಕಡೆ ನನ್ನ ಪರಿಶ್ರಮದ ಕೆಲಸ ಸಾಗ್ತಾ ಇದೆ. ಸರ್, ಕೊನೆಯದಾಗಿ ಹೇಳೋದಾದರೆ ನಮ್ಮ ಈಗಿನ ಯುವ ಜನರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಯುವಂಥದ್ದಾಗಿರ್ಬೋದು, ಸಾಹಿತ್ಯಾತ್ಮಕ ಸಂಘಟನಾತ್ಮಕ ಕ್ಷೇತ್ರದಲ್ಲಿ ಬೆಳೆಯುವಂಥದ್ದಲ್ಲಿ ಕೂಡ ನಿಮ್ಮ ಒಂದು ಕಿವಿ ಮಾತು ಏನು ಅಂತ? ತುಂಬ ಒಳ್ಳೆಯ ಪ್ರಶ್ನೆ. ನಮ್ಮ ಯುವ ತಲೆಮಾರಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಇವತ್ತು ವಿಪುಲ ಅವಕಾಶಗಳಿವೆ. ಮಾಧ್ಯಮಗಳ ಮೂಲಕ ಇವತ್ತು ಅವರು ತಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. ಮಾಧ್ಯಮಗಳು ಕೂಡ ಮುದ್ರಣ ಮಾಧ್ಯಮ ಇರಬಹುದು, ಅಥವಾ ಶ್ರಾವ್ಯ ಮಾಧ್ಯಮ ಇರಬಹುದು, ಅಥವಾ ದೃಶ್ಯ ಮಾಧ್ಯಮ ಇರಬಹುದು. ಬೇಕಾದಷ್ಟು ಇವತ್ತು ಅವಕಾಶಗಳಿವೆ. ತಮ್ಮ ಬರವಣಿಗೆಗಳನ್ನು ಈ ಮಾಧ್ಯಮಗಳ ಮೂಲಕ ಅವರು ಬೆಳೆಸಿಕೊಳ್ಳುವುದಕ್ಕೆ ಅವಕಾಶವಿದೆ. ಸುಮಾರು 40-50 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಹೋಲಿಸಿದರೆ ಇವತ್ತು ಮಾಧ್ಯಮ ಲೋಕದಲ್ಲಿ ಉದ್ಯೋಗದ ಅವಕಾಶಗಳು ಅತ್ಯಂತ ವಿಪುಲವಾಗಿವೆ. ಈ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆಮೇಲೆ ಯಾವುದೇ ಒಂದು ರಂಗಕ್ಕೆ ನಾವು ಹೋಗುವುದಿದ್ದರೂ ಕೂಡ ಅಭಿವ್ಯಕ್ತಿ ಬಹಳ ಮುಖ್ಯ. ಅಭಿವ್ಯಕ್ತಿ ಅಂತಂದರೆ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಅಥವಾ ಅಭಿವ್ಯಕ್ತಿ ಅಂತನ್ನೋದು ನಮಗೆ ಭಾಷೆಯ ಮೂಲಕ ಮಾತ್ರ ಸಾಧ್ಯ. ನಾವು ಎಷ್ಟೇ ಜ್ಞಾನಿಗಳಾಗಿರಬಹುದು, ವಿಷಯ ತಜ್ಞತೆ ನಮ್ಮಲ್ಲಿ ಎಷ್ಟೇ ಇರಬಹುದು, ಆದರೆ ಭಾಷೆಯ ಮೂಲಕ ನಾವು ಅದನ್ನು ಪ್ರಕಟಪಡಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ನಾವು ಉದ್ಯೋಗದ ಸಂದರ್ಶನಕ್ಕೆ ಹೋಗ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ 10 ನಿಮಿಷ ಅಥವಾ 15 ನಿಮಿಷಗಳ ಸಂದರ್ಶನವನ್ನು ಅಲ್ಲಿ ಮಾಡ್ತಾರೆ. ಆಮೇಲೆ ಸಂದರ್ಶನ ಮುಗಿಸಿ ಹೊರಗಡೆ ಬರುವಾಗ ಎಷ್ಟೋ ಮಂದಿ ಅಭ್ಯರ್ಥಿಗಳು ಹೇಳ್ತಾರೆ, ನನಗೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಏನೂ ಕೇಳಲಿಲ್ಲ ಅಂತ, ಬೇರೆಯೇ ಕೇಳಿದರು ಅಂತ. ನಿಜವಾಗಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೇಳಬೇಕಾಗಿಲ್ಲ. ನಿಮಗೆ ವಿಷಯಕ್ಕೆ ಸಂಬಂಧಿಸಿದ ತಜ್ಞತೆ ಇದೆ,
ಪಾಂಡಿತ್ಯ ಇದೆ ಅಂತ ಅನ್ನೋದನ್ನು ನಿಮ್ಮ ಸರ್ಟಿಫಿಕೇಟ್ ಹೇಳುತ್ತೆ. ನಿಮಗೆ ಸಿಕ್ಕಿದ 98% ಅಂಕ ಅಥವಾ 95% ಅಂಕ ನಿಮ್ಮ ವಿಷಯ ಪಾಂಡಿತ್ಯವನ್ನು ಹೇಳುತ್ತೆ. ನಿಮಗೆ ಆ ವಿಷಯದಲ್ಲಿ ತಜ್ಞತೆ ಇದೆ ಅನ್ನುವುದನ್ನು ಪ್ರತ್ಯೇಕವಾಗಿ ಮತ್ತೆ ಪರಿಶೀಲನೆ ಮಾಡಬೇಕಾಗಿಲ್ಲ. ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಪಡ್ಕೊಳ್ಬೇಕು ಅಂತಂದರೆ ನೀವು 17 ವರ್ಷಗಳ ಕಾಲ ಅಭ್ಯಾಸ ಮಾಡಬೇಕು. 17 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದನ್ನು 15 ನಿಮಿಷಗಳ ಸಂದರ್ಶನದಲ್ಲಿ ಯಾರೂ ಹೊರತೆಗೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ವಿಷಯ ತಜ್ಞತೆ ಇದೆ ಅಂತ ಅನ್ನೋದನ್ನು ನಿಮ್ಮ 98% ಅಂಕ 96 ಅಂಕ ಹೇಳ್ತದೆ. ಹಾಗಾಗಿ ಸಂದರ್ಶಕರು ನಿಮ್ಮ ವ್ಯಕ್ತಿತ್ವ ಪರೀಕ್ಷೆಯನ್ನು ಅಲ್ಲಿ ಮಾಡುವಂಥದ್ದು. ಆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಸಂಗಾವಧಾನತೆ, ನಿಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ನಿಮಗೆ ನಿಭಾಯಿಸಲಿಕ್ಕೆ ಸಾಧ್ಯವೇ ಅಂತನ್ನುವ ಪರಿಶೀಲನೆ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಸಾಮಾಜಿಕ ವ್ಯಕ್ತಿತ್ವ ಮತ್ತು ನಿಮ್ಮ ಚುರುಕುತನ ಮತ್ತು ನಿಮ್ಮ ಪ್ರಸಂಗಾವಧಾನತೆ ಇವುಗಳನ್ನು ಸಂದರ್ಶನದಲ್ಲಿ ಹೆಚ್ಚಾಗಿ ಪರಿಶೀಲಿಸಲಾಗುತ್ತೆ. ನಿಮ್ಮ ದೇಹ ಭಾಷೆ, ನಿಮ್ಮ ಮುಖಭಾವ, ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಅಥವಾ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನೋಟ, ನಿಮ್ಮ ನಿಲುವು, ನಿಮ್ಮ ಭಂಗಿ ಇವುಗಳನ್ನಷ್ಟೇ ಸಂದರ್ಶನದಲ್ಲಿ ಪರಿಶೀಲಿಸುವಂಥದ್ದು. ಹಾಗಾಗಿ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಧೈರ್ಯವಾಗಿ ನಾವು ಹೇಗೆ ಉತ್ತರಿಸ್ತೇವೆ, ಅತ್ಯಂತ ಕ್ಷಿಪ್ರವಾಗಿ ಆ ಕೇಳಿದ ಪ್ರಶ್ನೆಗೆ ಟು ದಿ ಪಾಯಿಂಟ್ ಅಂತ ನಾವು ಹೇಳ್ತೇವಲ್ಲ, ಹಾಗಾಗಿ ಆ ನಿಖರವಾದ ಉತ್ತರವನ್ನು, ಆ ನಿಖರವಾದ ಪ್ರಶ್ನೆಗೆ ನಿಖರವಾದ ಉತ್ತರವನ್ನು ಹೇಳಬೇಕಾದ್ರೆ ನಿಮಗೆ ಭಾಷೆಯಲ್ಲಿ ತಜ್ಞತೆ ಬೇಕು. ನೀವು ಭಾಷೆಯಲ್ಲಿ ಅದನ್ನು ಹೊರಗೆಡವಲಾರದೆ ಹೋದರೆ, ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೆ ನೀವು ವಿಷಯ ಜ್ಞಾನವನ್ನು ಎಷ್ಟು ಪಡ್ಕೊಂಡ್ರೂ ಏನು ಪ್ರಯೋಜನ. ಹಾಗಾಗಿ ನಿಮ್ಮ ಪಾಂಡಿತ್ಯವನ್ನು 4-6 ವಾಕ್ಯಗಳಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಎಕ್ಸ್ಪ್ರೆಷನ್ ಬೇಕು, ಅಭಿವ್ಯಕ್ತಿ ಬೇಕು. ಆ ಅಭಿವ್ಯಕ್ತಿ ದೊರಕುವುದು ಭಾಷೆಯಿಂದ. ಹಾಗಾಗಿ ಭಾಷೆಯಲ್ಲಿ ನೀವು ಪಾಂಡಿತ್ಯವನ್ನು ಪಡ್ಕೊಳ್ಬೇಕಾಗ್ತದೆ. ಭಾಷೆಯಲ್ಲಿ ನಿಮಗೆ ತಜ್ಞತೆ ಬೇಕಾಗ್ತದೆ. ತಜ್ಞತೆ ಅಂತಂದರೆ ಪಾಂಡಿತ್ಯ ಅಂತಂದರೆ ಗ್ರಾಂಥಿಕವಾದ ಪಾಂಡಿತ್ಯ ಅಂತಲ್ಲ, ಅದನ್ನು ನಿಖರವಾಗಿ ಭಾಷೆಯ ಮೂಲಕ ಹೊರಗಡಲಿಕ್ಕೆ ನಿಮಗೆ ತಿಳಿದಿರಬೇಕು. ಯಾವ ಸಂದರ್ಭದಲ್ಲಿ ಯಾವ ಪದವನ್ನು ಎಲ್ಲಿ ಹೇಗೆ ಉಪಯೋಗಿಸಬೇಕು ಅಂತನ್ನುವ ಒಂದು ವಾಕ್ಯ ರಚನೆ ನಿಮಗೆ ತಿಳಿದಿರಬೇಕು. ಪ್ರಾಯೋಗಿಕವಾದಂತಹ ಜ್ಞಾನ ಇರಬೇಕು. ಎಷ್ಟೋ ಮಂದಿ ಹೇಳ್ತಾರೆ, ಮೊದಲು ಆಲೋಚನೆ ನಿಮ್ಮ ತಲೆಯಲ್ಲಿ ಹುಟ್ಟುತ್ತದೆ, ತಲೆಯಲ್ಲಿ ಹುಟ್ಟಿದ ಮೇಲೆ ಅದು ವಾಕ್ಯ ರೂಪದಲ್ಲಿ ಹೊರಗಡೆ ಬರ್ತದೆ. ಹಾಗಾಗಿ ನಿಮ್ಮ ಆಲೋಚನೆ ಅತ್ಯಂತ ನಿಖರವಾಗಿರಬೇಕು. ಆ ವಿಷಯ ಜ್ಞಾನ, ವಿಷಯ ಪಾಂಡಿತ್ಯ ಅನ್ನುವ ಆಲೋಚನೆ ಇದೆಯಲ್ಲ, ಅದು ಅತ್ಯಂತ ನಿಖರವಾಗಿ ನಿಮ್ಮ ಮನಸ್ಸಿನಲ್ಲಿ ಇದ್ದಾಗ ಅದನ್ನು ನೀವು ವಾಕ್ಯ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ. ನಿಮಗೆ ಯಾವಾಗ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಹೇಳಲಿಕ್ಕೆ ನೀವು ತಡಬಡಾಯಿಸ್ತೀರಿ, ಆಗ ಅದು ನಿಮ್ಮ ತಲೆಯಲ್ಲಿಯೂ ಇಲ್ಲ ಅನ್ನುವುದೇ ಆಗಿದೆ. ನಿಮ್ಮ ತಲೆಯಲ್ಲಿ ಅಂದರೆ ನಿಮ್ಮ ಜ್ಞಾನ ರೂಪದಲ್ಲಿ ಅದು ನಿಮ್ಮ ತಲೆಯಲ್ಲಿ ಇದ್ದರೆ ಅದು ಅಕ್ಷರ ರೂಪದಲ್ಲಿ ಅಥವಾ ವಾಕ್ಯ ರೂಪದಲ್ಲಿ ಅದು ಹೊರಬರಲೇಬೇಕು. ಆ ಹೊರಬರುವಂತಹ ತಜ್ಞತೆಯನ್ನು, ಆ ಹೊರಬರುವಂತಹ ಒಂದು ಕಲೆಯನ್ನು ನೀವು ಕೈವಶ ಮಾಡಿಕೊಳ್ಬೇಕು. ಹಾಗಾಗಿ ಒಂದು ಸಂದರ್ಶನದಲ್ಲಿ ಕೇಳುವಂಥದ್ದು ಏನು ಅಂತಂದರೆ, ಆ ನೀಡಲಾಗುವಂತಹ ಉದ್ಯೋಗವನ್ನು ನಿರ್ವಹಿಸಲಿಕ್ಕೆ ನಿಮಗೆ ಬೇಕಾದ ಚಾಕಚಕ್ಯತೆ ಇದೆಯೇ, ಆ ಸಾಮರ್ಥ್ಯ ಇದೆಯೇ, ಆ ಆತ್ಮವಿಶ್ವಾಸ ಇದೆಯೇ ಅಂತ ಅನ್ನೋದನ್ನು ಪರಿಶೀಲಿಸುವುದು. ನಾನು ಯುವ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಹೇಳುವಂಥದ್ದು ಏನು ಅಂತಂದರೆ, ಒಳ್ಳೆಯ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಳ್ಳಿ, ವಿಷಯ ತಜ್ಞತೆಯನ್ನು ಸಂಪಾದಿಸಿಕೊಳ್ಳಿ, ವಿಷಯ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ ಮತ್ತು ಆ ವಿಷಯ ಜ್ಞಾನವನ್ನು ವಾಕ್ಯ ರೂಪದಲ್ಲಿ ಆತ್ಮವಿಶ್ವಾಸದಿಂದ ಮಂಡಿಸುವ ತಜ್ಞತೆಯನ್ನು ಮತ್ತು ಚಾಕಚಕ್ಯತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಿ. ಅವಕಾಶಗಳು ನಿಮಗಾಗಿ ತೆರೆದಿದೆ, ಅವಕಾಶಗಳು ನಿಮ್ಮನ್ನು ಕೈಚಾಚಿ ಕರೀತವೆ. ಹಾಗಾಗಿ ಯುವಕರೇ, ನೀವು ಈ ಒಂದು ಯೌವನದ ಹಂತದಲ್ಲಿ ಕಲಿಕೆಯ ಕಡೆಗೆ, ಜ್ಞಾನ ಸಂಪಾದನೆಯ ಕಡೆಗೆ, ವ್ಯಕ್ತಿತ್ವ ರೂಪಣೆಯ ಕಡೆಗೆ ಹೆಚ್ಚು ಗಮನವನ್ನು ನೀಡಿ ಅಂತ ಹೇಳಿ ನನ್ನ ಒಂದು ಕಿವಿ ಮಾತು. ಇಷ್ಟು ಹೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ತಮ್ಮ ಒಂದು ಜೀವನದ ಅನುಭವದ ಕಥನಗಳ ಜೊತೆಗೆ ಅನೇಕ ಸಂದೇಶವನ್ನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆಯಬೇಕಾದರೂ ಕೂಡ ಅನೇಕ ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಸರ್, ಧನ್ಯವಾದಗಳು. ಕಾರ್ಯಕ್ರಮವನ್ನು ತುಂಬ ಸುಂದರವಾಗಿ ನಡೆಸಿಕೊಟ್ಟ ನಿಮಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಹಾಗೆಯೇ ಅತ್ಯಂತ ತಾಳ್ಮೆಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ
ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರು ನಮ್ಮ ಜೊತೆ ಇದ್ದರು. ಅವರ ಧ್ವನಿಯನ್ನು ಆಕಾಶವಾಣಿಯ ಮೂಲಕ ಅನೇಕ ಬಾರಿ ಕೇಳಿದವರಿದ್ದೇವೆ. ಇವತ್ತು ಅವರ ಧ್ವನಿ ಮತ್ತು ದೃಶ್ಯ ಎರಡೂ ಕೂಡ ನಮ್ಮ ಈ ಒಂದು ಮಾಧ್ಯಮದ ಮೂಲಕ ನಮ್ಮ ವೀಕ್ಷಕರಿಗೆ ತಲುಪುವಂಥದ್ದು. ಡಾಕ್ಟರ್ ವಸಂತಕುಮಾರ್ ಅವರು ಅವರ ಬಗೆಗಿನ ಸಂಕ್ಷಿಪ್ತವಾದಂಥ ಪರಿಚಯವನ್ನು ಮಾತ್ರ ನಾವು ಇವತ್ತಿನ ಸಂದರ್ಶನದಲ್ಲಿ ಕೊಟ್ಟಿದ್ದೇವೆ. ಬಹುಶಃ ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ಅವರು ಬರೆದಿರುವಂತಹ ಕವಿ, ವಿದ್ವಾಂಸ, ಮಾಧ್ಯಮ ತಜ್ಞ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಎನ್ನುವಂಥ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಈ ಒಂದು ಪುಸ್ತಕದ ಮೂಲಕ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರ ಒಟ್ಟು ವ್ಯಕ್ತಿ ಚಿತ್ರಣವನ್ನು ಇದರ ಮೂಲಕವೂ ಕೂಡ ನಾವು ನೋಡ್ಬೋದು. ನಮ್ಮ ವೀಕ್ಷಕರು ಬೇಕು ಅಂತಿದ್ರೆ ಈ ಪುಸ್ತಕವನ್ನು ಖರೀದಿಸಿ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರ ಅನೇಕ ಜೀವನದ ಘಟನೆಗಳಾಗಿರ್ಬೋದು, ಕಥನಗಳಾಗಿರ್ಬೋದು, ಅನುಭವಗಳನ್ನು ತಾವು ಅವರ ಪುಸ್ತಕದ ಮೂಲಕವೂ ಕೂಡ ಪಡ್ಕೊಳ್ಬೋದು. ಇದು ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ. ನಮ್ಮೆಲ್ಲ ವೀಕ್ಷಕರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ, ವಂದನೆಗಳು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551.